ವಿಶ್ವಾಸದ ಪ್ರತಿಬಿಂಬ. ಎಲ್ಲೇ ಮೀರಿದಂತಹ ವೀಕ್ಷಕರ ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಸದ್ಯ ಇವತ್ತಿನ ಪ್ರೈಮ್ ಡಿಬೇಟ್ ಕಾರ್ಯಕ್ರಮ ತಾಂತ್ರಿಕವಾಗಿರುವಂತಹ ಸಮಸ್ಯೆಗಳಿಂದ ಸ್ವಲ್ಪ ತಡವಾಗಿ ಆಯೋಜನೆ ಮಾಡ್ತಾ ಇದ್ದೀವಿ. ಕ್ಷಮೆ ಇರಲಿ ಆ ಒಂದು ವಿಚಾರಕ್ಕೆ, ಸಾರಿ ಫಾರ್ ದಟ್. ಆ ಒಂದು ವಿಚಾರಕ್ಕೆ ಜೊತೆಗೆ ನಮ್ಮ ಕರಾವಳಿ ಭಾಗದಲ್ಲಿ ಮಂಗಳೂರಿನಲ್ಲಿ ಬಹಳಷ್ಟು ಚರ್ಚೆ ಆಗ್ತಾ ಇರುವಂತಹ ವಿಚಾರ, ಸದ್ಯದ ಕಾಲಘಟ್ಟದಲ್ಲಿ ಒಂದ್ ಕಡೆ ಮಳೆಯ ವಿಚಾರ, ಮಳೆಯ ಅಸ್ತವ್ಯಸ್ತವಾಗಿರುವಂತಹ ಜನಜೀವನ ಅವಾಂತರದ ಬಗ್ಗೆ, ಮತ್ತೊಂದು ಕಡೆ ಮತ್ತೊಂದು ವಿಚಾರ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆಯನ್ನ ಮಾಡ್ತಾ ಇದೆ. ನಮ್ಮ ಮಂಗಳೂರು ನಗರದಲ್ಲಿ ಟೈಗರ್ ಕಾರ್ಯಾಚರಣೆಯನ್ನ ಮಾಡ್ತಾ ಇದೆ. ಟೈಗರ್ ದರ್ಪವನ್ನು ತೋರಿಸ್ತಾ ಇದೆ. ಬಡವರ ಮೇಲೆ, ಬೀದಿ ಬದಿ ವ್ಯಾಪಾರ ಮಾಡಿ ತಮ್ಮ ಜೀವನವನ್ನ ಕಟ್ಟಿಕೊಂಡವರ ಮೇಲೆ, ಬದುಕು ಕಟ್ಟಿಕೊಂಡವರ ಮೇಲೆ ಈ ಟೈಗರ್ ತಮ್ಮ ದರ್ಪವನ್ನ ಮಾಡ್ತಾ ಇದೆ ಅನ್ನುವಂತಹ ಸುದ್ದಿ ಬಹಳಷ್ಟು ಜೋರಾಗಿ ನಮ್ಮ ಮಂಗಳೂರಿನಲ್ಲಿ ಕರಾವಳಿ ಭಾಗದಲ್ಲಿ ವ್ಯಾಪಿಸ್ತಾ ಇದೆ. ಟೈಗರ್ ಅಂತ ಬಂದಾಗ ಕಾಡಿನಲ್ಲಿರುವಂತಹ ಹುಲಿ ಅಲ್ಲ, ಬದಲಾಗಿ ಮಂಗಳೂರು ಮಹಾನಗರ ಪಾಲಿಕೆ ಕಳಿಸಿರುವಂತಹ ಒಂದು ವಾಹನ. ಆ ಟೈಗರ್ ಅನ್ನುವಂತಹ ವಾಹನದಲ್ಲಿ ಬೀದಿ ಬದಿಯಲ್ಲಿ ಅಂಗಡಿಗಳನ್ನ, ಪುಟ್ಟ ಪುಟ್ಟ ಅಂಗಡಿಗಳನ್ನ ಕಟ್ಟಿಕೊಂಡು ದಿನನಿತ್ಯ ಜೀವನವನ್ನು ಸಾಗಿಸಿ ಅದರಿಂದ ಬಂದಂತಹ ಒಂದು ಸಣ್ಣ ಪುಟ್ಟ ಆದಾಯವನ್ನ ನಂಬಿಕೊಂಡು ತಮ್ಮ ಬದುಕಿನ ಬುತ್ತಿಯನ್ನ, ತಮ್ಮ ಬದುಕಿನ ಒಂದು ಕನಸನ್ನ ಹಸನಾಗಿಸುವಂತಹ ಸಣ್ಣ ಪುಟ್ಟ ವ್ಯಾಪಾರಿಗಳು, ಅವರ ಬದುಕಿಗೆ ಕೊಳ್ಳಿ ಇಟ್ಟಂತಹ ಟೈಗರ್ ಕಾರ್ಯಾಚರಣೆ. ಆ ಟೈಗರ್ ಕಾರ್ಯಾಚರಣೆಯ ಬಗ್ಗೆ ನಮ್ಮ ಮಂಗಳೂರಿನ ಜನರು, ಸ್ವತಃ ಸಾರ್ವಜನಿಕರೇ ಆ ದೃಶ್ಯಾವಳಿಗಳನ್ನು ನೋಡಿ ತಾವುಗಳು ಶಾಕ್ ಆಗಿದ್ದೀರಿ. ನಮ್ಗೆಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಯಾಕಂದ್ರೆ ನಮ್ಮ ಕಣ್ಣ ಮುಂದೆಯೇ ನಾವುಗಳು ನೋಡಿದಂತಹ ಸಣ್ಣ ಪುಟ್ಟ ಅಂಗಡಿಗಳು ಏನಿದೆ ನೋಡಿ, ಕ್ಷಣಾರ್ಧದಲ್ಲಿ JCB ಇಂದ ಅದು ಪುಡಿ ಪುಡಿ ಆಗುತ್ತೆ, ನೆಲಕ್ಕುರುಳುತ್ತೆ, ನೆಲಸಮವಾಗುತ್ತೆ. ಅದರ ಮುಂದೆ ಅದನ್ನೇ ನಂಬಿ ಬದುಕು ಕಟ್ಟಿಕೊಂಡಿದ್ದಂತಹ ಅದೆಷ್ಟೋ ವ್ಯಾಪಾರಿಗಳು ಕಣ್ಣಲ್ಲಿ ನೀರನ್ನು ಹಾಕ್ತಾ ಇದ್ರು. ಅಂತಹ ದೃಶ್ಯಗಳನ್ನು ನಾವೆಲ್ಲರೂ ಕೂಡ ಗಮನಿಸಿದ್ದೀವಿ. ಇದೆಲ್ಲವೂ ಕೂಡ ಬದುಕು ಕಟ್ಟಿಕೊಂಡಂತಹ ಈ ವ್ಯಾಪಾರಿಗಳ ಬದುಕು ಬೀದಿಗೆ ಬಂದಿದೆ. ಹಾಗಿದ್ದಾಗ ಈ ಒಂದು ಟೈಗರ್ ಕಾರ್ಯಾಚರಣೆ ಮುಗಿತಾ ಅಂತ ಬಂದಾಗ, ಇಲ್ಲ, ಮುಗಿದಿಲ್ಲ. ಸತತವಾಗಿ 4 ದಿನಗಳಿಂದಲೂ ಕೂಡ ಈ ಟೈಗರ್ ಕಾರ್ಯಾಚರಣೆ ನಡೀತಾ ಇದೆ. ಯಾರ ಕಣ್ಣೀರಿಗೂ ಕೂಡ ಬೆಲೆ ಇಲ್ಲ, ಯಾರ ಬೇಸರಕ್ಕೂ ಕೂಡ, ಯಾರ ಅಸಹಾಯಕತೆಗೂ ಕೂಡ ಬೆಲೆ ಇಲ್ಲದಂತಾಗಿದೆ ನಮ್ಮ ಮಂಗಳೂರು ನಗರದಲ್ಲಿ. ಯಾಕಾಗಿದೆ, ಏನಾಗಿದೆ, ಕಂಪ್ಲೀಟ್ ಡೀಟೇಲ್ಸ್ ಬರ್ತಾ ಇದೆ, ನೋಡ್ಕೊಂಬನ್ನಿ. ಮಂಗಳೂರು ನಗರದಲ್ಲಿ ಪಾಲಿಕೆ ಅಧಿಕಾರಿಗಳ ಕಾರ್ಯಾಚರಣೆ. ಬೀದಿ ಬದಿ ವ್ಯಾಪಾರಿಗಳನ್ನ ಬೀದಿಗೆ ತಂದ ಟೈಗರ್ ಆಪರೇಷನ್. ಬದುಕು ಕಟ್ಟ ಅಂಗಡಿಗಳು ಕಣ್ಣ ಮುಂದೆಯೇ ಧ್ವಂಸ, ವ್ಯಾಪಾರಿಗಳ ಕಣ್ಣೀರು. ಬೀದಿ ಬದಿಯಲ್ಲಿ ಫುಟ್ಪಾತ್ ಅತಿಕ್ರಮಿಸಿ ವ್ಯಾಪಾರ ಮಾಡ್ತಾ ಇರುವ ಬೀದಿ ಬದಿ ವ್ಯಾಪಾರಿಗಳ ಮೇಲೆ ಸೋಮವಾರ 29ನೇ ತಾರೀಕಿನಂದು ದಿಢೀರ್ ದಾಳಿ ನಡೆಸಲಾಗಿತ್ತು. JCBಯೊಂದಿಗೆ ಬಂದಿದ್ದ ಪಾಲಿಕೆ ಅಧಿಕಾರಿಗಳು ಬೀದಿ ಬದಿ ವ್ಯಾಪಾರಿಗಳ ಅಂಗಡಿಯನ್ನ ನೆಲಸಮಗೊಳಿಸಿದ್ರು. ಬೀದಿ ಬದಿ ವ್ಯಾಪಾರಿಗಳಿಗೆ ಪಾಲಿಕೆಯಿಂದ ಗುರುತಿನ ಚೀಟಿ ನೀಡಲಾಗಿದ್ದು ಅವರಿಗೆ ವ್ಯಾಪಾರಕ್ಕೆ ಅವಕಾಶ ಇದೆ. ಆದರೆ ಪಾಲಿಕೆ ಇಂದು ಧ್ವಂಸ ಮಾಡಿದ ಬಹುತೇಕ ಅಂಗಡಿಗಳು ಗುರುತಿನ ಚೀಟಿ ಹೊಂದಿದ್ದೇ ಆಗಿತ್ತು. ಹೀಗಾಗಿ ಪಾಲಿಕೆ ಕ್ರಮದ ವಿರುದ್ಧ ಬೀದಿ ಬದಿ ವ್ಯಾಪಾರಸ್ಥರು ತಿರುಗಿ ಬಿದ್ದು ಕಾರ್ಯಾಚರಣೆಯನ್ನ ವಿರೋಧಿಸಿದ ಘಟನೆ ಕೂಡ ನಡೆದಿತ್ತು. ಈ ವೇಳೆ ಪೊಲೀಸರ ಸಹಾಯ ಪಡೆದ ಪಾಲಿಕೆ ಅಧಿಕಾರಿಗಳು ಮಂಗಳ ಸ್ಟೇಡಿಯಂ ಬಳಿ, KPT, ನಂತೂರು ಸೇರಿದಂತೆ ನಗರದ ಹಲವು ಕಡೆಗಳಲ್ಲಿ ಕಾರ್ಯಾಚರಣೆ ನಡೆಸಿತ್ತು.
ಬೀದಿ ವ್ಯಾಪಾರಿಗಳು ಮತ್ತು ಅಧಿಕಾರಿಗಳ ನಡುವೆ ಜಟಾಪಟಿ. ಬೀದಿ ಬದಿ ವ್ಯಾಪಾರಸ್ಥರ ತೀವ್ರ ವಿರೋಧ ವ್ಯಕ್ತವಾದ ಹಿನ್ನೆಲೆ ಪೊಲೀಸರು ಹಲವು ನಾಯಕರನ್ನ ವಶಕ್ಕೆ ಪಡೆದುಕೊಂಡಿದ್ರು. ಬೀದಿ ವ್ಯಾಪಾರಿಗಳ ಹಾಗೂ ಪಾಲಿಕೆಯ ನಡುವೆ ಹಲವು ಸಮಯದಿಂದ ಸಂಘರ್ಷ ನಡೀತಾ ಇದ್ದು, ಗುರುತಿನ ಚೀಟಿ ವಿಚಾರವಾಗಿ ಹಲವು ಹೋರಾಟಗಳು ನಡೆದಿವೆ. ಇತ್ತೀಚೆಗೆ ನಡೆದಿದ್ದ ಮೇಯರ್ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಬೀದಿ ಬದಿ ವ್ಯಾಪಾರಿಗಳಿಂದ ತೊಂದರೆ ಆಗ್ತಾ ಇರುವ ಬಗ್ಗೆ ದೂರುಗಳು ಬಂದಿತ್ತು. ಹೀಗಾಗಿ ಟೈಗರ್ ಆಪರೇಷನ್ ಮಾಡುವುದಾಗಿ ಹೇಳಿದ್ರು. ಇದೀಗ ದಿಢೀರಾಗಿ ಕಾರ್ಯಾಚರಣೆ ನಡೆಸಿ ಹಲವು ಅಂಗಡಿಗಳನ್ನು ಧ್ವಂಸ ಮಾಡಿದ್ದಾರೆ. ವಲಯ ಆಯುಕ್ತರು ರೇಖಾ ಜೆ ಶೆಟ್ಟಿ, ಮಹಾನಗರ ಪಾಲಿಕೆಯ ಆಯುಕ್ತರ ಮತ್ತು ಮಾನ್ಯ ನಮ್ಮ ಮೇಯರ ನಿರ್ದೇಶನದಂತೆ ಯಾರು ಅನಧಿಕೃತವಾಗಿ ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡ್ತಾ ಇದ್ದಾರೆ, ನಮ್ಮ ಬೀದಿ ಬದಿ ವ್ಯಾಪಾರಸ್ಥರಿಗೆ ಒಂದು ID ಕಾರ್ಡ್ ಹೇಗೆ ಕೊಟ್ಟಿದ್ದೇವೆ ಅಂದರೆ ತಲೆಯಲ್ಲಿ ಹೊರ್ಕೊಂಡು ಹೋಗಲಿಕ್ಕೆ ಮತ್ತು ಅವರ ಏನು ವ್ಯಾಪಾರ ಮಾಡುವಂಥ ಸಾಮಗ್ರಿಯನ್ನು ಒಂದು ಗಾಡಿಯಲ್ಲಿ ಇಟ್ಟು ತಳ್ಳಿಕೊಂಡು ಹೋಗಿ ವ್ಯಾಪಾರ ಮಾಡಲಿಕ್ಕೆ ಅವಕಾಶ ಇರುವುದು. ಆದರೆ ಈಗ ಏನಾಗಿದೆ ಅಂದರೆ ಅವರು ಪರ್ಮನೆಂಟ್ ಶೆಲ್ಟರ್ ಮಾಡಿ ಅಲ್ಲೇ ಅವರು ಎಲ್ಲ ಟಲ್ಪರೆಲ್ಲ ಹಾಕಿ ನಿರಂತರ ವ್ಯಾಪಾರ ಮಾಡೋದರಿಂದ ಸಾರ್ವಜನಿಕರಿಗೆ ಫುಟ್ಪಾತ್ನವರಿಗೆ ಫುಟ್ಪಾತ್ ನಡ್ಕೊಂಡು ಹೋಗುವವರಿಗೆ ಭಾಳ ತೊಂದರೆ ಆಗ್ತಾ ಇತ್ತು. ಅದಲ್ಲದೆ ಸ್ಟೇಡಿಯಂಗೆ ಬರುವಂಥ ಪ್ರತಿಯೊಂದು ನಮ್ಮ ಕ್ರೀಡಾಳುಗಳಿಗೂ ಕೂಡ ಪಾರ್ಕಿಂಗ್ ಆಗ್ಬೋದು, ಈ ಥರ ಎಲ್ಲ ವಿಚಾರಕ್ಕೂ ಅಲ್ಲಿ ಸಮಸ್ಯೆ ಆಗ್ತಾ ಇತ್ತು. ಪ್ರತಿನಿತ್ಯ ದೂರುಗಳು ಬರ್ತಾ ಇತ್ತು. ಆದ ಕಾರಣ ನಾವು ಏನು ನಮ್ಮ ಮಾನ್ಯ ಆಯುಕ್ತರ ಮತ್ತು ಮಾನ್ಯ ಮೇಯರ್ ಒಂದು ಆದೇಶದಂತೆ ಇವತ್ತು ಅಲ್ಲ, ನಾವು ಮುಂದೆ ಕೂಡ ಇದನ್ನು ತೆರವು ಮಾಡ್ತಾ ಇರ್ತೇವೆ. ಇಡೀ ನಗರದಲ್ಲಿ ನಾವು ಈಗಾಗಲೇ ತಮಗೆಲ್ಲ ಗೊತ್ತಿದ್ದಾಗೆ ಡೆಂಗು ಮಲೇರಿಯಾ ಭಾಳಷ್ಟು ಪ್ರಭಾವ ಬೀರಿದೆ. ಸ್ವಚ್ಛತೆ ಕೂಡ ನಿಟ್ಟಿನಲ್ಲಿ ನಾವು ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದೇವೆ. ಈಗ ಮನ್ನೆಗುಡ್ಡೆಯಲ್ಲಿ ನಾವು ಸಾಧಾರಣ ಒಂದು 25 ಗಾಡಿಗಳಿಂದ ಹೆಚ್ಚಿನ ಗಾಡಿಯನ್ನು ತೆರವುಗೊಳಿಸಿದ್ದೇವೆ. ಇಲ್ಲಿಂದ ನಾವು ಈಗ ಸೀದಾ KPT ಸರ್ಕಲಲ್ಲಿ ಅಂದರೆ ನಮ್ಮದು ಏರ್ಪೋರ್ಟ್ ರೋಡು ಅತ್ಯಂತ ಸುಂದರವಾಗಿರಬೇಕು ಅಂತ ಒಂದು ನಿಟ್ಟಿನಲ್ಲಿ ಅಲ್ಲಿ ರಸ್ತೆ ಬದಿಯಲ್ಲಿ ಯಾರ್ಯಾರು ಅನಧಿಕೃತ ವ್ಯಾಪಾರ ಮಾಡ್ತಾ ಇದ್ದಾರೆ ಅವರನ್ನೆಲ್ಲರನ್ನು ಕೂಡ ನಾವು ಇವತ್ತು ತೆರವು ಕಾರ್ಯಾಚರಣೆ ಮಾಡ್ತಾ ಇದ್ದೇವೆ. ಈಗ ಅಡ್ಡಿಪಡಿಸುವವರು ಅದು ಬೀದಿ ಬದಿ ವ್ಯಾಪಾರಸ್ಥರ ಸಂಘಟನೆಯವರು ಇದ್ದಾರೆ. ಅವರು ನಮಗೆ ನಿರಂತರವಾಗಿ ಅಡ್ಡಿಪಡಿಸ್ತಾನೆ ಇದ್ದಾರೆ. ಯಾಕಂದರೆ ನಮ್ಮ ಮೇಲೆ ಥ್ರೆಟ್ ಮಾಡುವಂಥದ್ದು, ನಮ್ಮ ಮೇಲೆ ಸ್ಟೇಷನ್ಗೆ ಕೇಸ್ ಮಾಡೋದು ಇದೆಲ್ಲ ನಡೀತಾ ಇದೆ. ಆದರೆ ನಾವು ಅಧಿಕಾರಿಗಳು ಏನು ಮಾಡಬೇಕು, ಸರ್ಕಾರದ ಒಂದು ಸೀಮಿತ ಏನು ನಮ್ಮ ಇದಿದೆ ಕಾನೂನಿನ ಚೌಕಟ್ಟಿನ ಒಳಗೆ ನಾವು ಕೆಲಸವನ್ನು ಮಾಡ್ತಾ ಇದ್ದೇವೆ. ಬೀದಿ ಬದಿ ವ್ಯಾಪಾರಿಗಳ ವಿರುದ್ಧದ ಈ ಕಾರ್ಯಾಚರಣೆಗೆ ಬೀದಿ ಬದಿ ವ್ಯಾಪಾರಿ ಸಂಘದ ಅಧ್ಯಕ್ಷ BK ಇಮ್ತಿಯಾಜ್ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದು ಮಂಗಳೂರು ಪಾಲಿಕೆಯ ಮೇಯರ್ ಅವರ ಏಕಪಕ್ಷೀಯ ತೀರ್ಮಾನ ಆಗಿದ್ದು, ಇದಕ್ಕೆ ಬೀದಿ ಬದಿ ವ್ಯಾಪಾರಸ್ಥರ ಸಭೆಯನ್ನ ಕರೆದಿಲ್ಲ. ಯಾವುದೇ ತೀರ್ಮಾನಗಳು ಆಗದೆ ಪೊಲೀಸರು ಪಾಲಿಕೆ ಅಧಿಕಾರಿಗಳಿಗೆ ಯಾವ ಆಧಾರದಲ್ಲಿ ಬಂದೋಬಸ್ತ್ ನೀಡಿದ್ದಾರೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಬಹುತೇಕ ವ್ಯಾಪಾರಸ್ಥರಿಗೆ ಗುರುತಿನ ಚೀಟಿ ನೀಡಲಾಗಿದೆ, ಹಾಗಿದ್ರೂ ಈ ಕಾರ್ಯಾಚರಣೆ ಮಾಡಲಾಗಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಂಗಳೂರು ಮಹಾನಗರ ಪಾಲಿಕೆಯ ಅನೇಕ ಕಡೆ ಮೇಯರ್ ಅವರ ಒಂದು ಸರ್ವಾಧಿಕಾರಿ ತೀರ್ಮಾನದ ಭಾಗವಾಗಿ ಮಹಾನಗರ ಪಾಲಿಕೆಯ ಅಧಿಕಾರಿಗಳು ಇವತ್ತು ಅಮಾನುಷವಾಗಿ ಮೃಗೀಯವಾಗಿ ಬಡ ಬೀದಿ ಬದಿ ವ್ಯಾಪಾರಸ್ಥರ ಗೂಡಂಗಡಿಗಳನ್ನ ಅವರ ಸಾಮಾನುಗಳನ್ನ ನಾಶ ಮಾಡಿದ್ದಾರೆ, ಡ್ಯಾಮೇಜ್ ಮಾಡಿ ಅದನ್ನ ಲೋಡ್ ಮಾಡಿದ್ದಾರೆ, JCBಯನ್ನ ಬಳಕೆ ಮಾಡಿದ್ದಾರೆ. ಇದು ಸ್ಪಷ್ಟವಾಗಿ 2014ರ ಕಾನೂನು ಏನಿದೆ ಬೀದಿ ವ್ಯಾಪಾರಸ್ಥರ ಜೀವನೋಪಾಯ ಸಂರಕ್ಷಣೆ ಮತ್ತು ನಿಯಂತ್ರಣ ಕಾಯ್ದೆಯ ಸಂಪೂರ್ಣ ಉಲ್ಲಂಘನೆ. ಕರ್ನಾಟಕ ಬೀದಿ ಬದಿ ವ್ಯಾಪಾರಸ್ಥರ ಅಧಿನಿಯಮಗಳ ವಿರುದ್ಧವಾಗಿ ಮಂಗಳೂರು ಮಹಾನಗರ ಪಾಲಿಕೆ ಅಧಿಕಾರಿಗಳು ಇವತ್ತು ಕಾರ್ಯಾಚರಣೆ ನಡೆಸಿದ್ದಾರೆ. ಇದು ಖಂಡಿತವಾಗಿ ಇದನ್ನು ನಾವು ಖಂಡಿಸ್ತೀವಿ. ಇವತ್ತು ನಮ್ಮ ಮುಖಂಡರುಗಳನ್ನ ಬಂಧನದಲ್ಲಿಟ್ಟು ನೀವು ದಾಳಿಗಳನ್ನ ಮಾಡ್ತಾ ಇದ್ದೀರಿ. ನಿಮಗೆ ಈ ಮಹಾನಗರ ಪಾಲಿಕೆಯ ಮೇಯರ್ ಅವರಿಗೆ ನಾವು ನೇರವಾಗಿ ಸವಾಲಾಗ್ತಾ ಇದ್ದೇವೆ. ನಿಮ್ಮ ರಾಜಕೀಯ ತೀರ್ಮಾನ ಈ ರೀತಿಯ ನಿಮ್ಮ ರಾಜಕೀಯವಾಗಿರ್ತಕ್ಕಂಥ ಈ ಬೀದಿ ಬದಿ ವ್ಯಾಪಾರಸ್ಥರ ಮೇಲಿನ ದಾಳಿ ಮಾಡುವಂತ ನಿಮ್ಮ ತೀರ್ಮಾನ ನಿಮ್ಮ ರಾಜಕೀಯ ಅವಸಾನಕ್ಕೆ ಕಾರಣ ಆಗ್ತದೆ. ಹಿಂದೆ ಮಾಡಿದಂತ ಮೇಯರ್ ಅವರು ಇವತ್ತು ಅಡ್ರೆಸ್ ನಲ್ಲಿ ಇಲ್ಲ, ರಾಜಕೀಯದ ಅವರ ಡಿಕ್ಷನರಿಯಲ್ಲಿಯೇ ಇಲ್ಲ. ಪುರಂದರದಾಸ್ ಕೂಲೂರವರು, ಪ್ರವೀಣ್ ಅವರು ಇದೇ ರೀತಿಯಾಗಿ ನಮ್ಮ ಮೇಲೆ ಅಮಾನುಷವಾಗಿ ದಾಳಿ ಮಾಡಿದಂತಹ ಮೇಯರ್ ಅವರು ಅವರ ಅವಸಾನಕ್ಕೆ ಅವರ ಬೀದಿ ಬದಿ ವ್ಯಾಪಾರಸ್ಥರನ್ನ ಮುಟ್ಟಿದ್ದಕ್ಕೆ ಆಗಿದೆ. ಇವತ್ತು ನೀವು ಕಂಕನಾಡಿ, ಇಲ್ಲಿ ಲೇಡಿಲ್ಲು, ಮಣ್ಣಗುಡ್ಡ, ಗೈಯಾಡಿ, KPT ಭಾಗದಲ್ಲಿ ಇವು ದೊಡ್ಡ ರೀತಿಯ ತಂಡವನ್ನ ಗೂಂಡಗಳನ್ನ ಕಟ್ಟಿಕೊಂಡು ಪಾನಮತ್ತರಾದಂತಹ ಅಧಿಕಾರಿಗಳನ್ನ ಇಟ್ಕೊಂಡು ನೀವು ದಾಳಿ ಮಾಡ್ತಾ ಇದ್ದೀರಿ. ಬಡವರ ಮೇಲೆ ದಾಳಿ ಆಗ್ತಾ ಇದೆ. ಇದನ್ನು ಒಪ್ತಕ್ಕಂತ ಪ್ರಶ್ನೆ ಇಲ್ಲ. ನೀವು ಕೂಡಲೇ ದಾಳಿಯನ್ನು ನಿಲ್ಲಿಸಲಿಕ್ಕೆ ಮಹಾನಗರ ಪಾಲಿಕೆ ಕೆಲಸ ಮಾಡಬೇಕು. ಇಲ್ಲಿ ಸರ್ಕಾರ, ಕರ್ನಾಟಕದಲ್ಲಿ ರಾಜ್ಯ ಸರ್ಕಾರ ಏನು ಮಾಡ್ತಾ ಇದೆ ಅಂತ ಪ್ರಶ್ನೆ ಇದೆ. ಬಡವರ ಮೇಲೆ ದಾಳಿ ಮಾಡುವಂತ ಸರ್ಕಾರ ಇದೆ ಅಂತ ಪ್ರಶ್ನೆ ಇದೆ. ಇವತ್ತು ಬಡವರ ಮೇಲೆ ದಾಳಿಗಳನ್ನು ಮಾಡುವಂತದ್ದು, ಬಡವರ ಮೇಲೆ ರೈಡ್ ಮಾಡುವಂತದ್ದು, ಇದನ್ನು ನಾವು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಕೂಡಲೇ ಅವರನ್ನ ಬಂಧನದಲ್ಲಿರ್ತಕ್ಕಂಥ ನಮ್ಮೆಲ್ಲ ಮುಖಂಡರನ್ನ ಬಿಡುಗಡೆ ಮಾಡಬೇಕು. ಅದೇ ರೀತಿಯಲ್ಲಿ ಇವತ್ತು ದಾಳಿಗಳನ್ನು ನಿಲ್ಲಿಸಬೇಕು ಅಂತ ನಾವು ಒತ್ತಾಯ ಮಾಡ್ತೀವಿ. ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅನ್ನೋ ರೀತಿಯಲ್ಲಿ ಪಾಲಿಕೆ ಬೀದಿ ಬದಿ ವ್ಯಾಪಾರಸ್ಥರ ಮೇಲೆ ತನ್ನ ಪ್ರತಾಪ ತೋರಿಸಿದೆ. ನಗರದಲ್ಲಿ ಅನಧಿಕೃತ ಬಹುಮಹಡಿ ಕಟ್ಟಡಗಳ ಬಗ್ಗೆ ದೂರುಗಳಿದ್ರು
ಪಾಲಿಕೆ ಕ್ರಮ ಕೈಗೊಂಡಿಲ್ಲ. ನಗರದಲ್ಲಿ ಬೇಸ್ಮೆಂಟ್ ಅಲ್ಲಿ ಪಾರ್ಕಿಂಗ್ ನೀಡದೆ ರಸ್ತೆಯಲ್ಲೇ ವಾಹನ ಪಾರ್ಕ್ ಮಾಡುವ ಕಟ್ಟಡಗಳ ಮೇಲೂ ಪಾಲಿಕೆ ಇದುವರೆಗೆ ಕ್ರಮ ಕೈಗೊಂಡಿಲ್ಲ. ಆದ್ರೆ ಜನದಟ್ಟಣೆಯೇ ಇಲ್ಲದ ಪ್ರದೇಶಗಳಲ್ಲಿ ಫುಟ್ಪಾತ್ ಸಂಚಾರಕ್ಕೆ ತೊಂದರೆ ಆಗ್ತಾ ಇದೆ ಅಂತ ಈ ರೀತಿ ದಬ್ಬಾಳಿಕೆ ತೋರಿಸಿದ್ದಾರೆ ಅಂತ ಬಡ ವ್ಯಾಪಾರಿಗಳು ಪಾಲಿಕೆಗೆ ಹಿಡಿಶಾಪ ಹಾಕಿದ್ದಾರೆ. ಶ್ರೀಮಂತರನ್ನು ಮುಟ್ಟೋ ಧೈರ್ಯದಲ್ಲಿ ಮುಟ್ತಾ ಇದ್ರು, ಬಡವರನ್ನು ಮಾತ್ರ ಮುಟ್ತಾರೆ ಅವರು. ಕಾರ್ಪೊರೇಷನ್ ಅವರಿಗೆ ಹೊಡೀರಿ. ಐಡಿ ಕಾರ್ಡ್ ಯಾಕೆ ಅವ್ರು ಕೊಡ್ಬೋದು? ಐಡಿ ಕಾರ್ಡ್ ಇದ್ದದ್ದು ತೆಪ್ಪುಡ ಐಡಿ ಕಾರ್ಡ್ ಮೇಯರ್ಗೆ ರಾಜಕೀಯ ತೀರ್ಮಾನ ಮಲ್ದಿನಿ. ಮೇಯರ್ ಕಮಿಟಿ ಆತಜಿ, ಟಿವಿಸಿ ಮೀಟಿಂಗ್ ತೀರ್ಮಾನ ಆತಜಿ. ಟಿವಿಸಿಯಲ್ಲಿ ಮೀಟಿಂಗ್ ತೀರ್ಮಾನ ಮಾಡಿದ್ರೆ ಹೇಗೆ ತೆಗಿದ್ದಾರೆ ಅವರು? ಪೊಲೀಸರು ಹೇಗೆ ಬಂದೋಬಸ್ತ್ ಕೊಡ್ತಾರೆ ಅವರು? ಪೊಲೀಸರು ಕೇಳಿದಾರ ಟಿವಿಸಿಯಲ್ಲಿ ತೀರ್ಮಾನ ಆಗಿದೆ. ಎಸ್, ಇದು ಸದ್ಯ ಕರಾವಳಿ ಭಾಗದಲ್ಲಿ ಬಹಳಷ್ಟು ಚರ್ಚೆ ಆಗ್ತಾ ಇರುವಂತಹ ವಿಚಾರ. ಟೈಗರ್ ಕಾರ್ಯಾಚರಣೆ, ಟೈಗರ್ನ ಅಟ್ಟಹಾಸ. ತಳ್ಳುಗಾಡಿ, ಹೋಟೆಲ್, ಫಾಸ್ಟ್ ಫುಡ್ ಅಂಗಡಿ, ಸಣ್ಣ ಪುಟ್ಟ ಅಂಗಡಿ, ಹಣ್ಣು ಹಂಪಲು, ತರಕಾರಿ, ಯಾವುದೇ ಅಂಗಡಿ ಇರಲಿ, ಪುಟ್ಟ ಪುಟ್ಟ ಅಂಗಡಿಗಳು ಅದನ್ನು ಈ ರೀತಿ ಪುಡಿ ಪುಡಿ ಮಾಡುವಂಥದ್ದು, ಜೊತೆಗೆ ಅದನ್ನು ಎತ್ತಕೊಂಡು ಹೋಗುವಂತಹ ಪ್ರಕ್ರಿಯೆಗಳು ನಡೀತಾ ಇದೆ. ಜೊತೆಗೆ ಬಹಳಷ್ಟು ಆಕ್ರೋಶಗಳು, ಒಂದು ಕಡೆ ಪೊಲೀಸ್, ಜೊತೆಗೆ ಮಂಗಳೂರು ಮಹಾನಗರ ಪಾಲಿಕೆ ಅಧಿಕಾರಿಗಳು, ಜೊತೆಗೆ ಈ ಶ್ರಮಿಕ ವರ್ಗದವರು, ಇವರೆಲ್ಲ ಒಂದು ವಾಗ್ವಾದಗಳು, ಗಲಾಟೆಗಳು ಇದೆಲ್ಲವೂ ಕೂಡ 4 ದಿನಗಳಿಂದ ನಿರಂತರವಾಗಿ ನಡೀತಾ ಇದೆ. ಹಾಗಾದರೆ ಇದು ಎಲ್ಲಿ ತನಕ ಹೋಗುತ್ತೆ ಅಂತ ಬಂದಾಗ ಈಗಾಗಲೇ ಮೇಡಮ್ ಅವರೊಂದು ಸ್ಪಷ್ಟ ಮಾಹಿತಿಯನ್ನು ಕೊಟ್ಟಿದ್ದಾರೆ, ನಾವು ಕ್ಲೀನ್ ಮಾಡೇ ಮಾಡ್ತೀವಿ ಅನ್ನುವಂತಹ ನಿಟ್ಟಿನಲ್ಲಿ. ಸೊ ಹಾಗಿದ್ದಾಗ ಏನು ಕತೆ ಅನ್ನುವಂತಹ ಪ್ರಶ್ನೆ. ಇವರುಗಳ ಮುಖಂಡರುಗಳು ಹೋಗ್ತಾರೆ, ಗಲಾಟೆಗಳು, ಪ್ರತಿಭಟನೆಗಳು ಆಗ್ತಾನೆ ಇದೆ, ಅರೆಸ್ಟ್ ಆಗ್ತಾರೆ, ವಾಪಸ್ ಬರ್ತಾರೆ. ಆದರೆ ಅವ್ರಗಳ ಕತೆ ಏನು ಅನ್ನುವಂಥ ಪ್ರಶ್ನೆ. ಎಸ್, ಏನು, ಎಲ್ಲಿಗೆ ಹೋಗುತ್ತೆ, ಏನು ಕತೆ, ಎಲ್ಲ ವಿಚಾರದ ಬಗ್ಗೆ ಮಾತಾಡಬೇಕು. ಅದಕ್ಕಿಂತ ಮಿಗಿಲಾಗಿ ಈ ಪ್ರೈಮ್ ಟೈಮ್ ಕಾರ್ಯಕ್ರಮ ತಮ್ಗಳ ಅಭಿಪ್ರಾಯಕ್ಕೆ, ಯಾಕಂದರೆ ಸಾರ್ವಜನಿಕರು ಏನು ಹೇಳ್ತಾರೆ ಅನ್ನುವಂಥದ್ದು ಅದು ಅತಿ ಮುಖ್ಯವಾಗಿ ಬೇಕಾಗಿರುವಂತಹ ನಮಗೆ ಮಾನದಂಡ. ಈ ಒಂದು ಕಾರ್ಯಾಚರಣೆಯ ಬಗ್ಗೆ ಅಥವಾ ಈ ಒಂದು ಬೀದಿ ಬದಿ ವ್ಯಾಪಾರಿಗಳ ಎತ್ತಂಗಡಿಯ ವಿಚಾರದ ಬಗ್ಗೆ ಮಂಗಳೂರು ಮಹಾನಗರ ಪಾಲಿಕೆ ತೆಗೆದುಕೊಂಡಿರುವಂಥ ನಿರ್ಧಾರ ಸರಿಯಾಗಿದೆಯಾ, ಅಥವಾ ಇವ್ರುಗಳಿಗೆ ಬದುಕಲು ಬಿಡಬೇಕಾ, ಅಥವಾ ಇವ್ರುಗಳ ನಿಲುವು ಸರಿಯಾಗಿದೆಯಾ ಅನ್ನುವಂತಹ ಪ್ರಶ್ನೆ. ಆ ಪ್ರಶ್ನೆಗಳಿಗೆ ಉತ್ತರ ಜನರೇ ಕೊಡಬೇಕು, ಅಂದರೆ ತಾವುಗಳೇ ಕೊಡಬೇಕು. ತಮ್ಮ ಅಭಿಪ್ರಾಯಕ್ಕೆ ಮುಕ್ತವಾಗಿರುವಂಥ ಅವಕಾಶ ಇದೆ. ತಮ್ಮ ಕರೆಗಳನ್ನು ಮುಕ್ತವಾಗಿ ನಾವು ತೆಗೆದುಕೊಳ್ತೀವಿ. ತಮ್ಮ ಅಭಿಪ್ರಾಯ ತಾವೇನು ಹೇಳ್ತೀರಿ ಈ ಒಂದು ವಿಚಾರದ ಬಗ್ಗೆ? ಹಾಗಿದ್ದಾಗ ನಮ್ಮ ಜೊತೆ ಅತಿಥಿಗಳು ಜಾಯಿನ್ ಆಗಿದ್ದಾರೆ. ಆತ್ಮೀಯವಾಗಿರುವಂಥ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಮೊದಲದಾಗಿ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಬೀದಿ ಬದಿ ವ್ಯಾಪಾರಸ್ಥರ ಸಂಘ ಇದರ ಗೌರವಾಧ್ಯಕ್ಷರು BK ಇಮ್ತಿಯಾಜ್ ಅವರಿದ್ದಾರೆ. ಆತ್ಮೀಯವಾಗಿರುವಂಥ ಸ್ವಾಗತ ಸರ್, BK ಇಮ್ತಿಯಾಜ್ ಅವರಿಗೆ. ನಮಸ್ತೆ ಸರ್. ಅದೇ ರೀತಿ ನಮ್ಮ ಜೊತೆ ಮಂಗಳೂರಿನ ನಾಗರಿಕರು, ಜೊತೆಗೆ ಸಾಮಾಜಿಕ ಹೋರಾಟಗಾರರು, ದ ಪಾಯಿಂಟ್ ಆಫ್ ವ್ಯೂ ಆ್ಯಂಡ್ ದೀಪು ಶೆಟ್ಟಿಗರ್ ಅವರು. ಮ್ಯಾಟರ್ ಆಗುತ್ತೆ ಅಂದರೆ ಏನು ಹೇಳ್ತಾರೆ ಈ ಒಂದು ಕಾರ್ಯಾಚರಣೆಯ ಬಗ್ಗೆ ಅನ್ನುವಂಥದ್ದು, ನಾಗರಿಕರಾಗಿಯೂ ಕೂಡ ಜೊತೆಗೆ ಸಾಮಾಜಿಕ ಹೋರಾಟಗಾರರಾಗಿಯೂ ಕೂಡ ದೀಪು ಶೆಟ್ಟಿಗರ್ ಅವರು. ಆತ್ಮೀಯವಾಗಿರುವಂಥ ಸ್ವಾಗತ ಸರ್ ತಮಗೆ. ನಮಸ್ತೆ ಸರ್. ಇಬ್ಬರು ಅತಿಥಿಗಳು ಕೂಡ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ. ಜೊತೆಗೆ ಪ್ಯಾನಲ್ ಅಲ್ಲಿರುವಂತಹ ಅತಿಥಿಗಳು ತಮ್ಗಳ ಅಭಿಪ್ರಾಯ, ಸಾರ್ವಜನಿಕರು ತಾವೇನು ಹೇಳ್ತೀರಾ ಈ ಒಂದು ವಿಚಾರದ ಬಗ್ಗೆ, ತಮ್ಮ ಅಭಿಪ್ರಾಯ ಏನು, ತಮ್ಮ ನಿಲುವೇನು ಈ ಒಂದು ಕಾರ್ಯಾಚರಣೆಯ ಬಗ್ಗೆ. ನಿಜವಾಗ್ಲೂ ಕೂಡ ಈ ರೀತಿ ಮಾಡೋದ್ರಿಂದ ಬೀದಿಗೆ ಬಂದಿದ್ಯಾ ಈ ವ್ಯಾಪಾರಿಗಳ ಬದುಕು ಅನ್ನುವಂಥ ಪ್ರಶ್ನೆ ಒಂದ್ ಕಡೆ ಆದ್ರೆ, ಇನ್ನೊಂದು ಕಡೆ ಮಂಗಳೂರು ಮಹಾನಗರ ಪಾಲಿಕೆ ತೆಗೆದುಕೊಂಡಿರುವಂತಹ ನಿರ್ಧಾರದ ಬಗ್ಗೆ ತಾವೇನು ಹೇಳ್ತೀರಿ? ಇಸ್ ಇಟ್ ರೈಟ್ ಆರ್ ರಾಂಗ್? ರೈಟ್ ಅಂತ ಹೇಳೋರು ಬಹಳಷ್ಟು ಜನ ಇಡ್ತಾರೆ. ಯಾಕಂದ್ರೆ ಇಷ್ಟು ದಿನ ಆ ಒಂದು ಫುಟ್ಪಾತ್ ಅನ್ನ ಅನಧಿಕೃತವಾಗಿ ಅದನ್ನ ಆಕ್ರಮಿಸಿದ್ರು ಈ ಬೀದಿ ಬದಿ ವ್ಯಾಪಾರಿಗಳು. ನಮ್ಗಳಿಗೆ ನಡೆದುಕೊಂಡು ಹೋಗ್ಲಿಕ್ಕೆ ಕಷ್ಟ ಆಗುತ್ತೆ,
ಇದೇ ಮಾನದಂಡ ಅಂದ್ರೆ ಮೇಯರ್ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಇಂತಹ ಒಂದು ದೂರುಗಳು ಬಹಳಷ್ಟು ಬಂದಿತ್ತು. ಆ ಹಿನ್ನೆಲೆ ಮೇಯರ್ ಸುಧೀರ್ ಶೆಟ್ಟಿ ಕಣ್ಣೂರ್ ಅವರು ಹೇಳಿರುವಂತದ್ದು ಈ ಕಾರ್ಯಾಚರಣೆಯನ್ನ ನಾವು ಮಾಡ್ತೀವಿ ಸೋಮವಾರದಿಂದ ಅನ್ನುವಂತಹ ವಿಚಾರದಲ್ಲಿ. ಸೊ ಹಾಗಿದ್ದಾಗ ತಾವುಗಳೇ ಕೊಟ್ಟಿರುವಂತಹ ಕಂಪ್ಲೇಂಟ್ ಆಗಿರುತ್ತೆ, ಅಂದ್ರೆ ಫುಟ್ಪಾತ್ ನಲ್ಲಿ ಹೋಗ್ಲಿಕ್ಕೆ ಕಷ್ಟ ಆಗುತ್ತೆ. ಆ ನಿಟ್ಟಿನಲ್ಲಿ ಈ ರೀತಿ ಇವರುಗಳನ್ನ ಎತ್ತಂಗಡಿ ಮಾಡಿರುವಂತದ್ದು ಸರಿಯಾದ ನಿಲುವಾಗಿದ್ರೆ ಎಸ್ ಸರಿ ಅನ್ನುವಂಥದ್ದು ತಮ್ಗಳ ಕಡೆಯಿಂದ, ತಪ್ಪಾಗಿದ್ರೆ ಎಸ್ ವೈ ಅನ್ನುವಂಥ ಪ್ರಶ್ನೆ ತಮ್ಗಳ ಕಡೆಯಿಂದ. ಎಲ್ಲದಕ್ಕೂ ಕೂಡ ಮುಕ್ತಗೊಂಡ ಅವಕಾಶ ಇದೆ. ನಾನು ನೇರವಾಗಿ ಚರ್ಚೆನ ಪ್ರಾರಂಭ ಮಾಡ್ತೀನಿ, ತಮ್ಮ ಕರೆಗಳನ್ನು ತೆಗೆದುಕೊಳ್ತೀನಿ. ಕರೆಗಳು ಬರ್ತಾ ಇದೆ. ಬಿಫೋರ್ ದಟ್ ಅತಿಥಿಗಳ ಫಸ್ಟ್ ರಿಯಾಕ್ಷನ್ ಬೇಕಾಗಿದೆ. ನಾನು ನೇರವಾಗಿ ಹೋಗ್ತಾ ಇರುವಂಥದ್ದು BK ಇಮ್ತಿಯಾಜ್ ಅವರು. ಸದ್ಯ 4 ದಿನಗಳಿಂದ ನಿರಂತರವಾಗಿ ನಡೀತಾ ಇದೆ ಈ ಒಂದು ಟೈಗರ್ ಕಾರ್ಯಾಚರಣೆ ಅಟ್ಟಹಾಸ. ತಾವು ಪ್ರತಿಭಟನೆ, ಅರೆಸ್ಟ್ ಆಗ್ತೀರಿ, ಬಂಧನ ಆಗ್ತೀರಿ, ಬರ್ತೀರಿ. ಈ ಕಡೆಯಿಂದ ನೇರವಾಗಿ ಕಾರ್ಯಾಚರಣೆ ನಡೀತಾ ಇದೆ, ಏನೂ ಫಲಪ್ರದ ಆಗ್ತಾ ಇಲ್ಲ. ಫಸ್ಟ್ ರಿಯಾಕ್ಷನ್ ಏನು ಹೇಳ್ತೀರಾ 4 ದಿನಗಳಿಂದ? ಎಸ್ ಸರ್. ನೋಡಿ, ಈ ಕಾರ್ಯಾಚರಣೆ ಏನು ಟೈಗರ್ ಹೆಸರಿನಲ್ಲಿ ಮಾಡ್ತಾ ಇರೋ ಕಾರ್ಯಾಚರಣೆ ಇದು ಕಾನೂನು ಬಾಹಿರ. ಯಾಕೆಂತ ಹೇಳಿದರೆ ಸಾರ್ವಜನಿಕರ ದೂರುಗಳು ಬಂದಿರಬಹುದು, ಆದರೆ ಈ ಬೀದಿ ಬದಿ ವ್ಯಾಪಾರಸ್ಥರಿಗಾಗಿ ಒಂದು ಕಾನೂನು ಇದೆ ಈ ದೇಶದಲ್ಲಿ. ಬೀದಿ ಬದಿ ವ್ಯಾಪಾರಸ್ಥರ ಜೀವನೋಪಾಯ ಸಂರಕ್ಷಣೆ ಮತ್ತು ನಿಯಂತ್ರಣ ಕಾಯ್ದೆ 2014. ಅದಕ್ಕೆ ಪೂರಕವಾಗಿ ಕರ್ನಾಟಕ ಬೀದಿ ಬದಿ ವ್ಯಾಪಾರ ಅಧಿನಿಯಮಗಳು 2019 ಜಾರಿಯಲ್ಲಿದೆ. 19ರ ನಿಯಮದ ಪ್ರಕಾರ ಮಂಗಳೂರಿನಲ್ಲಿ ಪಟ್ಟಣ ವ್ಯಾಪಾರ ಸಮಿತಿ ಇದೆ. ಆ ಸಮಿತಿಯ ಅಧ್ಯಕ್ಷರು ನಮ್ಮ ಮಹಾನಗರ ಪಾಲಿಕೆಯ ಕಮಿಷನರು. ಆ ಕಮಿಟಿಯಲ್ಲಿ 24 ಜನ ಸದಸ್ಯರಿದ್ದಾರೆ. 10 ಜನ ಬೀದಿ ವ್ಯಾಪಾರಿಗಳು, ಉಳಿದಂತೆ ಸಾರ್ವಜನಿಕರ ಪ್ರತಿನಿಧಿಗಳಾಗಿ ಕಾರ್ಪೊರೇಟರ್ಗಳ ಒಬ್ಬರು ಪ್ರತಿನಿಧಿ, ಮತ್ತೆ ಪೊಲೀಸ್ ಅಧಿಕಾರಿಗಳು, ಕಾರ್ಪೊರೇಷನ್ನ ಅಧಿಕಾರಿಗಳು, ಈ ರೀತಿಯಾಗಿ 24 ಜನರ ಒಂದು ಕಮಿಟಿ ಇದೆ. ಈ ಕಮಿಟಿಯವರು 2021ರಲ್ಲಿ ಮಂಗಳೂರಿನ ಬೀದಿ ವ್ಯಾಪಾರಿಗಳ ಸಮೀಕ್ಷೆ ನಡೆಸಿದ್ದಾರೆ. ಸಮೀಕ್ಷೆ ನಡೆಸಿ 667 ಮಂದಿ ಅಧಿಕೃತ ಬೀದಿ ವ್ಯಾಪಾರಿಗಳಂತೇಳಿ TVCಯಲ್ಲಿ ಅನುಮೋದನೆಗೊಂಡು ಅವರಿಗೆ ID ಕಾರ್ಡನ್ನು ಪ್ರಿಂಟ್ ಮಾಡಿದ್ದಾರೆ. ನಮ್ಮ ಸುದೀರ್ಘ ಹೋರಾಟದ ಬಳಿಕ ನವೆಂಬರ್ 1ನೇ ತಾರೀಕು ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಸಾಂಕೇತಿಕವಾಗಿ 10 ಜನರಿಗೆ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿ ಮೊದಲ ಭೇಟಿಗೆ ಮಂಗಳೂರಿಗೆ ಬಂದಾಗ ಸಾಂಕೇತಿಕವಾಗಿ 5 ಜನರಿಗೆ ಕೊಟ್ಟಿದ್ದಾರೆ. ಈ ID ಕಾರ್ಡ್ಗಳನ್ನು ಪ್ರಿಂಟ್ ಮಾಡಿ ಕಾರ್ಪೊರೇಷನ್ ಆಫೀಸಲ್ಲಿ ಇಟ್ಕೊಂಡಿದ್ದಾರೆ. ಇನ್ನೂ ಕೂಡ ವಿತರಣೆಯನ್ನ ಮಾಡಿಲ್ಲ. ಇವತ್ತು ಆರೋಪ ಬರುವಂತದ್ದು ಏನು ಆರೋಪ ಮಾಡ್ತಾ ಇದ್ದಾರೆ, ಬೀದಿ ವ್ಯಾಪಾರಿಗಳ ಸಂಖ್ಯೆ ಜಾಸ್ತಿ ಆಗಿದೆ ಅಂತ. ನೀವು ಬೀದಿ ವ್ಯಾಪಾರಿಗಳ ಸಂಖ್ಯೆಯನ್ನು ಜಾಸ್ತಿ ಮಾಡಲಿಕ್ಕೆ ಯಾರನ್ನು ಕಾರಣರು ಅಂತಂದ್ರೆ ಮಹಾನಗರ ಪಾಲಿಕೆಯವರು. ಇವರಿಗೆ 667 ಮಂದಿಗೆ ID ಕಾರ್ಡನ್ನು ಕೊಟ್ಟಿದ್ದಾದ್ರೆ ಪಕ್ಕದಲ್ಲಿ ಬರುವಂತ ಬೀದಿ ವ್ಯಾಪಾರಿ ಹೊಸೊಬ್ಬರು ಬಂದಾಗ ಅವರನ್ನು ಅವನೇ ಪ್ರಶ್ನೆ ಮಾಡ್ತಾ ಇದ್ದ, ನಿನ್ನಲ್ಲಿ ID ಕಾರ್ಡ್ ಇದೆಯಾ ಅಂತ. ಈಗ ಅವನಿಗೆ ಪ್ರಶ್ನೆ ಮಾಡುವಾಗ ಇಲ್ಲ, ನೀವು ID ಕಾರ್ಡನ್ನು ಕೊಟ್ಟಿಲ್ಲ. ಈಗ ನಿರಂತರವಾಗಿ ದಾಳಿ ಮಾಡುವಂಥದ್ದು ಏನಿದೆ ಇದು TVCಯಲ್ಲಿ ಚರ್ಚೆ ಆಗಬೇಕಿತ್ತು. ಸಾರ್ವಜನಿಕರಿಗೆ ದೂರು ಕೊಡ್ಲಿಕ್ಕಾಗಿಯೇ ಈ ಆಕ್ಟ್ನೊಳಗಡೆ ಒಂದು ಮೇಲ್ಮನೆ ಪ್ರಾಧಿಕಾರವನ್ನ ರಚನೆ ಮಾಡಬೇಕು ಅಂತ ಇದೆ. ಮೇಲ್ಮನೆ ಪ್ರಾಧಿಕಾರದಲ್ಲಿ ಒಬ್ಬ ನಿವೃತ್ತ ನ್ಯಾಯಾಧೀಶರ ಮೂಲಕ ಒಬ್ಬರು ಮೇಲ್ಮನೆ ಪ್ರಾಧಿಕಾರ ಇರ್ತದೆ. ಅಲ್ಲಿ ಬೀದಿ ವ್ಯಾಪಾರಿಗಳು ಕೂಡ ಕುಂದುಕೊರತೆ ಬಗ್ಗೆ ಪೊಲೀಸರು ಕಿರುಕುಳ ಕೊಟ್ಟರೆ, ಅಧಿಕಾರಿ ಕಿರುಕುಳ ಕೊಟ್ಟರೆ ದೂರನ್ನು ಕೊಡ್ಲಿಕ್ಕೆ ಅವಕಾಶ ಇದೆ. ಸಾರ್ವಜನಿಕರಿಗೆ ಕೂಡ ID ಕಾರ್ಡ್ ಇಟ್ಕೊಂಡಂತ ಬೀದಿ ವ್ಯಾಪಾರಿ ಸಾರ್ವಜನಿಕ ತೊಂದರೆ ಮಾಡ್ತಾ ಇದ್ರೆ ಅಲ್ಲಿ ದೂರು ಕೊಡುವಂತ ಅವಕಾಶಗಳಿವೆ. ಇದು ಯಾವುದನ್ನು ಮಾಡದೆ ಇಲ್ಲಿ ಅದಕ್ಕೆ ಅಧಿಕಾರಿ ಮಾತಾಡ್ತಾ ಇದ್ದಾರಲ್ಲ, ಅವರು ನಿಮ್ಮ ಮಾಧ್ಯಮದಲ್ಲಿ ಮಾತಾಡೋದನ್ನು ಗಮನಿಸಿದ್ದೇನೆ. ಅವರು ಹೇಳ್ತಾರೆ ಬೀದಿ ವ್ಯಾಪಾರಿಗಳೊಂದು ಸ್ಕೀಮ್ ಇದು ಅಂತ. ಇದು ಸ್ಕೀಮ್ ಅಲ್ಲ, ಇದು ಕಾನೂನು. ಅವರಿಗೆ ಇದರ ಅರಿವು ಇಲ್ಲ. ಬೀದಿ ವ್ಯಾಪಾರಿಗಳಿಗೆ ಒಂದು ಕಾನೂನು ಇದೆ ಅನ್ನುವಂಥದ್ದು ಅಧಿಕಾರಿಗಳಿಗೆ ಅರಿವಿಲ್ಲ. ಎಲ್ಲ 60 ಕಾರ್ಪೊರೇಟರ್ಗಳಿಗೆ ಈ ಕಾನೂನಿನ ಪುಸ್ತಕವನ್ನು ಕೊಡಲಾಗಿದೆ. ಅವರು ಎಷ್ಟು ಓದಿದ್ದಾರೆ ಅಂತ ಗೊತ್ತಿಲ್ಲ. ಈ TVC ಅನ್ನುವಂಥದ್ದು ಇದು ನಮ್ಮ ಮಂಗಳೂರಿನಲ್ಲಿ ಮಾತ್ರ ಇರುವುದಲ್ಲ, ಇಡೀ ದೇಶದಲ್ಲಿ ಇದೆ. ಬೀದಿ ವ್ಯಾಪಾರ ಇರುವಂತದ್ದು ಮಂಗಳೂರಿನಲ್ಲಿ ಮಾತ್ರ ಅಲ್ಲ, ದೇಶ ಇದೆ, ಜಗತ್ತಿನ ಎಲ್ಲ ನಗರಗಳಲ್ಲಿ ಇದೆ. ಆದರೆ ಇಲ್ಲಿ ನೀತಿಯನ್ನು ಮಾಡಲಿಕ್ಕೆ, ನಿಯಮಗಳನ್ನು ಮಾಡಲಿಕ್ಕೆ ಆಗುವುದಿಲ್ಲ. ಬೀದಿ ವ್ಯಾಪಾರಿಗಳ ಕಾರ್ಯಾಚರಣೆ ಆಗುವಂಥದ್ದು, ಅವರ ಮೇಲೆ ದಾಳಿ ಕೇವಲ ಮಂಗಳೂರಿನಲ್ಲಿ ಯಾಕೆ ಆಗ್ತಾ ಇದೆ? ಯಾಕೆ ಮಂಗಳೂರಿನ ಬಿಟ್ಟು ಬೇರೆ ನಗರಗಳಲ್ಲಿ ಆಗ್ತಾ ಇಲ್ಲ? ಬೆಂಗಳೂರು ಬಿಟ್ಟು ದೊಡ್ಡ ನಗರ, ಅಲ್ಲಿ ದಾಳಿಗಳಾಗ್ತದೆ, ಮತ್ತೆ ಕುರಿತಾರೆ, ಆಗ್ತಾ ಇರ್ತದೆ. ಆದರೆ ಹಾಸನದಲ್ಲಿ ನೋಡ್ಬೋದು, ಶಿವಮೊಗ್ಗದಲ್ಲಿ ನೋಡ್ಬೋದು, ಚಿಕ್ಕಮಗಳೂರಿನಲ್ಲಿ ನೋಡ್ಬೋದು. ನಗರಸಭೆ, ನಗರ ಪಾಲಿಕೆ, ಪುರಸಭೆ, ಪಟ್ಟಣ ಪಂಚಾಯತ್ಗಳಲ್ಲಿ ಈ TVC ಕಮಿಟಿಗಳನ್ನು ಮಾಡಿ ಅಲ್ಲಿ ಬೀದಿ ವ್ಯಾಪಾರಕ್ಕೆ ಒಂದು ನಿಯಮಗಳನ್ನು ಮಾಡುವಂಥದ್ದು, ಒಂದು ಡಿಸಿಪ್ಲಿನ್ ತರಲಿಕ್ಕಾಗಿ ಈ ಕಾನೂನು ಇರ್ತಕ್ಕಂಥದ್ದು. ಇದು ಖಾಲಿ ನಮ್ಮನ್ನು ಸಂರಕ್ಷಣೆ ಮಾಡುವಂಥ ಮಾತ್ರ, ನಮ್ಮನ್ನು ರೆಗ್ಯುಲೇಟಿಂಗ್ ಮಾಡುವಂಥ ಅವಕಾಶಗಳಿದೆ. ಈ ಕಾನೂನು ಪ್ರಕಾರವಾಗಿ ಮಾಡ್ಬೋದು. ಇದು ನೀವು ನಮಗೆ ID ಕಾರ್ಡನ್ನು ಕೊಡದೆ, ನಮ್ಮ TVC ಮೀಟಿಂಗನ್ನು ಮಾಡದೆ, ಕೇವಲ ನಾವು ಹೇಳ್ತಾ ಇದ್ದಾರೆ ತಳ್ಳುಗಾಡಿಗಳಿಗೆ ಮಾತ್ರ. ಎಷ್ಟು ತಳ್ಳುಗಾಡಿಯನ್ನು ಹೊಡಿತಾ ಇದ್ದಾರೆ ನಿಮ್ಮ TVಯಲ್ಲಿ ನಾನು ನೋಡಿದ್ದೀನಿ. ಚಕ್ರ ಇರುವಂಥ ತಳ್ಳುಗಾಡಿಯನ್ನು ಎಷ್ಟು ಹೊಡೆದಾಕಿದ್ದಾರೆ ಇವರು. ಇವತ್ತು ಸ್ಟೇಟ್ ಬ್ಯಾಂಕಿಂದ ಹಂಪನಕಟ್ಟೆವರೆಗೆ 300 ಜನ ಅಧಿಕೃತ ಬೀದಿ ವ್ಯಾಪಾರಿಗಳಿದ್ದಾರೆ.
ನಿನ್ನೆ ಸ್ಟೇಟ್ ಬ್ಯಾಂಕಲ್ಲಿ ದಾಳಿ ಮಾಡುವಾಗ ಹೇಳ್ತಾರೆ ಯಾರು ಕೂತು ವ್ಯಾಪಾರ ಮಾಡುವಾಗಿಲ್ಲ, ತಲೆಯಲ್ಲಿ ಹೊತ್ಕೊಂಡು ಮಾಡಬೇಕು, ಇಲ್ಲಾಂದರೆ ತಳ್ಳು ಗಾಡಿಯಲ್ಲಿ ಮಾಡಬೇಕು. ಮಂಗಳೂರಿನಲ್ಲಿ ಸ್ಟೇಟ್ ಬ್ಯಾಂಕಿಂದ ಹಂಪನಕಟ್ಟೆವರೆಗೆ 300 ತಳ್ಳು ಗಾಡಿ ಬಂದರೆ ಟ್ರಾಫಿಕ್ಗೆ ಎಷ್ಟು ಸಮಸ್ಯೆಗಳಾಗ್ಬೋದು. ಈ ಸಮಸ್ಯೆಯಲ್ಲಿ ಯಾರು ಕಾರಣಗಳಾಗ್ತಾರೆ? ಇವತ್ತು ನೀವು ಹೊಡಿತಾ ಇರುವಂಥ ಅಂಗಡಿಗಳು, TVC ಆ್ಯಕ್ಟಲ್ಲಿ ಏನು ಹೇಳ್ತದೆ, ಯಾರ ಬೀದಿ ವ್ಯಾಪಾರಿಯ ಸ್ವತ್ತುಗಳನ್ನು ನೀವು ಸೀಸ್ ಮಾಡ್ಬೋದು. ಸೀಸ್ ಮಾಡಿದರೆ ಅವನ ಮೇಲೆ ದಂಡ ಹಾಕಿ ಅದೇ ವಸ್ತುಗಳನ್ನ ಯಾವ ರೀತಿಯಲ್ಲಿತ್ತು ಅದೇ ಸ್ಥಿತಿಯಲ್ಲಿ ಅವನಿಗೆ ವಾಪಸ್ ಕೊಡಬೇಕು. ಬುಲ್ಡೋಸರ್ಗಳನ್ನು ಬಳಕೆ ಮಾಡುವಂತಿಲ್ಲ. ಇವತ್ತು ಏನು ಮಾಡ್ತಾ ಇದ್ದೀರಿ ನೀವು? ಬುಲ್ಡೋಸರನ್ನು ಬಳಕೆ ಮಾಡಿಕೊಂಡು ಅದನ್ನು ಸಂಪೂರ್ಣವಾಗಿ ನಾಶ ಮಾಡ್ತಾ ಇದ್ದೀರಿ. ನೀವು ಜಪ್ತಿ ಮಾಡುವ ಬದಲಿಗೆ ಧ್ವಂಸ ಮಾಡ್ತಾ ಇದ್ದೀರಿ. ಇದು ಕಾನೂನು ಬಾಹಿರ ಅಂತ ನಾವು ಇದನ್ನು ಹೇಳ್ತಾ ಇರುವಂಥದ್ದು. TVCಯ ರಚನೆ ಆದಮೇಲೆ TVCಯ ಕಮಿಟಿಯನ್ನು ಕರೀಲಿಕ್ಕೆ ಈ ಕಮಿಷನರ್ ಬಂದ ಮೇಲೆ ಒಂದೇ ಒಂದು ಸಭೆಯನ್ನು ಮಾಡಿಲ್ಲ. ಇವತ್ತು ಹೋಟೆಲ್ನವ್ರದ್ದು ದೂರಿದೆ ಅಂತ ಹೇಳ್ತಾರೆ. ಹೋಟೆಲ್ನವ್ರ ದೂರಿದ್ರೆ ಹೋಟೆಲ್ ಸಂಘದ ಪ್ರತಿನಿಧಿ ಈ ಕಮಿಟಿಯಲ್ಲಿದ್ದಾರೆ. ಒಂದೇ ಒಂದು ಸಭೆಗೆ 4 ವರ್ಷ ಆಯಿತು, 5ನೇ ವರ್ಷ ನಡೀತಾ ಇದೆ. ಈ TVCಗೆ ಒಂದೇ ಒಂದು ಸಲ ಅವರು ಬಂದಿಲ್ಲ. ಯಾರ ದೂರು ಇಲ್ಲ. ಫೋನಿನ ಕಾರ್ಯಕ್ರಮದಲ್ಲಿ ದೂರು ಬಂದಿದೆ ಅನ್ನೋ ಕಾರಣಕ್ಕಾಗಿ ಕಾನೂನನ್ನು ವಿಮರ್ಶೆ ಮಾಡದೆ, ಕಾನೂನನ್ನು ಪರಾಮರ್ಶೆ ಮಾಡದೆ ಏಕಾಏಕಿ ಇವರ ಮೇಯರ್ ಅವರ ಆದೇಶ ಇದೆ, ಕಮಿಷನರ್ ಆದೇಶ ಇದೆ ಅಂತೇಳಿ ದಾಳಿ ಮಾಡುವಂಥದ್ದು ಇದು ಕಾನೂನು ಬಾಹಿರ ಅಂತ ನಾವು ಹೇಳುವಂಥದ್ದು. ಓಕೆ, ಈಗ ತಮ್ಮ ಒಂದು ಆರೋಪ ಏನಂತ ಹೇಳಿದ್ರೆ, ಈ ಒಂದು ಟೈಗರ್ ಕಾರ್ಯಾಚರಣೆ ಮಾಡೋಕ್ಕಿಂತ ಮೊದಲದಾಗಿ ತಮ್ಗಳ ಗಮನಕ್ಕೆ ತರಲಿಲ್ಲ, ತಮ್ಗಳನ್ನ ಎದುರಾಗಿ ಕೂತ್ಕೊಳ್ಳಿಸಿ ಈ ರೀತಿ ಆಗುತ್ತೆ ಅನ್ನೋಂಥದ್ದು ಹೇಳಿಲ್ಲ ಅನ್ನೋಂಥದ್ದು ತಾವುಗಳು ಹೇಳ್ತಾ ಇರುವಂಥದ್ದು, ನೇರವಾಗಿ ಮಾಡಿದ್ದಾರೆ ಅನ್ನೋಂಥದ್ದು ತಾವುಗಳ. ಅದು ಮಾತ್ರ ಅಲ್ಲ, ಇವತ್ತು ಈ ಕಮಿಷನರ್ ಬಂದ ಮೇಲೆ ನಾವು ದೊಡ್ಡ ರೀತಿಯ ಹೋರಾಟಗಳು ನಡೀತಾ ಇದೆ. ಇವತ್ತು ನಮಗೆ ನಾವು ಇದೇ ಜಾಗದಲ್ಲಿ ನಮ್ಮನ್ನು ಇರಬೇಕು ನಾವು ಹೇಳ್ತಾ ಇಲ್ಲ. ಸ್ಟೇಟ್ ಬ್ಯಾಂಕ್ನ ರಸ್ತೆ ಬದಿಯೇ ನಮಗೆ ಬೇಕಾಗಿಲ್ಲ. ಈಗ ನಾವೊಂದು ಪ್ರಪೋಸಲ್ನ ಕೊಟ್ಟಿದ್ದೇವೆ. TVCಯಲ್ಲಿ ಅನುಷ್ಠಾನಕ್ಕೆ ಬರ್ತಾ ಇದೆ. ಸ್ಟೇಟ್ ಬ್ಯಾಂಕಿಂದ ಹಂಪನಕಟ್ಟೆವರೆಗೆ 300 ಜನ ಇದ್ದಾರೆ. 4 ಕಾರ್ಪೊರೇಷನ್ ವಾರ್ಡ್ಗಳು ಬರ್ತವೆ. ಇಲ್ಲಿಂದ ನಾವು ಇಂದಿರಾ ಕ್ಯಾಂಟೀನಲ್ಲಿ ಒಳಗಡೆ ಹಣ್ಣು ತರಕಾರಿ ಮತ್ತು ಆಹಾರ ಮಾರಾಟಗಾರರಿಗೆ ಅದರೊಳಗೆ ಕೊಟ್ಟರೆ, ಇನ್ನು ಬಟ್ಟೆ, ಬ್ಯಾಗು, ಪ್ಲಾಸ್ಟಿಕ್ ಐಟಮು, ಫ್ಯಾನ್ಸಿ ಐಟಮು ಈ ಥರ ಮಾರಾಟ ಮಾಡೋರಿಗೆ ಈ ಬಸ್ ಸ್ಟ್ಯಾಂಡ್ನ ಪಕ್ಕದಿಂದ ನಮ್ಮ ಟೌನ್ ಹಾಲ್ವರೆಗೆ ಕೊಟ್ಟರೆ 300 ಜನ ಬೀದಿ ವ್ಯಾಪಾರಿಗಳು ಅದರೊಳಗೆ ಬರ್ತಾರೆ. ಆಮೇಲೆ ನಿಮಗೆ ಫ್ರೀ ಝೋನ್ ಮಾಡ್ಬೋದು, ನಾನ್ ಝೋನ್ಗಳನ್ನು ಮಾಡ್ಬೋದು, ಬೀದಿ ವ್ಯಾಪಾರ ಮುಕ್ತ ರಸ್ತೆಯನ್ನಾಗಿ ಮಾಡ್ಬೋದು. ಇದು ನೀವು ಮಾಡದೆ ನಮ್ಮನ್ನು ವೆಂಡಿಂಗ್ ಝೋನ್ ಒಳಗಡೆ ಮಾಡಿಕೊಡದೆ ನೀವು ನಮ್ಮನ್ನು ಎತ್ತಂಗಡಿ ಮಾಡ್ತಾ ಇದ್ದೀರಿ. ಮಂಗಳ ಸ್ಟೇಡಿಯಂ ಅಲ್ಲಿ ಹೌದು, ಅವ್ರು ಹೇಳಿದ್ರಲ್ಲ ಕ್ರೀಡಾಪಟುಗಳಿಗೆ ಕಾರ್ ಪಾರ್ಕಿಂಗ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ, ಅಲ್ಲಿ ಒಂದು ಝೋನ್ ಮಾಡಿ. ಝೋನ್ ನೀವು ಸ್ಥಳ ಗುರುತಿಸಿದ್ರಲ್ಲ, ನೀವು ಗುರುತಿಸಿದಂಥ ಸ್ಥಳ ಸಾರ್ವಜನಿಕರ ಆಕ್ಷೇಪ ಇದೆ ಅಂತ ಬಂತು. ಅಲ್ಲಿ ಯಾರ್ದೋ ಒಂದು ಆಕ್ಷೇಪ ಇದೆ, ನೀವು ಆಕ್ಷೇಪವನ್ನು ತೆರವು ಮಾಡಿ ಅಲ್ಲಿಗೆ ವ್ಯವಸ್ಥೆ ಮಾಡಿ ಕೊಡಿ. ನಮ್ಮವ್ರು ಹೋಗ್ಲಿಕ್ಕೆ ತಯಾರಿದ್ದಾರೆ. ನಾವು ಅದನ್ನ ಮತ್ತೆ ಹೇಳ್ತಾ ಇದ್ದೀವಿ. ಇನ್ನು ದಾಳಿ ಸ್ಟಾರ್ಟ್ ಆದಾಗ ಹೇಳ್ತಾ ಇರುವಂಥದ್ದಲ್ಲ. ನಾವು ವ್ಯಾಪಾರ ವಲಯವನ್ನ ಝೋನನ್ನ ವೆಂಡಿಂಗ್ ಝೋನನ್ನು ಮಾಡಿ ಅಂತ ಹೇಳಿ ನಾವು ನಿರಂತರವಾಗಿ ಹೇಳ್ತಾ ಬರ್ತಾ ಇದ್ದೇವೆ. ನೀವು ಅದನ್ನ ಮಾಡದೆ ಇವತ್ತು ನಮ್ಮ ಮೇಲೆ ಏಕಾಗಿ ದಾಳಿ ಮಾಡುವಂಥದ್ದು ಇದು ಸರಿಯಾದ ಕ್ರಮ ಅಲ್ಲ ಅಂತ. ಓಕೆ ಎಸ್ ಸರ್, ಬರ್ತೇನೆ. ಇದು ಇಮ್ತಿಯಾಜ್ ಅವರ ಫಸ್ಟ್ ರಿಯಾಕ್ಷನ್. ನಾನು ಬರ್ತೇನೆ, ಕೆಲವರು ಪ್ರಶ್ನೆಗಳಿವೆ. ನಾನು ಬಿಫೋರ್ ದಟ್ ಎಸ್ ದೀಪು ಶೆಟ್ಟಿಗರ್ ಅವರು ತಮ್ಮ ಕರೆಗಳು ಬರ್ತಾ ಇದೆ, ಕರೆಗಳನ್ನು ತೆಗೆದುಕೊಳ್ತೀನಿ. ಬಿಫೋರ್ ದಟ್ ದೀಪು ಶೆಟ್ಟಿಗರ್ ಅವರು, ಎಸ್ ಸರ್, ನೋಡ್ತಾ ಇದ್ದೀನಿ 4 ದಿನಗಳಿಂದ ಈ ಒಂದು ಕಾರ್ಯಾಚರಣೆ, ಜೊತೆಗೆ ಒಂದ್ ಕಡೆ ಪರ ವಿರೋಧದ ಚರ್ಚೆಗಳು ಕೂಡ. ಎಸ್, ಫಸ್ಟ್ ರಿಯಾಕ್ಷನ್ ದೀಪು ಶೆಟ್ಟಿಗರ್ ಅವರು. ನೋಡಿ, ಬೀದಿ ವ್ಯಾಪಾರಿಗಳಂತ ಹೇಳಿದ್ರೆ ಅದು ಬಡವರೇ. ಆ ಬಡವರಿಗೋಸ್ಕರ ವ್ಯಾಪಾರ ಮಾಡಲಿಕ್ಕೆ 2014ರಲ್ಲಿ ರಾಷ್ಟ್ರೀಯ ಒಂದು ಇದು ಬಂದಿದೆ, ಕಾನೂನು ಬಂದಿದೆ, ಕಾನೂನು ತಂದಿದ್ದಾರೆ. ಆ ಕಾನೂನು ತಂದ ಕಾನೂನನ್ನು ಇಲ್ಲಿ ನಮ್ಮ ಕಾರ್ಪೊರೇಷನಲ್ಲಾಗಲಿ ಅಥವಾ ಅದಕ್ಕೆ ಸಂಬಂಧಪಟ್ಟ ಪೊಲೀಸ್ ಅಧಿಕಾರಿಗಳಾಗಲಿ ಅದರ ಬಗ್ಗೆ ಜ್ಞಾನ ಎಷ್ಟು ಮಂದಿಗಿದೆ ಎಂಬುದನ್ನು ಸ್ವಲ್ಪ ಸಹ ತಿಳ್ಕೊಳ್ಬೇಕು. ಯಾಕಂತ ಹೇಳಿದ್ರೆ ಕಾನೂನು ಬಂದ ತಕ್ಷಣ ಅವರನ್ನು ಗುರುತಿಸಬೇಕಂತ ಹೇಳಿದೆ. ಯಾರೆಲ್ಲ ಬೀದಿ ವ್ಯಾಪಾರಸ್ಥರಿದ್ದಾರೆ ಅವರನ್ನು ಗುರುತಿಸಿ ಅವರಿಗೆ ID ಕೊಡುವಂತ ಕೆಲಸವನ್ನು ಮಾಡಬೇಕು. ಮತ್ತೆ ಅವರಿಗೆ ಕೆಲವು ಗೊತ್ತಿರುವುದಿಲ್ಲ, ಹೆಚ್ಚಿನವರಿಗೆ ನಿಯಮಗಳು ಗೊತ್ತಿರುವುದಿಲ್ಲ. ಏನು ಡಿಗ್ರಿ ದೊಡ್ಡ ಕಲ್ತವರು ಬಂದು ಸಣ್ಣ ವ್ಯಾಪಾರ ಮಾಡ್ಲಿಕ್ಕೆ ಹೋಗುದಿಲ್ಲ, ಕೆಲವರು ಹೋಗ್ತಾರೆ, ತಪ್ಪಂತ ಹೇಳಲ್ಲ. ಆದ್ರೆ ಹೆಚ್ಚು ಒಂದು 80% ಜನರಿಗೆ ಅದರ ಬಗ್ಗೆ ಅಷ್ಟು ನಾಲೆಜ್ ಇರುವುದಿಲ್ಲ. ಅವರಿಗೆ ತಿಳುವಳಿಕೆ ಕೊಡುವಂತ ಕೆಲಸವನ್ನು ಮಾಡ್ಬೇಕೆಂಬಂತ ಒಂದು ನಿಯಮಗಳಿವೆ, ಅದೆಲ್ಲ ಏನನ್ನು ಪಾಲಿಸ್ತಾ ಇಲ್ಲ. ಈಗ ಓಕೆ ಎಂತಂತ ಹೇಳಿದ್ರೆ ಕೆಲವು ಮನುಷ್ಯನ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳಾದಾಗ ಕೆಲವೊಮ್ಮೆ ಆಗ್ತದೆ. ಈಗ ಬೀದಿ ಬದಿಯ ಬಗ್ಗೆ ಆದ್ರೆ ನಮ್ಗೆ ಹೇಳ್ಬೋದು, ನಾವು ಸಹ ನಡ್ಕೊಂಡು ಹೋಗುವವರು ಅಂತ ಹೇಳಿದ್ರೆ ನಮ್ಗೆ ಎಲ್ಲ ಕಡೆ ಸಮಸ್ಯೆ ಆಗ್ತಾ ಇಲ್ಲ ನಡ್ಕೊಂಡು ಹೋಗುವಾಗ. ಈಗ KPಟಿಯಿಂದ ಏಡಿ ತನಕ ನಾನು ಡೈಲಿ ವಾಕ್ ಮಾಡ್ತಾ ಹೋಗುವಾಗ ನನಗೆ ಗೂಡಂಗಡಿ ಹತ್ರ ಸಮಸ್ಯೆ ಆಗ್ತಾ ಇಲ್ಲ. ಏಡಿಯಲ್ಲಿ ಎಷ್ಟೋ ದೊಡ್ಡ ಬಿಲ್ಡಿಂಗ್ ಗಳಿವೆ, ಅಲ್ಲಿಗೆ ಕಾರ್ಗಳು ಬಂದು ನಿಲ್ಲಿಸ್ತಾರೆ, ಅಲ್ಲಿ ನನಗೆ ಸಮಸ್ಯೆ ಆಗಿದೆ. ಅದು ಕಾಣುವುದಿಲ್ಲ. ಯಾಕೆ ಹೇಳಿ, ಬೀದಿ ಬದಿಯ ವ್ಯಾಪಾರಸ್ಥರು ಯಾವುದೊಂದು ಮೂಲೆಯಲ್ಲಿದ್ದಾರೆ, ಅದು ಕಾಣ್ತದೆ. ಅಲ್ಲಿ ಏಡಿಯಲ್ಲಿ ಆ ಶಾಪಿಂಗ್ ಮಾಲ್ಗಳಲ್ಲಿ ಪಾರ್ಕಿಂಗ್ ಇಲ್ಲ, ಎಂತ ಇಲ್ಲ, ಅಲ್ಲಲ್ಲಿ ರೋಡಲ್ಲಿ ನಿಲ್ಲಿಸ್ತಾರೆ, ಅಲ್ಲಿ ಸಮಸ್ಯೆ ಆಗಿದೆ. ಏಡಿಯಲ್ಲೇ ಆಗಿದೆ ಘಟನೆ. ಏಡಿಯಲ್ಲಿ ಆರೋಗ್ಯದ ಬಗ್ಗೆ ಕಾಳಜಿ ಇದೆ ಅಲ್ಲ. ಇವರಿಗೊಂದು ನಾನು ಪ್ರಶ್ನೆ ಮಾಡ್ಬೇಕು, ಆರೋಗ್ಯ ಅಧಿಕಾರಿಗೆ ಕಾರ್ಪೊರೇಷನ್ ಒಂದು ನೇರವಾಗಿ ಪ್ರಶ್ನೆ ಮಾಡ್ತೇನೆ. ನಮ್ಮ ಏರಿಯಾದ ಹೇಳ್ತೇನೆ, ಏಡಿಯಲ್ಲಿ ಇದ್ದ ಹುಡುಗರ ಬಗ್ಗೆ ಹೇಳ್ತೇನೆ. ಗಣೇಶ್ ಅಂತಿದ್ದ, ಮದುವೆ ಆಗದ ಒಳ್ಳೆ ಯಂಗ್ ಯುವಕ. ಆರ್ಕೇಶ್ ಅಂತಿದ್ದ, ಒಳ್ಳೆ ಯುವಕ. ದಿಲೀಪ್ ಅಂತಿದ್ದ, ಒಳ್ಳೆ ಯುವಕ. ನಾವು ನೋಡ್ತಿದ್ದಂತ ಒಂದು ಒಳ್ಳೆ ಯುವಕರು.
ಅಲ್ಲೇ ಅಡಿಯಲ್ಲೇ ಒಂದು ಕಡೆ ಬಾರ್ ಉಂಟು. ಆ ಬಾರ್ಗೆ ಯುವಕರು ಡೈಲಿ ಹೋಗ್ತಾ ಇದ್ರು. ಮದುವೆ ಆಗುದಕ್ಕಿಂತ ಮುಂಚೆ ಸಣ್ಣ ವಯಸ್ಸಲ್ಲೇ ಸತ್ತೋದ್ರು. ಓಕೆ, ಎಯ್ಯಾಡಿ ಆರೋಗ್ಯದ ಬಗ್ಗೆ ಚಿಂತೆ ಮಾಡುವವರು. ಅದೇ ಎಯ್ಯಾಡಿಯಲ್ಲಿ ಎಷ್ಟೋ ಮಂದಿ ಯುವಕರು ಅಲ್ಲೇ ಒಂದು ಆಮ್ಲೆಟ್ ಅಂಗಡಿ ಇದೆ ಪದ್ಮಣ್ಣಂದು. ಡೈಲಿ ಪದ್ಮಣ್ಣನ ಅಂಗಡಿಗೆ ಆಮ್ಲೆಟ್ ನಲ್ಲಿ ಹೋಗ್ತಾರೆ. ಇವತ್ತು ಇದ್ದಾರೆ. ಅದಕ್ಕಿಂತ ಮೊದಲು ನಮಗಿಂತ ಹಿರಿಯರು ತಿಂತಿದ್ದವರು ಇವತ್ತು ಪ್ರಾಯ ಆಗಿ ಕೂಡ ಇದ್ದಾರೆ. ಆರೋಗ್ಯ ಎಂಬುದು ಗೂಡಂಗಡಿ ಅಥವಾ ದೊಡ್ಡ ಶಾಪ್ಗಳಲ್ಲಿ ಅಂತ ಬರಲ್ಲ. ಆರೋಗ್ಯ ಎಂಬುದು ಬರುದು ನಾವು ಯಾವ ರೀತಿ ಮೇಂಟೈನ್ ಮಾಡ್ಕೊಂಡು ಹೋಗ್ತಿದ್ದೇವೆ, ಯಾವ ರೀತಿ ಅಂತ ಹೇಳಿದ್ರೆ. ಹಾಗಾದ್ರೆ ಅವರು ಸಾಯ್ಬಾರ್ದಿತ್ತಲ್ಲ. ದೊಡ್ಡ ಶಾಪ್ ಅಲ್ಲಿ ದೊಡ್ಡ ಇದ್ರಲ್ಲಿ ಏನಾದ್ರೂ ಕೊಟ್ರೆ ಅವರು ಬದುಕುದು, ಸಣ್ಣ ಇದ್ರಲ್ಲಿ ಸಾಯುದಲ್ಲ. ಇಲ್ಲಿ ಬರುವಂತ ವಿಷಯ ಏನಂತ ಹೇಳಿದ್ರೆ ಕ್ಲೀನಿನೆಸ್. ಎಷ್ಟು ಶುದ್ಧವಾಗಿರ್ತೇವೆ, ಎಷ್ಟು ಪರಿಶುದ್ಧವಾಗಿರ್ತೇವೆ, ಇಲ್ಲ ಅಂತ ಹೇಳಲ್ಲ. ಕೆಲವು ಗೂಡಂಗಡಿಗಳಲ್ಲಿ ಸಣ್ಣ ಸಣ್ಣ ಅಂಗಡಿ ಹಾಕೋದ್ರಲ್ಲಿ 20% ರೋಗ ತರುವಂತ ವಿಷಯಗಳು ಇವೆ. ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ, ದೊಡ್ಡ ದೊಡ್ಡ ರೆಸ್ಟೋರೆಂಟ್ಗಳಲ್ಲೂ ಇವೆ. ಅದು ದೊಡ್ಡ ಸಣ್ಣದಂತ ಬರಲ್ಲ. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಇವರ ಮೇಲೆ ಒಂದು ಅಸ್ತ್ರ. ಸಾಮಾಜಿಕವಾಗಿ ಈ ಸಮಸ್ಯೆ, ಆರೋಗ್ಯದ ಸಮಸ್ಯೆ ಬಗ್ಗೆ ಇದಕ್ಕಿಂತ ಮುಂಚೆ ಕೂಡ ನಾವು ಕೆಲವು ಹೇಳಿದ್ದೇವೆ. ಯಾಕೆ ಈಗ ಮತ್ತೊಂದು ಎಕ್ಸಾಂಪಲ್ ಹೇಳ್ತೇನೆ. ಈಗ ಕೆಲವು ಗೂಡಂಗಡಿಗಳಲ್ಲಿ ಕೆಲವು ಇದ್ರಲ್ಲೆಲ್ಲ ಸಿಗರೇಟ್ ಕೊಡುದು ಮಕ್ಕಳಿಗೆ. ಎಷ್ಟೋ ಯುವಕರು, ಕಾಲೇಜ್ ಸ್ಟೂಡೆಂಟ್ಗಳು ಸಿಗರೇಟ್ ಎಳ್ದು ಹಾಳಾಗ್ತಿದ್ದಾರೆ. ನಾನು ಕಂಕನಾಡಿಯ ಬಗ್ಗೆ ಪರ್ಟಿಕ್ಯುಲರ್ ಆಗಿ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ 5 ಸಲ ಕಾಲ್ ಮಾಡಿ ಹೇಳಿದ್ದೇನೆ. 5 ಸಲ ಬಂದಿದ್ದಾರೆ, ವಾರ್ನಿಂಗ್ ಕೊಟ್ಟಿದ್ದಾರೆ. ಈಗ ಸಹ ಸೇಲ್ ಮಾಡ್ತಿದ್ದಾರೆ. ಈಗ ಸಹ ಹುಡುಗಿಯರಲ್ಲಿ ಕಂಕನಾಡಿಯಲ್ಲಿ ಸಿಗರೇಟ್ ಹೇಳ್ತಿದ್ದಾರೆ. ಆ ರೋಡ್ ಅಲ್ಲಿ ನೋಡಿದ್ರೆ ರಾಶಿ ರಾಶಿ ಸಿಗರೇಟ್ ಇದು ಬೀಳ್ತದೆ. ಆಯ್ತಾ? ಎಷ್ಟೋ ಮಂದಿ ಯುವಕರು ಆರೋಗ್ಯ ಹಾಳು ಮಾಡ್ಕೊಂಡು ಕ್ಲಬ್ ಅದು ಇದಂತ ತಿಳ್ಕೊಂಡು, ಮೊನ್ನೆ ಒಂದು ನೋಡಿರ್ಬೋದು, ಕುಡಿಯವರಿಗೆ ಪಾರ್ಟಿ ಅಂತ ಏನೋ ಒಂದು ಬಂದಿತ್ತು, ಬಿಡಿ, ಬಂದು ಅಲ್ಲಿ ಆರೋಗ್ಯ ಹಾಳಾಗಿ ಸಾಯ್ತಿದ್ದಾರೆ. ಇದು ಕಾಣಲ್ಲ. ಯಾವ್ದು ಆರೋಗ್ಯ? ಇಲ್ಲಿ ನಾನು ಮಹಾನಗರ ಪಾಲಿಕೆಗೆ ಕೇಳ್ತಿರೋದು ಯಾವುದು ಆರೋಗ್ಯ ಅಂದ್ರೆ, ಬೀದಿ ವ್ಯಾಪಾರಿಗಳು ಮಾಡಿ ಕೊಡುವಂತ ತಿನಿಸಲ್ಲಿ ಆರೋಗ್ಯ ಇಲ್ಲ. ದೊಡ್ಡ ದೊಡ್ಡ ಬಾರ್ಗಳಲ್ಲಿ ಇದರಲ್ಲಿ ಕೊಡುವಂತ ಮಾಲ್ಗಳಲ್ಲಿ 90ಗಳಲ್ಲಿ ಆರೋಗ್ಯ ಇದೆ. ಅದೇ ಹೇಳಿದ್ರಲ್ಲ, ಮ್ಯಾಗಿಯಲ್ಲಿ ಸೀಸ ಇದೆ, ಮ್ಯಾಗಿಯಲ್ಲಿ ಸೀಸ ಇದೆ, ಬ್ಯಾನ್ ಮಾಡಿದ್ರು. ಗೂಡಂಗಡಿಗಳಲ್ಲಿ ಇದು ಡೆಂಗ್ಯೂ ಬರ್ತದೆ, ಅದು ಬರ್ತದೆ, ಬ್ಯಾನ್ ಮಾಡಿದ್ರು. ಬಾರ್ಗಳಲ್ಲಿ ಕೊಡುವಂತ ಮಾಲ್ಗಳಲ್ಲಿ ಅಂತ ವಿಟಮಿನ್ ABCD ಸಿಗ್ತದೆ ಅಂತ ಓಪನ್ ಇತ್ತದ. ದುಡ್ಡು ಬರ್ತದೆ, ಇನ್ಕಮ್. ಸರ್ಕಾರಕ್ಕೆ ಇನ್ಕಮ್ ಬರೋದ್ರಲ್ಲಿ ಮುಚ್ಕೊಂಡು ಕುತ್ಕೊಳ್ತಾರೆ. ಯಾರು? ಇದೇ ರಾಜಕಾರಣಿಗಳು. ಬನ್ನಿ ಪಬ್ಲಿಕ್ ಜೊತೆ ಚರ್ಚೆ ಮಾಡ್ಲಿ, ನಮ್ ಜೊತೆ ಚರ್ಚೆ ಮಾಡ್ಲಿ. ನಾವ್ ಹೇಳ್ತೇವೆ ನಮಗೆ ಸಮಸ್ಯೆಗಳಾಗ್ತಾ ಇದೆ. ಏರ್ಪೋರ್ಟ್ ರೋಡಿನಲ್ಲಿ ಕಾರ್ಗಳಲ್ಲಿ ಹೋಗುವಾಗ ಆ ಬೀದಿ ಬದಿಯಲ್ಲಿ ಇರುವಂತಹ ಗೂಡಂಗಡಿಗಳನ್ನು ನೋಡಿ ನಮಗೆ ಅದು ನಗರದ ಸ್ವಚ್ಛತೆ ಹಾಳಾದಾಗೆ ಕಾಣುತ್ತದೆ. ಅದೇ KPTಯಿಂದ ಬಚ್ವೆ ತನಕ ಹೋಗುವಾಗ ಅಲ್ಲಿ ಬಾರಲ್ಲಿ ಕುಡ್ದ ಯುವಕರು ಟೈಟ್ ಆಗಿ ಅಮಲಿಕೊಂಡು ಹೋಗುವಾಗ ನಿಮ್ಗೆ ಏನಾಗಲ್ವಾ? ರೋಡ್ ನೋಡಿ ಸರ್, ರೋಡ್ ನೋಡುವಾಗ ಏನಾಗಲ್ವಾ? ಅಲ್ಲಿ ರೋಡ್ ನಲ್ಲಿ ತೆವಳಿಕೊಂಡು ಹೋಗುವಾಗ ನೋಡುವಾಗ ಏನಾಗಲ್ವಾ? KPTಯಲ್ಲಿ ಜಂಪ್ ಹೊಡೆದುಕೊಂಡು ಕೆಳಗಿದ್ದು ಬಾಯಿಯಲ್ಲಿ ಮೇಲೆ ತನಕ ಬರ್ತದೆ, ಹಾಗೆಂತ ಆಗಲ್ವಾ? ಇವರಲ್ಲಿ ಅದಕ್ಕೆ ಹೇಳ್ತಾ ಇರೋದು, ಇವರಿಗೆ ಕಾನೂನು ಯಾವ್ದಂತ ಹೇಳಿದ್ರೆ ಕಾನೂನು 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 ಬೇಕು. ತಪ್ಪುದು ಯಾರು? ಈಗ ಓಕೆ, ಹೆಚ್ಚು ಗೂಡಂಗಡಿಗಳು ಆಗ್ತದೆ, ಅದಕ್ಕೊಂದು ನಿಯಮ ತರಬೇಕಲ್ಲ. ನಿಯಮ ತಂದು ರೈಡ್ ಆಗಿ ಇದು ಮಾಡಿದ ಕೂಡಲೇ ಸರಿ ಆಗ್ತದೆ. ಆರೋಗ್ಯ ಇಲಾಖೆಯಲ್ಲಿದೆ, ಎಲ್ಲಿ ತಪಾಸಣೆ ಆಗ್ತದೆ, ತಪಾಸಣೆ ಮಾಡಿ ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡಬಾರ್ದಂತ ಹೇಳಲ್ಲ. ಬಟ್ ವ್ಯಾಪಾರ ಮಾಡುವವರು ಯಾಕೆ ವ್ಯಾಪಾರ ಮಾಡ್ತಿದ್ದಾರೆ? ಬೀದಿ ಬದಿ ವ್ಯಾಪಾರಿಗಳು ಜಾಸ್ತಿ ಯಾಕಾಗಿದ್ದಾರೆ? ಯಾವಾಗಲಿಂದ ಆಗಿದ್ದಾರೆ ಯೋಚಿಸ್ಕೊಳ್ಬೇಕು. ಕೊರೋನಾ ಬಂತು, ಎಷ್ಟೋ ಮಂದಿಯನ್ನು ಬೀದಿಗೆ ಹಾಕಿತ್ತು. ಆಗ ಪಾಪ ಎಷ್ಟೋ ಮಂದಿ ಬದುಕಲಿಕ್ಕೆ ಇದನ್ನೊಂದು ಜೀವನೋಪಾಯವಾಗಿ ತೆಗೆದುಕೊಂಡಿದ್ದಾರೆ. ಎಷ್ಟೋ ಅಂಗಡಿಯಲ್ಲಿ ಇವೆ. 100ರಲ್ಲಿ ನೀವು ಒಂದು 5% ಮಲಿನ ಅದಿದು ತಗೊಂಡ್ರೆ 95% ಜೀವನಾಂಶ. ಎಷ್ಟೋ ಹೆಂಗಸರು ಗಂಡ ಹೆಂಡತಿ ಒಟ್ಟಾಗಿ ವ್ಯಾಪಾರ ಮಾಡುದು ಎಷ್ಟೋ ಕಂಡು ಬರ್ತದೆ. ಕಷ್ಟ ಪಡ್ತಿದ್ದಾರೆ. 1,000 1,500 ದಿವಸಕ್ಕೆ ಗಳಿಸ್ಲಿಕ್ಕೆ ಕಷ್ಟ ಪಡ್ತಿದ್ದಾರೆ. ಇದು ಈ ರೀತಿ ಮಾಡಿದ್ರೆ ಏನ್ ಮಾಡುದು ಅವರು? ಏನ್ ಮಾಡುದು? ನಾನು ಹೇಳ್ತಾ ಇರೋದು, ಆರೋಗ್ಯ ಅಂತ ಇದ್ರೆ ಆರೋಗ್ಯದ ಬಗ್ಗೆ ನಿಮ್ಗೆ ನಿಜವಾಗಿ ಗಮನ ಇದ್ರೆ ಉಳಿದದನ್ನು ಬಂದ್ ಮಾಡಿ. ದಮ್ಮಿಲ್ವಾ? ಕೆಪಾಸಿಟಿ ಇಲ್ಲ. ಯಾಕೆ ಹೇಳಿ? ಅಲ್ಲಿ ಬಂದ್ ಮಾಡ್ಲಿಕ್ಕೆ ಬರ್ತದೆ ಇವರ ಅಪ್ಪಂದಿರ ಕಾಲ್, ನಮ್ಮದು ಅಂತ ಹೇಳಿ. ನಾಳೆ ರಾಜಕೀಯ ಕಟ್. ಯಾಕೆ? ಇವರಿಗೆ ಅಲ್ಲಿ ಮಾಮೂಲಿ ಕೊಡುದೇ. ಇದು ಗೂಡಂಗಡಿ ಅವ್ರದ್ದು ಎಂತ ಸೆಲ್ಲಲ್ಲ. ನಾಳೆ ಬೀಳ್ತದೆ, ಓಟ್ ಬೀಳುವಾಗ ಜಡ್ತದೆ, ಆಗ ಗೊತ್ತಾಗ್ತದೆ ಇವರಿಗೆ. ಓಕೆ, ಎಸ್, ಇದು ದೀಪು ಶೆಟ್ಟಿಗರ್ ಅವರು ಮಂಗಳೂರು ನಾಗರಿಕರಾಗಿ, ಸಾಮಾಜಿಕ ಹೋರಾಟಗಾರರಾಗಿ ಕೆಲವು ಜ್ವಲಂತ ಸಮಸ್ಯೆಗಳ ಬಗ್ಗೆ, ಜೊತೆಗೆ ಜ್ವಲಂತ ಸತ್ಯದ ಬಗ್ಗೆ ಅವರು ಹೇಳಿದರು. ಯಾಕೆ ಇದು ಬೀದಿ ಬದಿ ವ್ಯಾಪಾರಿಗಳು ಅಂತ ಬಂದಾಗ ಇಷ್ಟು ಅಸಡ್ಡೆ ಆಗುತ್ತೆ, ಅಥವಾ ಡೋಂಟ್ ಕೇರ್ ಅನ್ನುವಂಥದ್ದು. ಯಾರು ಹೇಳಿದ್ರು ಏನು ಹೇಳಿದ್ರು ಕೂಡ ಡೋಂಟ್ ಕೇರ್ ಅಂದ್ರೆ ಅಸಂಘಟಿತರಾಗಿರ್ತಾರೆ, ಒಂದು ಅಷ್ಟು ಪವರ್ ಇರಲ್ಲ ಅನ್ನುವಂಥ ನಿಟ್ಟಿನಲ್ಲಿ. ಜೊತೆಗೆ ಎಲ್ಲ ವಿಷಯದ ಬಗ್ಗೆ ಹೇಳಿದ್ರು. ಆರೋಗ್ಯ ಅಂತ ಬಂದಾಗ ಹೈಫೈ ಮಾಲ್ಗಳಿಗೆ ಅಥವಾ ಅಲ್ಲಿ ನಡೆಸ್ತಾ ಇರುವಂತಹ ಕೆಲವು ಹೈಫೈ ಆಗಿರುವಂಥ ಒಂದು ಬಾರ್ಗಳಾಗಿರ್ಬೋದು, ಅಥವಾ ಬೇರೆ ವಿಚಾರಗಳಾಗಿರ್ಬೋದು, ಹೋಟೆಲ್ ರೆಸ್ಟೋರೆಂಟ್ಗಳಾಗಿರ್ಬೋದು, ಎಷ್ಟು ದೊಡ್ಡ ಮಟ್ಟದ ಕಾರ್ಗಳು ರೋಡಲ್ಲಿ ಪಾರ್ಕಿಂಗ್ ಮಾಡಿದ್ರು ಕೂಡ ಯಾರು ಹೇಳೋರಿಲ್ಲ. ಆದರೆ ಇಂತಹ ವ್ಯಾಪಾರಿಗಳ ಬಗ್ಗೆ. ಆ್ಯಂಡ್ ಒನ್ ಥಿಂಗ್, ಕೊರೋನಾ ಬಂದ ನಂತರ ಇಂತಹ ಒಂದು ವ್ಯಾಪಾರಗಳು ಬಹಳಷ್ಟು ಜಾಸ್ತಿ ಆಗ್ತಾ ಹೋಗಿದೆ, ನೋ ಡೌಟ್. ಆ ಒಂದು ವಿಚಾರಗಳಲ್ಲಿ ಅವರು ಹೇಳಿದಾಗೇನೆ
ಗಂಡ ಹೆಂಡತಿ ಸೇರಿಕೊಂಡು ಕೂಡ ಜೀವನೋಪಾಯಕ್ಕೋಸ್ಕರ ಈ ಒಂದು ಬೀದಿ ಬದಿ ವ್ಯಾಪಾರವನ್ನು ಮಾಡುವವರು ಅದೆಷ್ಟೋ ಜನರು ಇದ್ದಾರೆ. ಜೊತೆಗೆ ಅಲ್ಲಿ ಹೋಟೆಲ್ಗಳು, ಸಣ್ಣ ಪುಟ್ಟದ ಹೋಟೆಲ್ಗಳು, ಫಾಸ್ಟ್ ಫುಡ್ ಅಂಗಡಿಗಳು, ಅಂದರೆ ಬೆಳಿಗ್ಗೆಯಿಂದ ಸಂಜೆ ತನಕ ಅದನ್ನು ಪ್ರಿಪೇರ್ ಮಾಡಿ ತದನಂತರ ರಾತ್ರಿ ಬಂದು ಅಲ್ಲಿ ಬಂದು ಮಾರುವಂಥದ್ದು, ಅದರಿಂದ ಬಂದಂಥ ಆದಾಯವನ್ನು ನಂಬಿಕೊಂಡು ಅವರ ಜೀವನವನ್ನು ಸಾಗಿಸುವಂಥದ್ದು, ಆ ಒಂದು ಹಣದಿಂದಲೇ ಆ ಮಕ್ಕಳನ್ನು ಶಾಲೆ ಕಳಿಸುವಂಥದ್ದು, ಇಂಥದ್ದೆಲ್ಲ ಕೆಲಸಗಳು ನಡೀತಾ ಇರುತ್ತೆ. ಆದರೆ ಇವರುಗಳ ಕತೆ ಏನು ಅಂತ ಪ್ರಶ್ನೆಯನ್ನು ಕೇಳ್ತಾ ಇರುವಂಥದ್ದು. ಆ್ಯಂಡ್ ಇನ್ನೂ ಕೂಡ ನಮ್ಗಳಿಗೆ ನಗರದ ಸ್ವಚ್ಛತೆನೇ ಬೇಕು ಅಂತ ಹೇಳ್ತಾ ಇದ್ರೆ, ಎಸ್, ಅದೇ ರೀತಿ ಏರ್ಪೋರ್ಟ್ ಬಗ್ಗೆ ಮಾತಾಡಿರುವಂಥ ಮೇಡಮ್, ಏರ್ಪೋರ್ಟ್ನ ರೋಡನ್ನು ಯಾವಾಗ ಸರಿ ಮಾಡ್ತೀರಿ ಅನ್ನೋದು ನಾವು ನೇರವಾಗಿ ನಿಮ್ಮಲ್ಲೇ ಕೇಳ್ತಾ ಇದ್ದೀವಿ. ಯಾಕೆಂದರೆ ಏರ್ಪೋರ್ಟ್ನ ರೋಡ್ ಯಾವ ರೀತಿ ಇದೆ ಅನ್ನೋದು ನಾವುಗಳು ನೋಡಿದ್ದೀವಿ. ಜೊತೆಗೆ ಬನ್ನಿ, ರೋಸ್ಟೂರ್ ಕೊಟ್ಟಾರ ಆ ಕಡೆ ಭಾಗಗಳಲ್ಲಿ ಬಹಳಷ್ಟು ಇದೆ ರೋಡ್ಗಳು ಗುಂಡಿ ಬಿದ್ದದ್ದು. ಎಷ್ಟು ಸ್ವಚ್ಛತೆಯ ಬಗ್ಗೆ ತಾವುಗಳು ಗಮನ ಹರಿಸಿದ್ದೀರಿ ಅನ್ನೋಂಥದ್ದು ಅಲ್ಲೂ ಕೂಡ ನೋಡಬೇಕಾಗುತ್ತೆ. ಎಸ್, ಬಹಳಷ್ಟು ಕರೆಗಳಿವೆ. ಇನ್ನು ಮುಂದಕ್ಕೆ ತಮ್ಮ ಅಭಿಪ್ರಾಯವನ್ನು ಕೂಡ ಸಂಗ್ರಹ ಮಾಡ್ತೀವಿ. ಯಾಕೆಂದರೆ ಎಸ್, ನಮ್ಮ ಜಿಲ್ಲೆಯ ಜನತೆ ನೋಡ್ತಾ ಇದೆ ಈ ಒಂದು ಅಟ್ಟಹಾಸದ ಬಗ್ಗೆ, ಜೊತೆಗೆ ಜನರು ಏನು ಹೇಳ್ತಾ ಇದ್ದಾರೆ. ಫಸ್ಟ್ ಕರೆ ಇದೆ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ ಸರ್. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಹಲೋ, ನಮಸ್ತೆ ಮೇಡಮ್. ನಮಸ್ತೆ. ವೇದಿಕೆ ಮೀದವರಿಗೆ ಎಲ್ಲರಿಗೂ ನಮಸ್ಕಾರ. ಓಕೆ, ತಮ್ಮ ಹೆಸರು ಎಲ್ಲಿಂದ ಮೇಡಮ್? ನನ್ನ ಹೆಸರು ಸುನೀತಾ. ಸುನೀತಾ ಅವರು ಎಲ್ಲಿಂದ? ನಾನು ಲೇಡಿಲಿಂದ. ಎಸ್ ಮೇಡಮ್, ಮಾತಾಡಿ. ಲೇಡಿಲಿಂದ ಮಾತಾಡಿ ಸುನೀತಾ ಅವರೇ. ನಂದು ಒಂದೇ ಪ್ರಶ್ನೆ. ಅವರು ಇಂಟರ್ವ್ಯೂ ಕೊಡುವಾಗ ಹೆಂಗಸು ಹೇಳಿತು, ಏರ್ಪೋರ್ಟ್ ರೋಡ್ ನಾವು ನಮ್ಗೆ ಚಂದ ಕಾಣ್ಬೇಕು. ನಮ್ಮ ಮಂಗಳೂರಲ್ಲಿ ಏರ್ಪೋರ್ಟ್ ರೋಡ್ ಚಂದ ಆಗ್ಬೇಕಾದ್ರೆ ಬೀದಿ ಬದಿ ವ್ಯಾಪಾರಸ್ಥರು ಇವರಿಗೆ ಅಡ್ಡಿ ಆಗ್ತಾರಾ? ಏರ್ಪೋರ್ಟ್ ರೋಡ್ಗೆ ಹೋಗುವ ರೋಡ್ಗಳು ಸರಿ ಆಗ್ಬೇಕಾ? ಫಸ್ಟ್ ಕ್ವಶನ್. ಸೆಕೆಂಡ್, ನಮ್ದು ಏರ್ಪೋರ್ಟ್ ಆದ ನಂತರ KSRTC ಬಸ್ ಸ್ಟ್ಯಾಂಡ್. KSRTC ಬಸ್ ಸ್ಟ್ಯಾಂಡ್ ಹತ್ರ ಎಷ್ಟು ಕುಡುಕರು ವೈನ್ ಶಾಪ್ ಅಲ್ಲಿ ಉಂಟು, ಎಷ್ಟು ಕುಡುಕರು ಸಂಜೆ ಹೊತ್ತಿಗೆ ಹಗಲೊತ್ತಿಗೆ ಕೂತ್ಕೊಂಡು ಎಲ್ಲರಿಗೆ ಅಡ್ಡಿ ಮಾಡ್ತಾ ಇದ್ದಾರೆ. ನಾನು ಒಂದು ಪ್ರಶ್ನೆ ಕೇಳೋದು, ಮನ್ನಗುಡ್ಡೆಯಿಂದ ಲೇಡಿಲ್ ತನಕ ಮಾರ್ಕೆಟ್ ರೋಡ್, ಸೆಂಟ್ರಲ್ ಮಾರ್ಕೆಟ್, KPT ಹತ್ರ ಇದ್ದ ಅಂಗಡಿಗಳು ಇವರಿಗೆ ಅಡ್ಡಿ ಆಯಿತು. ಆದ್ರೆ ಕೆಲವು ಜಂಕ್ಷನ್ ಅಲ್ಲಿ ರೋಡ್ ಸೈಡ್ ಇದು ಇನ್ನೂ ಕೂಡ ಇಟ್ಟಿದ್ದಾರೆ. ಯಾಕೆ? ಇವರಿಗೆ ಹಣ ಸಿಗ್ತದೆಯಾ? ಮತ್ತು ದೊಡ್ಡ ದೊಡ್ಡ ಫ್ಲಾಟ್ಗಳು, ನಾವೀಗ ವಾಕಿಂಗ್ ಹೋಗುವ ನೋಡ್ತೇವೆ, ಮನ್ನಗುಡ್ಡ ಮಿಷಿನ್ ಗೋರಿ ರೋಡಿನ ಸೈಡ್ ಅಲ್ಲಿ 2 ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಬಂದಿದೆ. ಫುಟ್ಪಾತ್ ಅನ್ನು ಆಕ್ರಮಣ ಮಾಡಿದ್ದಾರೆ. ಆಗ ಅವರಿಗೆ ಪ್ರಾಬ್ಲಮ್ ಆಗುತ್ತಾ? ಇವರಿಗೆ ಮೇಯರ್ನವರು ಅದು ಸರ್ಕ್ಯುಲರ್ ಕೊಟ್ಟರು ಎಲ್ಲ ಡೆಮಾಲಿಷ್ ಮಾಡ್ಬೇಕಂದು. ಇವರು ನಿಜವಾದ ಮೇಯರ್ ಒಂದು ಗಂಡಸಾದ್ರೆ ಅವರು ಆ ದಿನ 4 ದಿವಸ ಹೀಗೆ ಆಗುವಾಗ ಅವರು ಯಾಕೆ ಜನರಿಗೆ ಫೇಸ್ ಮಾಡಿದೆ? ಅವರು ಇಂದೋರಿಗೆ ಹೋಗಿದ್ದಾರೆ. ಯಾರ ಹಣದಿಂದ? ನಮ್ಮ ಹಣದಿಂದ. ಬಡವರ ಹೊಟ್ಟೆಗೆ, ಮಧ್ಯಮ ವರ್ಗದವರ, ನಾವೀಗ ತರಕಾರಿ ತರೋದು, ಫ್ರೂಟ್ಸ್ ತರೋದು ಸೆಂಟ್ರಲ್ ಮಾರ್ಕೆಟ್ ಇಂದ. ರಿಲಯನ್ಸ್ಗೆ ನಮ್ಗೆ ಹೋಗ್ಬೇಕಂದ್ರೆ ಅಗತ್ಯ ಇಲ್ಲ. ಯಾಕೆ? ರಿಲಯನ್ಸ್ಗೆ ಹೋದ್ರೆ ನಮ್ಮ ಹೊರಗೆ ಹೋಗ್ತದೆ. ಇವರಿಗೆ ನಾವು ಕೊಟ್ರೆ, ಸೆಂಟ್ರಲ್ ಮಾರ್ಕೆಟ್ ಅಲ್ಲಿ ವ್ಯಾಪಾರ ಮಾಡಿದ್ರೆ ಬಡ ಕುಟುಂಬ ಎಷ್ಟೋ ಜನರದ್ದು ಫ್ಯಾಮಿಲಿ ನಡೀತಾ ಇತ್ತು. ಇವರು ಮಾಡಿದ ಸಜೆಷನ್. ಹಾಗಾದ್ರೆ ಶ್ರೀಮಂತರಿಗೆ ಮತ್ತು ಬಡವರಿಗೆ ಬೇರೆ ಬೇರೆ ರೂಲ? ಇವರಿಗೆ ದಮ್ಬಿದ್ರೆ ನಾನು ಒಂದೇ ಕ್ವಶನ್ ಕೇಳುದು. ನಿನ್ನೆ ನಾನು ಮಾರ್ಕೆಟ್ಗೆ ಹೋಗಿದ್ದೆ ಕೆಲವು ಕಾರಣದಿಂದ. ಸೆಂಟ್ರಲ್ ಮಾರ್ಕೆಟ್ ಹತ್ರ ದೊಡ್ಡ ಬಿಲ್ಡಿಂಗ್ ಆಗ್ತಾ ಉಂಟು. ಅದರ ಅಡಿಯಲ್ಲಿ ಇದ್ದ ಸಂಜೆ 6 ಗಂಟೆಗೆ ಅದರ ಅಡಿಯಲ್ಲಿ ಕೆಲವು ಗಾಡಿಗಳನ್ನು ಇಟ್ಟಿದ್ರು. ನಿನ್ನೆ ಆ ಹೆಂಗಸು ಕೂಡ ಇತ್ತು. ಕಾರ್ಪೊರೇಷನ್ ನವರು ಎಳ್ದು ತಂದು JCBಯಲ್ಲಿ ಸಂಜೆ 6 ಗಂಟೆಗೆ ಹೂಡಿ ಮಾಡಿದ್ದಾರೆ. ನೀರುಳ್ಳಿ ಮಾರುವ, ನಾನು ಅಲ್ಲಿಂದ ನೀರುಳ್ಳಿ ತೆಕೊಡುವ ಹುಡುಗ, ನೀರುಳ್ಳಿ ಮಾರುವ ಹುಡುಗ ಹೂಡಿ ಮಾಡಿ ಹೋಗಿದ್ದಾರೆ. ಒಬ್ಬ ಗಂಡಸು ಅದರಲ್ಲಿ ಹೇಳುದು 5,000 ಕೊರು ಗಾಡಿ ಬುಡುಪ. ಏನು ಮಾತಿದು? 5,000 ಕಟ್ಟು ಗಾಡಿ ಬಿಡ್ತಾರೆ. ಹಾಗಾದ್ರೆ ಹಕ್ಕು ನಿಯಮ ಕಾರ್ಪೊರೇಷನ್ ಇಲ್ಲ. ನಾನು ಒಂದೇ ಪ್ರಶ್ನೆ ಮೇಯರಿಗೆ ಕೇಳೋದು, ದಮ್ ಇದ್ರೆ, ಗಂಡಸುತನ ಇದ್ರೆ ಅವರು ಈ ಸಿಚುಯೇಷನ್ ಆಗುವಾಗ ಫೇಸ್ ಮಾಡಿ ನಿಲ್ಬೇಕಿತ್ತು. ದಮ್ ಇದ್ರೆ ಅವರು ಆ ಹೆಂಗಸನ್ನು, ಅದು ಲೇಡಿ ಡಾನೆ ಹೇಳ್ಬಹುದು, ನಿಜವಾಗಿ ಅದು ಲೇಡಿ ಡಾನೆ. ನೆಕ್ಸ್ಟ್ MLA ಕ್ಯಾಂಡಿಡೇಟ್ ಅವರು ಮಾತಾಡುವ ರೀತಿ, ಅವರು ಅಲ್ಲಿ ಒಂದು ಇಷ್ಟು ಗಂಡಸನ ಮದುವೆ ಮಾಡಿ ನಿಜವಾಗಿ ಅವರು ಹೇಳುದು ನಮ್ಗೆ ಪರ್ಮಿಷನ್ ಸಿಕ್ಕಿದೆ ಎಂದು. ತುಂಬಾ ಬೇಸರದ ಸಂಗತಿ. ಅವರು ಚಂದ ಮಾಡಿ ನಿನ್ನೆ ಸಂಜೆ 6 ಗಂಟೆಗೆ ಆ ಸೆಂಟ್ರಲ್ ಮಾರ್ಕೆಟ್ ಅವ್ರು ವ್ಯಾಪಾರ ಮಾಡ್ತಿದ್ರೆ ಯಾಕೆ ಕೊಂಡೋಗ್ಬೇಕಿತ್ತು ಆ ಗಾಡಿಗಳು? ನಾನು ಇದ್ದಲ್ಲಿ. ಸರಿ ಮೇಡಮ್, ತಮ್ಮ ಹೆಸರು ಹೇಳಿದ್ರಿ? ಸುನೀತಾ. ಓಕೆ ಸುನೀತಾ ಅವರೇ, ಈಗ ತಮ್ಗೆ ಈ ರೀತಿ ವ್ಯಾಪಾರಿಗಳನ್ನ ಅಲ್ಲಿಂದ ತೆಗೆದಿರುವಂತದ್ದು, ಅವರ ಗಾಡಿಗಳನ್ನ ಪುಡಿ ಮಾಡಿರುವಂತದ್ದು ತಮ್ಗಳಿಗೆ ನೋವು ತಂದಿದೆ, ಬೇಸರ ತಂದಿದೆ, ಇದು ತಪ್ಪಂತ ಹೇಳ್ತೀರಿ? ಪಾಲಿಕೆ ಈ ನಿರ್ಧಾರ, ಪಾಲಿಕೆಯ ಈ ನಿರ್ಧಾರವನ್ನ ತಾವುಗಳು ತಪ್ಪು ಅಂತ ಅನ್ಕೊಳ್ತೀರಿ ತಾವು? ನೋಡಿ, ಬಡ ವ್ಯಾಪಾರಸ್ಥರು ಬೀದಿ ಬದಿ ವ್ಯಾಪಾರ ಮಾಡುವಾಗ ಅವರಿಗೆ ಅಡ್ಡ ಆಗ್ತದೆ. ಹಾಗಾದ್ರೆ
ಮಾರ್ಗದ ಬದಿಯಲ್ಲಿ ಇಷ್ಟು ವೆಹಿಕಲ್ಗಳು ನಾನ್ ಪಾರ್ಕಿಂಗ್ ಝೋನ್ ಅಲ್ಲಿ ದೊಡ್ಡ ದೊಡ್ಡ ಗಾಡಿಗಳು ಇವರು ಪಾರ್ಕಿಂಗ್ ಮಾಡ್ತಾರಲ್ಲ, ಬಾರ್ ಅಂಡ್ ರೆಸ್ಟೋರೆಂಟ್ ಕುಡುಕರು ಅಲ್ಲಿ KSRTC ಬಂದು ಬಿದ್ದು ನಮ್ಗೆ ನಡಿಲಿಕ್ಕೆ ಆಗುದಿಲ್ಲ ಫುಟ್ಪಾತ್ ಅಲ್ಲಿ. ಅದ್ಯಾಕೆ ಇವರು ನಿಲ್ಲಿಸಿಲ್ಲ? ಇದ್ದ ಸಿಕ್ಕ ಎಲ್ಲ ಕಡೆ ಗಾಡಿಗಳು ಪಾರ್ಕಿಂಗ್ ಆಗ್ತದೆ. ಫುಟ್ಪಾತ್ ಅಲ್ಲಿ ಇಲ್ಲಿ ಮನ್ನಗುಡ್ಡ ಮಿಷನ್ ಗೋರಿ ರೋಡ್ ಅಲ್ಲಿ ನೋಡಿ, ನಾವು ನಡ್ಕೊಂಡು ಹೋಗುವ ದಾರಿ ಅದು ವಾಕಿಂಗ್ ಮಾಡುವ ಫುಟ್ಪಾತ್ ಅನ್ನು ಆಕ್ರಮಣ ಮಾಡಿದ್ದಾರೆ. ಯಾಕೆ? ದೊಡ್ಡ ಬಿಲ್ಡರ್ ಇಂದ ಪೊಲಿಟಿಷಿಯನ್ ಅದರಲ್ಲಿ ಪಾರ್ಟ್ನರ್ ಇದೆ ಅಂದ್ರೆ ಇವರಿಗೆ ದಮ್ಮಿಲ್ವಾ ಮಾತಾಡ್ಲಿಕ್ಕೆ? ಸರಿ ಮೇಡಮ್, ಓಕೆ ತಮ್ಗೆ ಈ ಒಂದು ನಡೆ ನಾನು ನಿಮ್ಮಲ್ಲಿ ಕೊನೆಯದಾಗೊಂದು ಹೇಳ್ತೀನಿ, ಯಾಕಂದ್ರೆ ಬಹಳಷ್ಟು ವಿಚಾರಗಳ ಬಗ್ಗೆ ತಾವು ಹೇಳಿದ್ರಿ ಅಂಡ್ ಅದು ಸತ್ಯಕ್ಕೆ ಹತ್ತಿರವಾಗಿರುವಂತ ವಿಚಾರ. ದಟ್ಸ್ ವೈ ಐ ಆಮ್ ಆಸ್ಕಿಂಗ್ ವಿತ್ ಯು. ಹಾಗಾದ್ರೆ ಇಲ್ಲಿಂದ ಇವರುಗಳಿಂದ ಒಂದು ಆರೋಗ್ಯಕ್ಕೂ ಕೂಡ ಸಮಸ್ಯೆ ಇದೆ ಅಂತ ಹೇಳ್ತಾರೆ, ಅಂದ್ರೆ ಕ್ಲೀನ್ನೆಸ್ ಇಲ್ಲ, ಒಟ್ರಸ್ ಇಡ್ತಾರೆ. ಸೊ ಹಾಗಿದ್ದಾಗ ಈ ಒಂದು ವಿಚಾರ ಅಂತ ಹೇಳ್ತಾರೆ. ಆರೋಗ್ಯಕ್ಕೆ ನೋಡಿ ಎಷ್ಟು ಹೋಟೆಲ್ಗಳು ಇದೆ, ಮನ್ನಗುಡ್ಡದಲ್ಲಿ ಎಷ್ಟು ಹೋಟೆಲ್ಗಳು ಇದೆ. ಹೋಟೆಲ್ಗಳ ಒಳಗೆ ನುಗ್ಲಿ ಇವರು ಎಷ್ಟು ಕ್ಲೀನಿನೆಸ್ ಉಂಟು. ಅವರದಲ್ಲಿ ರೋಡ್ ಸೈಡ್ ಇದ್ರು ತುಂಬಾ ಕ್ಲೀನಿನೆಸ್ ಇತ್ತು. ಹೋಟೆಲ್ಗಳಲ್ಲಿ ಎಷ್ಟು ಕ್ಲೀನಿನೆಸ್ ಉಂಟು ಇವರದ್ದು ಒಳಗೆ. ಸರಿ ಎಸ್ ಮೇಡಮ್, ಓಕೆ, ಥ್ಯಾಂಕ್ ಯು ಮೇಡಮ್, ಧನ್ಯವಾದಗಳು. ಬಹಳಷ್ಟು ಪ್ರಶ್ನೆಗಳನ್ನ ತಾವು ರೈಸ್ ಮಾಡಿದಿರಿ ಅಂಡ್ ಮೇಯರ್ ಅವರಿಗೂ ಕೂಡ ನೇರವಾಗಿ ಒಂದು ಮಾತನ್ನು ಕೂಡ ಹೇಳಿದ್ರಿ ತಾವು. ಅವ್ರು ಫೇಸ್ ಮಾಡಬೇಕಿತ್ತು ಅನ್ನುವಂಥದ್ದು. ಎಲ್ಲೆಲ್ಲಿಗೂ ಹೋಗುವಂಥ ಅವಶ್ಯಕತೆಗಳಿಲ್ಲ ಎನ್ನುವಂತಹ ಮಾತುಗಳು. ನಮ್ಮಲ್ಲೇ ಮಳೆ ಬರ್ತಾ ಇದೆ, ನಮ್ಮಲ್ಲೇ ಸಮಸ್ಯೆಗಳಿವೆ, ನಮ್ಮಲ್ಲೇ ಇಷ್ಟು ಅವ್ಯವಸ್ಥೆ ಆಗ್ತಾ ಇದೆ ಜನಜೀವನ ಅಂತ ಬಂದಾಗ ಇಲ್ಲೇ ಇಲ್ಲದೆ ಎಲ್ಲೋ ಹೋಗಿ ತಾವುಗಳು ಏನು ಮಾಡ್ತೀರಾ ಅನ್ನೋಂಥದ್ದೇ ಪ್ರಶ್ನೆ. ಆ್ಯಂಡ್ ಒನ್ ಥಿಂಗ್, ನಾಟ್ ಓನ್ಲಿ ಮೇಯರ್, ಅಲ್ಲಿಗೆ ಸಂಬಂಧಪಟ್ಟಿರುವಂತಹ ವಿವಿಧ ಇನ್ನಿತರ BJPಯ ಕಾರ್ಪೊರೇಟರ್ಗಳು, ಇನ್ನಿತರ ಕಾರ್ಪೊರೇಟರ್ಗಳು ಕೂಡ ಹೋಗಿದ್ದೀರಾ ತಾವುಗಳು ಕೂಡ ಅಲ್ಲಿ ಸಮೀಕ್ಷೆ ಮಾಡಲಿಕ್ಕೆ, ಅಲ್ಲಿ ನೋಡಲಿಕ್ಕೆ. ಮಂಗಳೂರು ಏನಾಗ್ತಾ ಇದೆ, ಕರಾವಳಿ ಭಾಗ ಏನಾಗ್ತಾ ಇದೆ, ಮಳೆಯಿಂದ ಏನಾಗಿದೆ, ಇಲ್ಲಿ ಯಾರಿಗೂ ಬಿದ್ದೋಗಿಲ್ಲ ತಮ್ಗಳಿಗೆ. ತಾವುಗಳು ಅಲ್ಲಿಗೂ ಹೋಗಿದ್ದೀರಾ, ಜನರು ನೋಡ್ತಾ ಇದ್ದಾರೆ ತಮ್ಗಳ ಒಂದು ಆಟವನ್ನು, ತಮ್ಗಳ ಒಂದು ಏನು ನಾಟಕವನ್ನು. ಎನಿವೆ ನೋಡೋಣ, ಬಹಳಷ್ಟು ಕರೆಗಳಿವೆ. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿಂದ ಸರ್? ಎಸ್ ಸರ್, ಇನ್ನ ಪುದರ್ ಸರ್. ಯತಿನ್ ಸರ್ ಪಾತಿರ್ಲ. ಎಸ್ ಸರ್, ದಾದಾ ಪನ್ಪರ್ ಒಂಜಿ ಪ್ರಶ್ನೆ ಎಂಜಿನ ಸರ್. ಆರೋಪ ಪ್ರತ್ಯಾರೋಪ ಬರ್ಪುಂಡೆ ಫಸ್ಟ್ ಇಂಜಿನ ಗೊತ್ತುಂಡು ಸರ್. ಎನ್ನೊಂಜಿ ಅನಿಸಿಕೆ ನಾನು ಪನ್ನೊಂದಲ್ಲ. ಏರಕ್ಕೆ ಅಂಗವಿಕಲರ್ನಕ್ಲೆ ಅಂಗಡಿ ಕೊಡ್ತೇರು, ಇತ್ತತ್ತು ನಡೆದು ದುಂಬು ಕೊಡ್ತೇರು. ಆಯಕೊಂಡು ನಾನು ಮಾತ್ರ ಆಗಿ ಲೈಸೆನ್ಸ್ ಕೊರೋಡು ಎನ್ನೊಂಜಿ ಪ್ರಶ್ನೆ. ಇತ್ತತ್ತು ಒಂಜಿ 10 ವರ್ಷ ತುಂಬ ಏರು ಅಂಗವಿಕಲ ಆಯಕೊಂಡು ನಾನು ಮಾತ್ರ ಆಗಿ ಅಂಗಡಿಗೆ ಲೈಸೆನ್ಸ್ ಕೊರೋಡು ಒಂಜಂಡು ಇತ್ತ ಇಂಜಿನ್ ಆತನ ಗೊತ್ತನೆ ಸರ್. ಒಂದು ದಂಡ ಆತನು ಅಂಗವಿಕಲನ ಪುದಾಡ ಅಂಗಡಿ ದಪ್ಪುನು ಬಯ್ಯಾನಾಗ ಕಲೆಕ್ಷನ್ ದಂಡ ಆತನು. ಒಂಜಿ ಅಂಗಡಿಗೆ 500 ರೂಪಾಯಿ ಬಾಡಿಗೆ ದಿನಕ್ಕೆ. ಓರಿಯರಿನ ಕೈತ 500 ಅಂಗಡಿ ಉಂಟು ಸರ್. ಓಕೆ, ಅಂಚಾತಂಡೆ. ಓಕೆ, ಸರಿ ಸರಿ. ಇತ್ತ ರಾಜಕೀಯ ಇಂಜಿನ ಆತನ ಗೊತ್ತುಂಡೆ. 30 ವರ್ಷದ ತುಂಬದ ರಾಜ್ಯಕ್ಕೆ ಆಗಿಲ್ಲ, ಇಟ್ಟದ ರಾಜ್ಯಕ್ಕೆ ಆಗಿಲ್ಲ. ಅಜಗಜ ಅಂತಾರ ವ್ಯತ್ಯಾಸ ಉಂಟು. ಇಟ್ಟದ ರಾಜ್ಯಕ್ಕೆ ಒಂಜಿ ನಾಣ್ಯದ ರಡ್ಡು ಮೊನ್ನೆ ದುಮ್ಮ ಅಂಚಿನ ಇತ್ತು ಸರ್. ಅಂಚಾದುಪ್ಪನಾಗ ಈ ಅಂಗಡಿನ ಪುರ ಪೊಡಿ ಮಲ್ತೀನಿ, ಎತ್ತಂಗಡಿ ಮಲ್ತೀನಿ, ಸರಿಯಾಗಿ ಅಂಚಿನ ನಿಲುವು ಪನ್ಪರ್ ಪಾಲಿಕೆದ ಪರವಾದ. ಸರಿ ಸರ್, ಬ್ಯಾಗ್ ಗೊತ್ತುಂಡೆ ಸರ್. ಯಾಪಲ ಹೊರ ಒಂಜಿ ಕುಟ್ಲ ತಿರುಗು ನಕಲ್ ಫುಟ್ಪಾತ್ ಮಿತ್ತು ಏತು ತೊಂದರೆ ಅವನು ಬಕ್ಕೊಂಜಿ ಏತು ತೊಂದರೆ ಅವನಂದು ಅವು ತಿರುಗಿನಾಗಿ ಮಾತ್ರ ಗೊತ್ತು. ಒಂಜಿ ನರ್ಸಲ್ ಪೈನಾಗಿ 2 ವೀಲರ್ ಪೈನಾಗಿ ಆಗಿ ಎರೆಗ್ಲ ಗೊತ್ತಿದ್ದಿ ಸರ್. ಸರಿ, ಭಕ್ತಿ ಗೊತ್ತಿದೆ ಸರ್. ಬಂತ ಈ ಮಲಮಲ್ಲಪುರ ಈ ಬಿಲ್ಡಿಂಗ್ ಆತನತ್ತೆ ಸರ್. ಕಾಂಡಕ್ಕಂತದ್ದು ಕಾಂತಿ ಪೇರು ಕೊಂದಿನ ರಾತ್ರಿ ಸರ್. ಈ ಇನ್ನೇನು ಸಿಟಿ ತುಲ್ಲ ಬಯನ್ ನಕ್ಕನೆ ಮನ್ಪಡು ಆಯ್ ಪಗ್ಗಲ್ಲಿ ತಿರ್ಗುನು 2 ವೀಲರ್ ಎಷ್ಟು ಟ್ರಾಫಿಕ್ ಜಾಮ್ ಆಪನ್ ಸರ್. ನಮ್ಮ ಮುರಂದ ಒಂಜಿ ಡ್ರೈವರ್ನ ಒಂಜಿ ಎಪಿಸೋಡ್ ನಮ್ಮ ಆಪಲ್ ನೆನಪಡ ಆಪನ್ ಆ ಟ್ರಾಫಿಕ್ ಬರ್ರೆ ಆಪಿ ಸರ್. ಎಸ್ ಸರ್. ಓಕೆ, ಇತ ಮಲಮಲ್ಲ ಅಂಗಡಿ ಪುರ ಪುಣತೆ ಸರ್, ಮಲಮಲ್ಲ ರೆಸ್ಟೋರೆಂಟ್ ಪುರ, ಬಾರ್ ಪುರ, ತೂತು ಪುರ ಐತೆ ಎದುರ್ಲ ಮಸ್ತ್ ಗಾಡಿ ಉಂತುದು ಪುಣತೆ ಸರ್. ಪಾರ್ಕಿಂಗ್ ಪುರ ಬನ್ನಾಗ ಇಜ್ಜಂದ ರೋಡ್ ಉಂತಾವೆ ಪೂರ ತೆರ ಮನ್ಪಡು ಸರ್. ಪೂರ ಅಧಿಕೃತ ಅಂದಕ್ಲೆ ಮಾತ್ರ ಅಧಿಕಾರಿನಕ್ಲೆ ಗೊತ್ತುಂಡು. ಒಂಜಿ ಪಕ್ಷ ಬಂದ 4 ದಿನ ಮಂತಿರ್ ಬಕ್ಕ ಮಗಿಪೇರು ಸರ್. ಸರಿ. ಎಸ್ ಸರ್, ಥ್ಯಾಂಕ್ ಯು ಯತಿನ್ ಅವರೇ, ಧನ್ಯವಾದಗಳು. ಯತಿನ್ ಅವರು ಹೇಳುವ ಪ್ರಕಾರ ಇದು ಕಲೆಕ್ಷನ್ ದಂಧೆ ಆಗ್ತಾ ಇದೆ ಅನ್ನುವಂಥದ್ದು. ವ್ಯಾಪಾರಿಗಳ ಒಂದು ಸಂಘ ಅಥವಾ ವ್ಯಾಪಾರಿಗಳ ಒಂದು ಏನು ವಿಚಾರಗಳೇನಿದೆ ನೋಡಿ, ಅದು ಒಬ್ಬರಲ್ಲಿ ಒಂದು 500 ಅಂಗಡಿಗಳಿದೆ, ಸೊ ಆ ರೀತಿ ಕಲೆಕ್ಷನ್ ಆಗುತ್ತೆ ಅನ್ನುವಂಥ ವಿಚಾರವನ್ನ ಹೇಳ್ತಾ ಇದ್ದಾರೆ. ಇದು ದೊಡ್ಡ ದಂಧೆ ಅನ್ನುವಂಥದ್ದು. ಅದ್ರ ಬಗ್ಗೆ ನಾನು ಕೇಳ್ತೀನಿ. ಬಿಫೋರ್ ದಟ್ ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ ಸರ್. ಧ್ವನಿ ಕೇಳ್ತಾ ಇದೆಯಾ?
ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಹಲೋ ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಓಕೆ, ನೆಕ್ಸ್ಟ್ ಲೈನ್ ಕನೆಕ್ಟ್ ಮಾಡಿ. ಓಕೆ, ಕರೆ ಕಟ್ ಆಗಿದೆ. ಕರೆ ಮಾಡಿದಾಗ ಟಿವಿಯಲ್ಲಿ ಮ್ಯೂಟ್ ಮಾಡಿ ಕರೆ ಮಾಡಿ, ಇಲ್ದಿದ್ರೆ ಕರೆ ಕಟ್ ಆಗುತ್ತೆ. ಎಸ್ ಸರ್, ಇಮ್ತಿಯಾಜ್ ಅವರೇ, ಈಗ ಅವರು ಹೇಳಿರುವಂತಹ ಪ್ರಕಾರ ಬಹಳಷ್ಟು ಜನರು ಹೇಳ್ತಾರೆ ಇದೊಂದು ದಂಧೆ ಅನ್ನುವಂಥದ್ದು ಕೂಡ ಹೇಳುವಂತಹ ಆರೋಪ ಇದೆ. ಯಾಕಂದ್ರೆ ಒಬ್ಬರಲ್ಲಿ ಬಹಳಷ್ಟು ಅಂಗಡಿಗಳಿವೆ, ಸಂಜೆ ಹೊತ್ತಲ್ಲಿ ಕಲೆಕ್ಷನ್ ಆಗುತ್ತೆ, ಇವರಿಗೆ ಇಷ್ಟು ಕೊಡಬೇಕು ಅನ್ನೋಂಥದ್ದು ಇರುತ್ತೆ. ಸೊ ಇದು ಕಲೆಕ್ಷನ್ ದಂಧೆ ಅನ್ನುವಂಥದ್ದು ಹೇಳ್ತಾರೆ. ಏನ್ ಹೇಳ್ತಾರೆ ಇದಕ್ಕೆ ಸ್ಪಷ್ಟೀಕರಣ? ಈ ಟೈಗರ್ ಕಾರ್ಯಾಚರಣೆ ಮಾಡ್ತಾ ಇರುವುದೇ ಈ ದಂಧೆಯನ್ನ ಬೆಳೆಸಲಿಕ್ಕಾಗಿ. ವೈ ಹೌ? ದಂಧೆ ಮಾಡುವವರಿಗೆ ಜಾಗ ಬೇಕು. ದಂಧೆ ಮಾಡುವವರಿಗೆ ಪರ್ಮನೆಂಟ್ ಸ್ಟ್ರಕ್ಚರಲ್ಲಿ ವ್ಯಾಪಾರ ಮಾಡಲಿಕ್ಕೆ ಅನುವು ಮಾಡಿಕೊಡ್ತಾ ಇದ್ದಾರೆ. ಸ್ಟೇಟ್ ಬ್ಯಾಂಕ್ ಸರ್ವಿಸ್ ಬಸ್ ಸ್ಟ್ಯಾಂಡ್ ಒಳಗಡೆ ನಾವು 1 ವರ್ಷದಿಂದ ಹಿಂದೆ ಒಂದು ಗಾಡಿ ಬರ್ತದೆ, ಬಂದು ರಾತ್ರಿ ನಮ್ಮ ಒಂದು ತಳ್ಳು ಗಾಡಿಯನ್ನು ಆಚೆ ಇಟ್ಟು ರಾತ್ರಿ ಪರ್ಮನೆಂಟ್ ಸ್ಟ್ರಕ್ಚರ್ ಹಾಕಿ ಗಾಡಿ ಇಡ್ತಾರೆ. ಬರೋ ದಿವಸ ಬಂದು ನಾವು ಕೇಳ್ತಾರೆ ಶಾಸಕರಿಗೆ ಬೇಕಾದವರ ಅಂಗಡಿ ಅಂತ. ಅದು ಆಗಿ 1 ತಿಂಗಳ ನಂತರ ಅದರ ವ್ಯಾಪಾರ ಆರಂಭ ಆಗ್ತದೆ. ವ್ಯಾಪಾರ ಆರಂಭ ಆದಾಗ ನಾವು ಹೋಗಿ ತಡಿತೇವೆ. ಕಾರ್ಪೊರೇಷನ್ ಅಧಿಕಾರಿಗಳು ಬಂದರು, ಲೈಸೆನ್ಸ್ ಉಂಟಾ ಅಂತ ಕೇಳಿದೆ. ಲೈಸೆನ್ಸ್ ಇಲ್ಲ ಅಂತ ಹೇಳಿದರು. ಬೀಗ ಜಡ್ದು ಹೋಗಿದ್ರು. ನಿನ್ನೆ ಅವರ ಬುಲ್ಡೋಸರ್ ಬಂದಾಗ ಅದನ್ನು ಬಿಟ್ಟಿದ್ರು. ನಿನ್ನೆ ನಾವು ಅದನ್ನು ಪ್ರಶ್ನೆ ಮಾಡಿದಕ್ಕೆ ಅವರು ಹೇಳಿದರು ಅದು ಅಪ್ರೂವಲ್ ಸ್ಟೇಜಲ್ಲಿ ಕಮಿಷನರ್ ಟೇಬಲ್ ಸಿಗ್ನೇಚರ್ಗೆ ಬಾಕಿ ಇರೋದು, ಅದನ್ನು ತೆಗಿಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿದ್ರು. ದಂಧೆ ಮಾಡುವಂಥವ್ರು ಸತ್ಯವಾ? ಅವ್ರು ಇನ್ನೊಂದು ಮಾತು ಹೇಳಿದ್ರು, ಕರೆ ಮಾಡಿ ದಂಧೆ ಮಾಡಿದ್ರೆ 100% ನಾವೇ ಪಟ್ಟಿ ಕೊಟ್ಟಿದ್ದೇವೆ. ಒಬ್ಬನಿಗೆ 9 ಫಾಸ್ಟ್ ಫುಡ್ ಗಾಡಿ ಇದೆ. ಅವನು ನೇಪಾಳದವ್ರನ್ನ ಹಾಕೊಂಡು ದಿನಕ್ಕೆ 1,500 ರೂಪಾಯಿ ತಗೊಳ್ತಾನೆ. ಅವನು ನಮ್ಮ ಸಂಘದಲ್ಲಿ ನಾವು ಅವರ ಪರವಾಗಿ ಇವತ್ತು ಹೋರಾಟ ಮಾಡುವುದಿಲ್ಲ. ಇಲ್ಲ, ನಿಮ್ಮ ಸಂಘದಲ್ಲಿ ಅವರು ಇವರ ಹಿಂದೆ ಮುಂದೆ ಇದ್ದಾರೆ. ಈ ರೈಡ್ ಮಾಡಿಸ್ತಾ ಇದ್ದಾರಲ್ಲ, ಅವರ ಆಫೀಸಲ್ಲಿ ಇದ್ದಾರೆ, ಅವರ ಹಿಂದೆ ಮುಂದೆ ಇದ್ದಾರೆ. ಬಡಪಾಯಿಗಳು, ಬಡ ಬೀದಿ ವ್ಯಾಪಾರಿಗಳು ಬೀದಿಯಲ್ಲಿ ನಿಂತು ವ್ಯಾಪಾರ ಮಾಡ್ತಾರೆ. ಇವತ್ತು ತಗೊಂಡು ಹೋಗಿದ್ದಾರೆ, ಸೇಫ್ ಆಗಿ ಇಟ್ಟಿದ್ದಾರೆ. ಅದು ನಾಳೆ ಬರ್ತದೆ, ವ್ಯಾಪಾರ ಮಾಡುವಾಗ ಅದು ನಾಳೆ ಬರ್ತದೆ. ನೋಡಿ, ಈಗ ಇನ್ನೊಂದು ಮಾತು ಹೇಳಿದರು, ಅಂಗವಿಕಲರ ಹೆಸರಿನಲ್ಲಿ ಕಿರುಳು ಬೆರಳು ಇಲ್ಲದವನಿಗೆ ಕೂಡ ಅಂಗವಿಕಲರ ಹೆಸರಿನಲ್ಲಿ ಗಾಡಿ ಆಗ್ತದೆ. ಕೌನ್ಸಿಲ್ ಅಲ್ಲಿ ಮೀಟಿಂಗ್ಗೆ ಈ ರೀತಿಯಾಗಿ ಪರ್ಮನೆಂಟ್ ಸ್ಟ್ರಕ್ಚರ್ ಹಾಕಿರ್ತಕ್ಕಂಥವರಿಗೆ ಅಂಗಡಿ ಆಗ್ತಾರೆ. ಇನ್ನೊಂದು ನಂದಿನಿ ಮಿಲ್ಕ್ ಪಾರ್ಲರ್ಗಳು. ನಂದಿನಿ ಮಿಲ್ಕ್ ಪಾರ್ಲರ್ಗಳು ಹಾಲಿನ ಉತ್ಪನ್ನವನ್ನು ಮಾರಾಟ ಮಾಡಲಿಕ್ಕೆ ಅವರಿಗೆ 6/5 ಇಂದ ಕೊಡ್ತಾರೆ. ಈಗ ಇರ್ತಕ್ಕಂಥದ್ದು 6/5 ಅಲ್ಲ, ಅದೊಂದು 20 ಅಡಿಯ ಮಿಲ್ಕ್ ಬೂತ್ಗಳು ಇದೆ. ಅದರೊಳಗಡೆ ಅವರು ವ್ಯಾಪಾರ ಮಾಡುವಂಥದ್ದು. ಅಲ್ಲಿ ಊಟ ತಿಂಡಿ ಚಹಾ ಕೊಡ್ತಾರೆ, ರೇಷನ್ ಐಟಮ್ ಕೊಡ್ತಾರೆ, ಗ್ರೋಸರಿ ಸಿಗ್ತದೆ, ನಿಮಗೆ ಎಲ್ಲವೂ ಅಲ್ಲಿ ಸಿಗ್ತದೆ. ಅವರ ಮೇಲೆ ದಾಳಿ ಆಗುವುದಿಲ್ಲ. ಇವತ್ತು ನಾವು ಪಟ್ಟು ಹಿಡಿದು ಹೋರಾಟ ಮಾಡಿದಾಗ ಇವರು ನಮ್ಮ ಮೇಲೆ ಬುಲ್ಡೋಸ್ ಹಾಕಿದವರು ಹೇಳ್ತಾರೆ ಅದಕ್ಕೆ ಒಂದು ಕಾಲಮಿತಿ ಕೊಡುವ, ಅವರಿಗೆ ನೋಟಿಸ್ ಕೊಡುವ, ಅವರನ್ನು ತೆಗಿಸುವ, ನೀವು ರೈಟಿಂಗಲ್ಲಿ ಕಂಪ್ಲೇಂಟ್ ಕೊಡಿ. ನಮಗೆ ಕಾಲಮಿತಿ ಇಲ್ಲ, ಬಡ ಬೀದಿ ವ್ಯಾಪಾರಿಗಳಿಗೆ ಕಾಲಮಿತಿ ಇಲ್ಲ, ಬಡ ಬೀದಿ ವ್ಯಾಪಾರಿಗಳಿಗೆ ನೋಟಿಸ್ ಇಲ್ಲ. ಮಧ್ಯಾಹ್ನ ನಂತರ ಅವ್ರು ಹೇಳ್ತಾರೆ ಅವರು ಲಾಯರ್ ಇಂದ ಫೋನ್ ಮಾಡಿಸಿದ್ದಾರೆ, ಅವರು ಲೀಗಲ್ ಇಂದ ನಮಗೆ ಅಬ್ಜೆಕ್ಷನ್ಸ್ ಹೇಳ್ತಾ ಇದ್ದಾರೆ. ಬಡ ಬೀದಿ ವ್ಯಾಪಾರಿಗಳಿಗೆ ಯಾರು ಇಲ್ಲ. ಇಲ್ಲಿ ದಂಧೆ ಮಾಡುವಂತವರು ಯಾರು ಅಂತ ಕೇಳಿದ್ರೆ ಇವರೇ. ಎಷ್ಟು ಜನ ಕಾರ್ಪೊರೇಷನ್ ಅಧಿಕಾರಿಗಳಿಗೆ ಗೂಡಂಗಡಿ ಇಡಿಸಿದ್ದಾರೆ ಅವರು. ಮನ್ನಗುಟ್ಟೆಯಲ್ಲಿ ಪಾಲಿಕೆಯ ಒಬ್ಬ ಸಿಬ್ಬಂದಿಯ ಸಂಬಂಧಿಕರಿಗೆ ಲೈಸೆನ್ಸ್ ಮಾಡಿ ಕೊಟ್ಟಿದ್ದಾರೆ. ಆತನಿಗೆ ಒಂದು ಫ್ರಂಟ್ ಅಲ್ಲಿ ಇರ್ತಕ್ಕಂಥ ಒಂದು ಕಾಂಪ್ಲೆಕ್ಸ್ ಅಲ್ಲಿ ಅಂಗಡಿ ಇದೆ ಸ್ವಂತ, ಅದನ್ನು ಬಾಡಿಗೆ ಕೊಟ್ಟು ಬೀದಿಯಲ್ಲಿ ವ್ಯಾಪಾರ ಮಾಡ್ತಾ ಇದ್ದಾರೆ. ಈ ರೀತಿ ಎಷ್ಟು ಉದಾಹರಣೆಗಳು ನಾವು ಕೊಡಬೇಕು. ದಂಧೆ ಮಾಡುವಂತವರು ಯಾರು ಸಂಘದೊಳಗಡೆ ಇಲ್ಲ, ದಂಧೆ ಮಾರುವಂತವರ ಪರವಾಗಿ ಯಾರು ನಾವು ಮಾತಾಡ್ತಾ ಇಲ್ಲ. ನಾವು ಯಾರಿಗೆ ID ಕಾರ್ಡ್ ಕೊಟ್ಟಿದ್ದೇವೆ, ನಾವು ಅದರಲ್ಲೂ ಕೂಡ ಈ ರೀತಿಯಾಗಿ ಇವತ್ತು ನೀವು ಹೊಡೆಯಿದ್ರಲ್ಲ, ಇವತ್ತು ಹೊಡೆದ್ರಲ್ಲ, ಬಂದು ತಾರತಮ್ಯ ಮಾಡಿದಾಗ ಯಾರಾದ್ರೂ ಒಬ್ರು ಕಣ್ಣೀರು ಹಾಕ್ಲಿಕ್ಕೆ ಬಂದ್ರಲ್ಲಿ ಯಾರು ಇಲ್ಲ. ಅದಕ್ಕೆ 1,000-1,500 ಅವನು ಬಂದು ಎದುರು ನಿಂತಾಗ ಗೊತ್ತಾಗ್ತದೆ, ಒಂದು ಬಣ್ಣ ಬಯಲಾಗ್ತದೆ ಇವನು ಬೀದಿ ವ್ಯಾಪಾರಿ ಅಂತ. ಇವತ್ತು ಹೊಡೆದಾಕಿದ್ರಲ್ಲ, ಇವತ್ತಿನ ಕಾರ್ಯ ನಾವು ತಡೆ ಹಿಡಿದಾಗ ಬಂದ್ರಲ್ಲ, ಯಾರು ಬಂದಿಲ್ಲ ಬೀದಿ ವ್ಯಾಪಾರಿಗಳು ಅಂತ ಹೇಳುವಂಥವ್ರು. ಎಲ್ಲರೂ 1,500-2,000ಕ್ಕೆ ಬಾಡಿಗೆ ಕೊಡ್ತಾ ಇದ್ದಾರೆ ಸ್ಟೇಟ್ ಬ್ಯಾಂಕ್ ಸರ್ವಿಸ್ ಬಸ್ ಸ್ಟ್ಯಾಂಡ್ ಅಕ್ಕಪಕ್ಕದಲ್ಲಿ. ಈ ರೀತಿಯಾಗಿ ಮಾಡ್ತಾ ಇದ್ರೆ ಅವರಿಗೆ ಬಾಡಿಗೆ ಎಷ್ಟು? ನಾನು ಇದನ್ನು ಅವರ ಪರವಾನಗಿಯನ್ನು ಓಪನ್ ಮಾಡಿ ನೋಡಿದೆ. ತಿಂಗಳಿಗೆ 180 ರೂಪಾಯಿ. ಕಾರ್ಪೊರೇಷನ್ ಅವರ ಜಾಗ 10 ಅಡಿಗೆ ಜಾಗಕ್ಕೆ 180 ರೂಪಾಯಿ ಬಾಡಿಗೆ. ಎಷ್ಟು ಬೆಲೆ ಬಾಳುವಂತ ಜಾಗ. 180 ರೂಪಾಯಿಗೆ ಅವನಿಗೆ ಕರೆಂಟು ನೀರು ಎಲ್ಲವೂ ಕೊಡ್ತಾರೆ. ಅವನು ಬೇಕಾದ್ರೆ ನಂದಿನಿ ಮಿಲ್ಕ್ ಬಾರ್ನವರು ಹತ್ತಿರದಲ್ಲಿರ್ತಕ್ಕಂಥ ಗೂಡಂಗಡಿಯವರಿಗೆ 1 ಬಕೆಟ್ ನೀರಿಗೆ 20 ರೂಪಾಯಿಗೆ ಮಾರಾಟ ಮಾಡ್ತಾನೆ. ಇದು ದಂಧೆ. ದಿನನಿತ್ಯ ವ್ಯಾಪಾರ ಮಾಡಿ ಬದುಕುವ ಒಂದು ದಂಧೆ ಅಂತ ಹೇಳುವುದಲ್ಲ. ದಂಧೆ ಮಾಡುವಂತವರು ಇವರ ಕಚೇರಿಯಲ್ಲಿದ್ದಾರೆ, ಇವರ ಹಿಂದೆ ಮುಂದೆ ಇದ್ದಾರೆ. ನಾವು ಪಟ್ಟಿ ಮಾಡಿ ಕೊಟ್ಟಿದ್ದೇವೆ, ಎಲ್ಲೆಲ್ಲಿ ಆಗ್ತಾ ಇದೆ, ಯಾರ್ಯಾರದ್ದು ಇದೆ. ಫಾದರ್ ಮುಲ್ಲರ್ಸ್ ಎದುರಲ್ಲಿ ಉಂಟು,
ಒಬ್ಬನಿಗೆ 5 ಗಾಡಿ ಇದೆ, ಓಕೆ ಓಕೆ 5 ಫಾಸ್ಟ್ ಫುಡ್ ಒಬ್ಬನಿದೆ ಇದೆ. ಮುಟ್ಟಿದ್ರೆ ಇವರ ಬುಲ್ಡೋಸರ್ ಅಲ್ಲಿ ಹೋಯ್ತಾ? ಓಕೆ, ಅಲ್ಲಿ ಏನು ಆಗಲ್ಲ, ಅಲ್ಲಿ ಏನಾಗಲ್ಲ. ಯಾರು ಪಡಪಾಯಿಗಳಿದ್ದಾರೆ ಅವರ ಮೇಲೆ ದಾಳಿ. ಈಗ ನಾರ್ತ್ ಇಂಡಿಯನ್ಸ್ ಕೆಲವರು ಇದ್ದಾರೆ, ಈ ಕದ್ರಿ ಚಾಟ್ಸ್ ಅಂತ ಒಂದು ಪಾನಿಪುರಿ ಇದೆ, 10 ಸ್ಟಾಲ್ಗಳಿದೆ. ಹೊರ ರಾಜ್ಯದವರು ಅಲ್ಲಿ ಪಾನಿಪುರಿ ಮಾರೋದು, ಇವನು ಖಾಲಿ ಪೂರಿ ಮಾಡಿ ಮನೆಯಲ್ಲಿ ಮಲಗೋದು. 1,500 ಈ ಒಂದು ಕದ್ರಿ ಚಾಟ್ಸ್ ಅಂತ ಹೆಸರು. ಇನ್ನೊಂದು ಶಿವ ಕೈಲಾಸ್ ಅಂತ, ಅವ್ರದ್ದು ಎಷ್ಟೆಷ್ಟು ಗಾಡಿಗಳಿವೆ, ಅವರಿಗೆ ಅವರ ಪರವಾಗಿ ನಾವು ಹೋರಾಟ ಮಾಡ್ತೀವಿ. ಒಂದೊಂದು ಮಾಡಿದ್ದಾರೆ ನೋಡಿ. ಇದು ಇಯರ್ಫೋನ್ ವ್ಯಾಪಾರ, ಬೀದಿಯಲ್ಲಿ ನಾರ್ತ್ ಇಂಡಿಯನ್ ಕಾರ್ಮಿಕರನ್ನು ಇಟ್ಟುಕೊಂಡು ಅಲ್ಲಿ ಇಯರ್ಫೋನ್ ಒಬ್ಬನೇ 50 ಕಡೆ ಸ್ಟಾಲ್ ಇರ್ತದೆ. ಅವನು ಬೀದಿ ವ್ಯಾಪಾರ ಅಂತ ಹೇಳಿಕ್ಕೆ ಆಗುದಿಲ್ಲ. ಈ ರೀತಿಯ ದಂಧೆಗಳನ್ನು ನಿಲ್ಲಿಸುವ ಬದಲು ನೀವು ಕಳೆದ 20-30 ವರ್ಷದಿಂದ ವ್ಯಾಪಾರ ಮಾಡ್ತಾ ಬಂದಿದ್ದಾನೆ, ಅವನು ಆಮ್ಲೆಟ್ ಮಾಡಿದ್ದಾನೆ, ತಿಂಡಿ ಮಾಡಿದ್ದಾನೆ, ಯಾರು ಏನು ಆರೋಗ್ಯ ಸಮಸ್ಯೆ ಆಗಲಿಲ್ಲ. ಏನು ಮಂಗಳೂರಿನವರು ಮೂರ್ಖರ? 30 ವರ್ಷದಿಂದ ಅವನು ಹಾಳಾಗಿದ್ದನ್ನು ಕಳಪೆ ಗುಣಮಟ್ಟದನ್ನು ಮಾರಾಟ ಮಾಡಿ ತಿನ್ಲಿಕ್ಕೆ ಏನು ಮೂರ್ಖರ? ಇದು ನಮ್ಮ ಮೇಲೆ ಒಂದು ಪಿತೂರಿ ಮಾಡುವಂಥದ್ದು, ಬಡ ಬೀದಿ ವ್ಯಾಪಾರಿಗಳನ್ನ ಎತ್ತಂಗಡಿ ಮಾಡ್ಲಿಕ್ಕೆ ಒಂದು ಪಿತೂರಿ ಮಾಡ್ತಕ್ಕಂಥದ್ದು. ಈ ರೀತಿಯ ಒಂದು ರೀತಿಯ ಪಿತೂರಿ ಇದು ಯಾರನ್ನ ಬಚಾವ್ ಮಾಡ್ಲಿಕ್ಕೆ ಅಂತ ಹೇಳಿದ್ರೆ, ಇಲ್ಲಿ ಬೀದಿಯಲ್ಲಿ ನೋಡಿ ಫುಡ್ ಫೆಸ್ಟಿವಲ್ ಅನ್ನ ದೊಡ್ಡ ರೀತಿಯಲ್ಲಿ ಮಾಡಬಹುದು. ರಸ್ತೆಗಳನ್ನ ಬಂದ್ ಮಾಡಿ ವಾರಗಟ್ಟಲೆ ಸಾರ್ವಜನಿಕ ತೊಂದರೆ ಮಾಡಿ ಅದನ್ನು ದೊಡ್ಡ ರೀತಿಯ ವಿಜಯ. ಯಾಕೆ ಸ್ಟ್ರೀಟ್ ಒಂದು ಸ್ಮಾರ್ಟ್ ಸಿಟಿಯಲ್ಲಿ ಸ್ಮಾರ್ಟ್ ಸ್ಟ್ರೀಟ್ ವೆಂಡಿಂಗ್ ಝೋನ್ ಮಾಡ್ಲಿಕ್ಕೆ ಆಗುದಿಲ್ಲ? ರಸ್ತೆಯಲ್ಲೇ ಬೇಕಂತ ನಾವು ಕೇಳೋದಿಲ್ಲ, ಇಲ್ಲಿ ಜಾಗ ಇಲ್ಲದಕ್ಕೆ ಅನಿವಾರ್ಯವಾಗಿ ಇದ್ದೇವೆ. ಇವ್ರು ಹೇಳಿದ್ರಲ್ಲ, ಸ್ಟ್ರೀಟ್ ವೆಂಡರ್ಸ್ 2014ರಲ್ಲಿ ಸರ್ವೆ ಮಾಡಿದಾಗ 286 ಜನ ಇದ್ರು. 2021ರಲ್ಲಿ ಸರ್ವೆ ಮಾಡಿದಾಗ 1053 ಜನ ಸಿಕ್ಕಿದ್ದಾರೆ. ಅದರಲ್ಲಿ ಕ್ರಮಬದ್ಧ ಆಗಿದ್ದವರು 667 ಜನ. ಯಾವ ಕಾರಣಕ್ಕಾಗಿ ಇವತ್ತು ಬೀದಿಗೆ ಬರ್ತಾ ಇದ್ದಾರೆ? ಬೇರೆ ಬೇರೆ ಕಾರಣಕ್ಕಾಗಿ. ನಿನ್ನೆ ಮೊನ್ನೆ ಒಬ್ಬ ಸಾಫ್ಟ್ವೇರ್ ಕಂಪನಿಯಲ್ಲಿದ್ದವ ನನಗೆ ಫೋನ್ ಮಾಡ್ತಾನೆ, ನಾನೊಂದು ಬೀದಿ ವ್ಯಾಪಾರ ಮಾಡ್ತೀನಿ, ನನಗೆ ಅವಕಾಶ ಮಾಡಿಕೊಂಡು, ನಾನು ಕೊಡುವವನಲ್ಲ ಅಂತ ಹೇಳಿದೆ. ಆಗ ಮತ್ತೆ ನಾನು ಕೇಳಿದೆ, ನೀನು ಏನು ಕೆಲಸ ಮಾಡ್ತಾ ಇದ್ದೀಯ? ನಾನು ಸಾಫ್ಟ್ವೇರ್ ಕಂಪನಿಯಲ್ಲಿ ಇದ್ದೆ, ಮತ್ತೆ ಯಾಕೆ ಇಲ್ಲಿ ಬರ್ತಾ ಇದ್ದೆ? ಅದರಲ್ಲಿ ಸಂಬಳ 1 ಲಕ್ಷ ಸಂಬಳ ಇತ್ತು, ವಯಸ್ಸು ಎಷ್ಟು ಅಂತ ಕೇಳಿದೆ. 40 ವರ್ಷ ಆಗ್ತಾ ಬಂತು. 15 ವರ್ಷ ಕೆಲಸ ಮಾಡಿದ್ದಾನೆ. ಈಗ ಅವನ ಕಂಪನಿಯಿಂದ ಆಚೆ ಕಳಿಸಿದ್ದಾರೆ. ಎಲ್ಲ ಅವನಿಗೆ 1 ಲಕ್ಷ ಕೊಡಬೇಕು. ಹೊಸದ್ದು 20-22 ವರ್ಷದಿಂದ ಬರುವಂತವರಿಗೆ ಅವರನ್ನ ಜಾಯಿನ್ ಮಾಡ್ತಾ ಇದ್ದಾನೆ. ಸುಮಾರು 1 ವರ್ಷದಿಂದ ಕೆಲಸ ಹುಡುಕಾಡಿದ್ದೇನೆ, ಎಲ್ಲೂ ಕೆಲಸ ಸಿಗ್ತಾ ಇಲ್ಲ. ನನ್ನ ಹೆಂಡತಿ ಹೇಳ್ತಾ ಇದ್ದಾಳೆ, ನಾನೇ ಒಂದು ಮನೆಯಲ್ಲಿ ತಯಾರು ಮಾಡಿ ಕೊಡ್ತೇನೆ, ನಾವು ಬೀದಿಯಲ್ಲಿ ಮಾರಾಟ ಮಾಡಿ ಬದುಕೋಣ, ಇಲ್ಲಾಂದ್ರೆ ನಮ್ಮ ಮನೆ ಸೀಸ್ ಆಗ್ತದೆ, ಕಾರು ಸೀಸ್ ಆಗ್ತದೆ, ಗಾಡಿ ಸೀಸ್ ಆಗ್ತದೆ, ನಮ್ಮ ಮಕ್ಕಳ ಫೀಸ್ ಕಟ್ಟಲಿಕ್ಕೆ ಆಗುದಿಲ್ಲ ಅಂತ ಹೇಳಿ ಬೀದಿಗೆ ಬರ್ತಾ ಇದ್ದಾರೆ. ಬೀದಿ ವ್ಯಾಪಾರಿಗಳಂದ್ರೆ ಹಿಂದೆ ಯಾರು ಅಂದ್ರೆ ಇದ್ದದ್ದು ಎಜುಕೇಶನ್ ಇಲ್ಲದಂತವ್ರು, ಸ್ಕಿಲ್ ಇಲ್ಲದಂಥವ್ರು ಬೀದಿ ವ್ಯಾಪಾರಿಗಳಾಗ್ತಾ ಇದ್ರು. ಇವತ್ತು ಬಡವರು ಮಾತ್ರವಲ್ಲ, ಈ ರೀತಿಯಾಗಿ ಮಧ್ಯಮ ವರ್ಗದಲ್ಲಿದ್ದವರು ಕೂಡ ಬೀದಿಗೆ ಬರ್ತಾ ಇದ್ದಾರೆ. ಈ ದೇಶದ ಆರ್ಥಿಕ ನೀತಿಗಳು ಇವತ್ತು ಒಳ್ಳೊಳ್ಳೆಯ ವಿದ್ಯಾವಂತರನ್ನು ಕೂಡ ಬೀದಿಗೆ ಬಂದು ನಿಲ್ಲಿಸುವಂತಾಗಿ ಮಾಡಿದೆ. ನೀವು ಹೋಗಿ ಮಂಗಳ ಸ್ಟೇಡಿಯಂ ಹೊಸದಾಗಿ ಬಂದವರು ಯಾರನ್ನ ಒಂದು ನೀವು ಮಾತಾಡಿ, ಅವರ ಬಗ್ಗೆ ಸ್ವಲ್ಪ ಅಭ್ಯಾಸ ಮಾಡಿ, ಅವ್ರನ್ನ ಕೇಳಿದ್ರೆ ಗೊತ್ತಾಗ್ತದೆ. ಎಲ್ಲರೂ ಕೂಡ ದೊಡ್ಡ ದೊಡ್ಡ ವಿದ್ಯಾಭ್ಯಾಸ ಕಲ್ತಕ್ಕಂಥವ್ರು ಅನಿವಾರ್ಯವಾಗಿ ಬರ್ತಾ ಇದ್ದಾರೆ, ಅನಿವಾರ್ಯವಾಗಿ ಬೀದಿಗೆ ಬರ್ತಾ ಇದ್ದಾರೆ. ಈ ರೀತಿಯಲ್ಲಿ ಬರುವಂತವರಿಗೆ ಒಂದು ಒಳ್ಳೆಯ ಸ್ಮಾರ್ಟ್ ವೆಂಡಿಂಗ್ ಝೋನ್ ಅನ್ನು ಯಾಕೆ ಮಾಡ್ಲಿಕ್ಕೆ ಆಗುದಿಲ್ಲ? ಈಗ ಬರ್ತೀನಿ ಸರ್, ಬರ್ತೀನಿ. ಈಗ ಲೇಡಿಲಲ್ಲಿ ಅಂದ್ರೆ ಮಂಗಳ ಸ್ಟೇಡಿಯಂ ಇಂದ ಅಲ್ಲಿ ತನಕ ನಾವು ಹೇಳ್ತೀವಿ ಲೇಡಿಲಲ್ಲಿ ಸ್ಟ್ರೀಟ್ ಫುಡ್ ಫೆಸ್ಟಿವಲ್ ಅತ್ಯಂತ ವಿಜೃಂಭಣೆಯಿಂದ ನಡೆಯುತ್ತೆ. ಬಹಳಷ್ಟು ಪ್ರಮೋಷನ್ ಇರುತ್ತೆ, ಬಹಳಷ್ಟು ಒಂದು ಹಬ್ಬ ಅದ್ದೂರಿಯಾಗಿ ಮಾಡ್ತಾರೆ. ಸೊ ಏನ್ ಕತೆ ಅಂತ ಹೇಳಿದ್ರೆ, ಅಲ್ಲಿ ಈಗ ಸ್ಟ್ರೀಟ್ ಯಾವ ರೀತಿ ಇದೆ ಅನ್ನೋದು ಆ ಒಂದು ವಿಜುವಲ್ಸ್ಗಳನ್ನು ಒಂದು ಸ್ವಲ್ಪ ಪ್ಲೇ ಮಾಡಿ. ಈಗ ಲೇಡಿಲಲ್ಲಿರುವಂಥದ್ದು, ಲೇಡಿಲ್ ನಾರಾಯಣಗುರು ಸರ್ಕಲ್ನಿಂದ ಅಲ್ಲಿ ತನಕ ಕೆನರಾ ಹೈಸ್ಕೂಲ್ ಇದೆಯಲ್ವಾ, ಸೊ ಇಲ್ಲೇ ಇದ್ದದ್ದು ಸ್ಟ್ರೀಟ್ ಫುಡ್ ಫೆಸ್ಟಿವಲ್ ಇಲ್ಲೇ ಆಗ್ತಾ ಇರುವಂಥದ್ದು. ಜೊತೆಗೆ ಇಲ್ಲೇ ಬಹಳಷ್ಟು ಬೀದಿ ಬದಿ ವ್ಯಾಪಾರಿಗಳು, ಅಲ್ಲಿ ಫಾಸ್ಟ್ ಫುಡ್ಗಳು, ಸಣ್ಣ ಪುಟ್ಟ ಹೋಟೆಲ್ಗಳು, ಸಣ್ಣ ಪುಟ್ಟ ಸಂಜೆ ಹೊತ್ತಿನಲ್ಲಿ ಅಂಗಡಿಗಳು, ಆಹಾರ ತಿಂಡಿ ತಿನಿಸುಗಳು ಇಲ್ಲಿ ಇದ್ದದ್ದು. ಚರ್ಮುರಿ ಅಥವಾ ಇನ್ನಿತರ ಸ್ಟ್ರೀಟ್ ಫುಡ್ ಏನಿದೆ ನೋಡಿ ಎಲ್ಲವೂ ಕೂಡ ಇತ್ತು. ಶಾರ್ಮಾ ಇತ್ತು, ಅಥವಾ ಮೊಟ್ಟೆಗೆ ಸಂಬಂಧಪಟ್ಟಂಥ ಅಂಗಡಿಗಳು, ಜೊತೆಗೆ ಬಹಳಷ್ಟು ಅಂಗಡಿಗಳು ಇಲ್ಲೇ ಇತ್ತು. ಒಂದೇ ಒಂದು ಅಂಗಡಿಗಳಿಲ್ಲ ಈಗ. ಇದನ್ನು ಮಂಗಳೂರು ಜನರು ಬಹಳಷ್ಟು ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಬಹಳಷ್ಟು ಜನರು ಇದನ್ನೇ ಹೇಳ್ತಾ ಇರೋದು, ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ವೈರಲ್ ಆಗ್ತಾ ಇದೆ ಇಂಥ ವಿಡಿಯೋಗಳು. ಅಂದರೆ ಒಂದು ಕಾಲಘಟ್ಟದಲ್ಲಿ ಇದು ಮಂಗಳೂರಿನ ಪ್ರಖ್ಯಾತವಾಗಿರುವಂಥ ಸ್ಟ್ರೀಟ್ ಫುಡ್ ಒಂದು ರೋಡ್ ಆಗಿತ್ತು. ಆದರೆ ಈಗ ಆ ರೋಡ್ ಏನಿದೆ, ಯಾವುದೂ ಇಲ್ಲದೆ, ಯಾರೂ ಇಲ್ಲದೆ ಕಂಗಾಲಾಗಿದೆ, ಬಿಕೋ ಅಂತ ಇದೆ ಅನ್ನುವಂಥದ್ದು. ಅಂದರೆ ಎಮೋಷನಲ್ ಬಾಂಡಿಂಗ್ ಇತ್ತು ಮಂಗಳೂರು ಜನರಿಗೆ ಈ ಒಂದು ರೋಡಲ್ಲಿ ಅನ್ನೋದು ಬಹಳ ಜನರು ಹೇಳ್ತಾರೆ. ಸೊ ಈ ಒಂದು ರೋಡ್ನ ಬಗ್ಗೆ ಈಗಾಗಲೇ ಇಮ್ತಿಯಾಜ್ ಅವರು ಹೇಳಿರುವಂಥದ್ದು ಅಲ್ವಾ, ಸ್ಟ್ರೀಟ್ ಫುಡ್ ಫೆಸ್ಟಿವಲ್ ಆಗ್ತಾ ಇತ್ತು, ಈಗ ನಮ್ಗಳಿಗೆ ವ್ಯಾಪಾರ ಮಾಡಲಿಕ್ಕೆ ಬಿಡ್ತಾ ಇಲ್ಲ. ಆ ಒಂದು ರೋಡಲ್ಲಿ, ಅಂದರೆ ಲೇಡಿಲ್ ರೋಡಲ್ಲಿ ನಾನು ನಿಮ್ಮಲ್ಲಿ ಕೇಳಬೇಕು, ಅಲ್ಲಿ ಬಹಳಷ್ಟು ವ್ಯಾಪಾರ ಮಾಡ್ತಾ ಇದ್ರಲ್ವಾ, ಎಲ್ಲರ ಗಾಡಿಯನ್ನು ತೆಗೆದಿದ್ದಾರಾ? ಗಾಡಿಯನ್ನು ತೆಗೆದಿದ್ದಾರೆ, ಕೆಲವರು ರೈಡ್ ಆಗ್ತದೆ ಅಂತ ಹೇಳಿ ತಗೊಂಡು ಹೋಗಿದ್ದಾರೆ. ಓಕೆ. ಅಲ್ಲಿ ನಮಗೆ
ID ಕಾರ್ಡ್ ಆದಂಥವ್ರು ಅಲ್ಲಿ ಒಂದು 10-30 ಜನ ಅಲ್ಲಿ ಇದ್ದಾರೆ. ID ಕಾರ್ಡ್ ಆದವರು ಅಲ್ಲ ವ್ಯಾಪಾರ ಮಾಡೋರು 30-35 ಜನ ಇದ್ದಾರೆ. ಓಕೆ. ಅಲ್ಲಿ ID ಕಾರ್ಡ್ ಇದ್ದವರು 17 ಜನ ಅಲ್ಲಿ ID ಕಾರ್ಡ್ ಅಧಿಕೃತವಾಗಿ ID ಕಾರ್ಡ್ ಇದ್ದವರು ಇದ್ದಾರೆ. ಎಷ್ಟು ಜನ ಅಧಿಕೃತವಾಗಿ ID ಕಾರ್ಡ್ ಇದ್ದವರು? 17 ಜನ ಇದ್ದಾರೆ. 17 ಜನ. ಅಲ್ಲಿ ವ್ಯಾಪಾರ ಮಾಡೋರು ಎಷ್ಟು ಜನರು? 30ಕ್ಕಿಂತ ಮೇಲಿದ್ದಾರೆ. ಓಕೆ. ಆದ್ರೆ ಅಲ್ಲಿ ಒಂದು ವೆಂಡಿಂಗ್ ಝೋನಿಗೆ ಜಾಗ ನೋಡಿದ್ದಾರೆ. ಓಕೆ. ಅದೀಗ ಸಾರ್ವಜನಿಕ ಆಕ್ಷೇಪಣೆ ಇದೆ. ಅಲ್ಲಿ 40 ಜನರಿಗೆ ಅವಕಾಶ ಮಾಡಿ ಕೊಡಬಹುದು. ಓಕೆ. ಇವರನ್ನ ಸೇರಿಸಬಹುದು, ಹೊಸಬರಾಗಿ ಬಂದವರನ್ನ ಕೂಡ ಅಲ್ಲಿ ಸೇರಿಸಬಹುದು. ಓಕೆ. ಇವರನ್ನು ಕೂಡ ಸೇರಿ ಸಮೀಕ್ಷೆ ಮಾಡಿದ್ದಾರೆ. ಓಕೆ. ನೋಡಿ, ಅಲ್ಲಿ ಫುಡ್ ಫೆಸ್ಟಿವಲ್ ಬಂದಾಗ ನಮ್ಮ ಬೀದಿ ವ್ಯಾಪಾರಿಗಳನ್ನು ಹೇಳ್ತಾರೆ, 1 ವಾರ ವ್ಯಾಪಾರ ಮಾಡಬಾರ್ದು. ವ್ಯಾಪಾರ ಮಾಡಬೇಕಾದ್ರೆ ನೀನು ಕೂಡ ಇದಕ್ಕೆ ಫುಡ್ ಫೆಸ್ಟಿವಲ್ ಅಲ್ಲಿ ಬಂದು ಕಟ್ಟಬೇಕು. ನೋಡಿ, ಕಳೆದ ಬಾರಿ ಫುಡ್ ಫೆಸ್ಟಿವಲ್ ಆದಾಗ ಅಲ್ಲಿ ಚರ್ಮುರಿಗೆ 30 ರೂಪಾಯಿ ಇದ್ದ ಚರ್ಮುರಿಗೆ ಅದೇ ಅಂಗಡಿಯಲ್ಲಿ ಅವನೇ ಮಾಡೋದು, ಅದೇ ಪಾತ್ರದಲ್ಲಿ ಅದೇ ರೀತಿ ಕೊಡೋದು, 60 ರೂಪಾಯಿ ಕೊಡುವಂತ ಪರಿಸ್ಥಿತಿ ಬಂತು. ಓಕೆ. ಜನರಿಗೆ ಅದೊಂದು ಲಾಭ ಆಯ್ತಾ? ನಷ್ಟ ಆಯ್ತು. ಏನೋ ಒಂದು ಜಾತ್ರೆತನ ಮಾರಿದ್ರೆ ಹೊರತು ಜನರಿಗೆ ಆಹಾರದಿಂದ ಲಾಭ ಆಗ್ಲಿಲ್ಲ. ಅದೇ ಜನರು ಮಾಡಿದ್ದು, ಅವರನ್ನೇ ಬಳಸ್ಕೊಂಡು ಫುಡ್ ಫೆಸ್ಟಿವಲ್ ಮಾಡಿದ್ದು. ಆಗ ಯಾವ್ದು ಆರೋಗ್ಯಕ್ಕೆ ಸಮಸ್ಯೆ ಆಗ್ಲಿಲ್ಲ. ಅದನ್ನೇ ತಿಂದದ್ದು, ಅದನ್ನೇ ಕೊಟ್ಟದ್ದು, ಬೇರೆ ರುಚಿಗೆ ಬೇರೆ ಏನು ಹಾಕ್ಲಿಲ್ಲ. ನೋಡಿ, ಇದು ಈ ಸ್ಟ್ರೀಟ್ ಏನು ಇದಿದೆ ಮಂಗಳ ಸ್ಟ್ರೀಟ್, ಅದೊಂದು ಸಂಜೆ ಹೊತ್ತಿಗೆ ಒಂದು ನೀವು ಹೇಳಿದಾಗೆ ಫುಡ್ ಹಬ್ ಆಗಿರುತ್ತೆ. ಮತ್ತೆ ಬೀದಿ ವ್ಯಾಪಾರಿಗಳಲ್ಲಿ ಈ ಒಂದು ಸ್ಟ್ರೀಟ್ ಅನ್ನು ಬಿಟ್ಟು ಇದರಲ್ಲೂ ಕೂಡ ಅಗರ್ಭ ಶ್ರೀಮಂತರು ಯಾರು ಸ್ಟ್ರೀಟ್ ವೆಂಡರ್ ಹತ್ರ ಹೋಗಿ ತಿನ್ನೋದಿಲ್ಲ, ವ್ಯಾಪಾರ ಮಾಡೋದಿಲ್ಲ. ಅಲ್ಲಿ ಯಾರು ದಿನನಿತ್ಯ ಕೂಲಿ ಕೆಲಸ ಮಾಡುವಂಥವ್ರು, ತಿಂಗಳಿಗೆ ಸಂಬಳಕ್ಕೆ ದುಡಿಯುವಂಥವ್ರು ಹೋಗಿ ಒಂದು 30-40 ರೂಪಾಯಿಯಲ್ಲಿ ತಿಂದು ಬರ್ತಾರೆ. ಹೋಟೆಲ್ಗೆ ಹೋದರೆ 100 ರೂಪಾಯಿ ಆಗಿದ್ರೆ 20-30 ರೂಪಾಯಿ ತಿಂದು ಹೊಟ್ಟೆ ಅವನಿಗೆ ತುಂಬಿಸಿ ಅವನು ಮಲಗ್ತಾನೆ. ಅಂಥವ್ರು ಹೋಗುವಂಥದ್ದು. ಬೀದಿ ವ್ಯಾಪಾರಿಗಳಿಗೆ ಬರುವಂಥ ವ್ಯಾಪಾರಕ್ಕೆ ಬರುವಂಥ ಕ್ಯಾಟಗರಿಯೇ ಬೇರೆ. ನೀವು ನನಗೆ 2 ಹೋಟ್ಲ್ ಇದೆ. ನನ್ನ ಹೋಟ್ಲ ಪಕ್ಕದಲ್ಲೇ, ಸುರತ್ಕಲ್ ಹೋಟ್ಲ ಪಕ್ಕದಲ್ಲೇ 2 ಗೂಡಂಗಡಿ ಇದೆ. ಅವನು ಒಬ್ಬ ಫಾಸ್ಟ್ ಫುಡ್ ನಮ್ಮ ಅಂಗಡಿಗೆ ಕಂಬಕ್ಕೆ ಅವನು ತಾರ್ಪಲ್ ಕಟ್ತಾನೆ. ನಮಗೇನು ವ್ಯಾಪಾರಕ್ಕೆ ತೊಂದರೆ ಆಗಲಿಲ್ಲ. ಅವನಿಗೆ ಬರುವಂತ ವ್ಯಾಪಾರಕ್ಕೆ ಬರುವಂತ ವಿಭಾಗವೇ ಬೇರೆ, ನಮ್ಮ ಹೋಟೆಲ್ಗೆ ಬರುವಂತ ವಿಭಾಗವೇ ಬೇರೆ. ಕರೆಕ್ಟ್. ಅದರಲ್ಲಿ ಯಾವುದೇ ರೀತಿ ಇದಿಲ್ಲ. ಹಾಗಾದ್ರೆ ಇಲ್ಲಿ ಮಾಡ್ತಾ ಇರುವಂತದ್ದು ಇದು ಒಂದು ರೀತಿಯ ದೊಡ್ಡ ರೀತಿಯ ಒಂದು ಷಡ್ಯಂತ್ರ ಮಾಡ್ತಾ ಇದೆ. ಓಕೆ. ಈಗ ಇಲ್ಲಿ ತಮಾಷೆ ಏನಂತ ಹೇಳಿದ್ರೆ, ಈ ಸ್ಟ್ರೀಟ್ ಫುಡ್ ಫೆಸ್ಟಿವಲ್ ನ ಬಗ್ಗೆ, ಆ ಒಂದು ರೋಡ್ ನ ಬಗ್ಗೆ, ಅಲ್ಲಿ ನಾಟ್ ಓನ್ಲಿ ಇಮ್ತಿಯಾಜ್ ಅವರು ಹೇಳಿದಾಗ, ಅಂದ್ರೆ ಇಮ್ತಿಯಾಜ್ ಅವರ ಕಾಂಟ್ಯಾಕ್ಟ್ ನ ಬಹಳಷ್ಟು ಜನರು ಅಲ್ಲಿ ಇರ್ಬೋದು. ಹಾಗಿದ್ದಾಗ ಅವರನ್ನ ಎಲ್ಲಿಂದ ಎತ್ತಂಗಡಿ ಮಾಡಿದ್ದಾರೆ ಅನ್ನುವಂಥದ್ದು ಏನಾದ್ರು ಅನ್ಕೊಂಡ್ರೆ ಅದು ಸುಳ್ಳಾಗುತ್ತೆ, ತಪ್ಪಾಗುತ್ತೆ. ಯಾಕಂದ್ರೆ ಅಲ್ಲಿ ಬಹಳಷ್ಟು ಜನರು ನಮ್ಮ ಸಂಘದವರು ಬಹಳಷ್ಟು ಜನರಲ್ಲಿ ಅಂಗಡಿಗಳನ್ನ ಇಟ್ಕೊಂಡಿದ್ರು. ಬಹಳಷ್ಟು ಬಿಜೆಪಿಯ ಜನರು ಕೂಡ ಅಲ್ಲಿ ಇದ್ರು, ಕಾರ್ಯಕರ್ತರು ಕೂಡ ಅಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು. ಕೆಲವರು ಹುದ್ದೆಗಳಲ್ಲಿ ಇದ್ದವರು ಕೂಡ ಇದ್ದಾರೆ ಬಿಜೆಪಿ ಪಾರ್ಟಿಯಲ್ಲಿ. ಸೊ ಅವರು ಕೂಡ ಅಲ್ಲಿ ಅವರ ಒಂದು ಸಣ್ಣ ಹೋಟೆಲ್ ಅನ್ನ ನಡೆಸ್ತಾ ಇದ್ರು. ಅಲ್ಲಿ ಮೀನನ್ನ ಅಥವಾ ಎಗ್ಗನ್ನ ಸೇಲ್ ಮಾಡುವಂಥದ್ದು ಇಂಥದ್ದೆಲ್ಲ ಮಾಡ್ತಾ ಇದ್ರು. ಅಂದ್ರೆ ಅವರ ಜೀವನೋಪಾಯವನ್ನು ನೋಡ್ಕೊಳ್ತಾ ಇದ್ರು, ಯಾರನ್ನು ಬಿಟ್ಟಿಲ್ಲ. ಸೊ ಎಲ್ಲರನ್ನು ಕೂಡ ಎತ್ತಂಗಡಿ ಮಾಡಿದ್ದಾರೆ. ಸೊ ಸದ್ಯದ ಪರಿಸ್ಥಿತಿ ಇದು. ಆದರೆ ಸ್ಟ್ರೀಟ್ ಫುಡ್ ಅನ್ನೋದು ಬಹಳಷ್ಟು ವಿಜೃಂಭಣೆ ನಡೆಯುತ್ತೆ. ಈ ಬಾರಿ ನೋಡಬೇಕು ಡಿಸೆಂಬರಲ್ಲಿ ನಡೆಯುತ್ತಾ ಅನ್ನುವಂಥದ್ದು ಸ್ಟ್ರೀಟ್ ಫುಡ್ ಫೆಸ್ಟಿವಲ್. ಆ್ಯಂಡ್ ಬಹಳಷ್ಟು ಗ್ರ್ಯಾಂಡ್ ಆಗಿ ಪ್ರಮೋಷನ್ಗಳನ್ನು ಮಾಡ್ತಾರೆ. ಸೊ ಪ್ರಮೋಷನ್ ಮಾಡುವವರು ಕೂಡ ಸ್ವಲ್ಪ ಈ ಸಂದರ್ಭ ನೋಡಬೇಕಾಗುತ್ತೆ, ಜನರು ಕೂಡ ನೋಡ್ಕೊಳ್ತಾರೆ. ಓಕೆ, ಎನಿವೇ ಎಸ್ ದೀಪು ಶೆಟ್ಟಿಗರ್ ಅವರು ಇಂತಹ ಕ್ಯಾಲ್ಕುಲೇಷನ್ಗಳು ನಡೀತಾ ಇರುತ್ತೆ. ಕಾಲ್ಗಳಿದೆ ಬಿಫೋರ್ ದಟ್. ಎಸ್ ದೀಪು ಅವರೇ, ಇದನ್ನು ನೋಡಿದಾಗ ನನಗೆ ಏನು ಆಗ್ತಿದೆ ಗೊತ್ತಾಗ್ತಿಲ್ಲ, ಕನ್ಫ್ಯೂಷನ್ ಆಗ್ತಾ ಇದೆ. ದಟ್ಸ್ ವೈ ಐ ಆಮ್ ಆಸ್ಕಿಂಗ್ ವಿತ್ ಯು. ಫುಡ್ ಫೆಸ್ಟಿವಲ್ ಆಗುವಾಗ ಅಡ್ವರ್ಟೈಸ್ಮೆಂಟ್, ಬನ್ನಿ ಬೀದಿಯ ಸವಿರುಚಿಯನ್ನು ಸವಿಯೋಣ, ಎಂತೆಂತ ಪ್ರಮೋಷನ್ಸ್ ಗಳು. ನಿಜವಾಗಿ ಅದೇ ಬೇಜಾರು. ಅಲ್ಲ, ಇಂಟರ್ನ್ಯಾಷನಲ್ ಗೆ ಕರ್ಕೊಂಡು ಹೋಗೋಣ ನಮ್ಮ ಮಂಗಳೂರನ್ನು ಎಲ್ಲೋ ಕರ್ಕೊಂಡು ಹೋಯ್ತು. ಅಂದ್ರೆ ಈಗ ಇಲ್ಲ, ಈಗ ಆರೋಗ್ಯಪ್ಪ, ಡೆಂಗ್ಯೂ ಅದು ಇದು ಮಲೇರಿಯಾ ಅಂತ. ಕಾರ್ಪೊರೇಷನ್ ನೋಡಿ, ಕಾರ್ಪೊರೇಷನ್ ಅವ್ರ ಬಗ್ಗೆ ಒಂದು ಯೋಚಿಸ್ಕೊಳ್ಳಿ. ಕಾರ್ಪೊರೇಷನ್ ಅವರು ಇಷ್ಟು ಹೇಳ್ತಾರಲ್ಲ, ಆರೋಗ್ಯ 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 ಅಂತ, ಸೊಳ್ಳೆ ಬರ್ತದೆ ಅದು ಬರ್ತದೆ ಅಂತ. ಈ ಕಾರ್ಪೊರೇಷನ್ ಅವರು ಸುರತ್ಕಲ್ ಒಂದು ಮಾರ್ಕೆಟ್ ನ ಕೆಳಗೆ ದಕ್ಕೆ ಹೋಗ್ಲಿ. ನಾನು ಸುರತ್ಕಲ್ ಅಲ್ಲಿ ಆ ಒಂದು ಮಾರ್ಕೆಟ್ ನಿಂತಿದೆ, ಅಲ್ಲಿ ಕೆಳಗೆ ನೀರ್ ನಿಂತು ಒಂದು ಕೊಳೆತ ಪರಿಸ್ಥಿತಿ ನೋಡಿದ್ರೆ ಇಲ್ಲಿ ತನಕ ಅದಕ್ಕೆ ಅಪ್ಪ ಅಮ್ಮ ಇಲ್ಲ, ಎಷ್ಟೋ ವರ್ಷ ಆಯ್ತು. ಕರೆಕ್ಟ್. ಅದಿಲ್ಲ, ಆರೋಗ್ಯ ಎಲ್ಲಿ ಆರೋಗ್ಯ ಎಲ್ಲಿ ಆರೋಗ್ಯ ಅಂತ ಕೇಳುದು. ಮತ್ತೆ ಒಂದೇ ಹೇಳಿದ್ ಕರೆಕ್ಟೇ, ಎಂತ ಇಲ್ಲ, ಅವರೊಬ್ರು ಕಾಲರ್ ಅಂತ ಹೇಳಿದ್ರು, ಕಾಲ್ ಮಾಡಿದಾಗ ಒಂದೊಬ್ರು ಅಂತ ಹೇಳಿದ್ರೆ ಅಂಗವಿಕಲರ ಇದ್ರಲ್ಲಿ ಅದು 100% ಮಿಸ್ಯೂಸ್ ಆಗ್ತಾ ಇದೆ ಕೆಲವು ಕಡೆಗಳಲ್ಲಿ. ಅಂದ್ರೆ ಅಂಗವಿಕಲ ಇದ್ರಲ್ಲಿ ಇದನ್ನ ಇಟ್ಕೊಂಡು ಬೇರೆಯವರ ವ್ಯಾಪಾರ ನಡೆಸುವುದು ಕೆಲವು ಕಡೆ ಆಗ್ತಾ ಇದೆ. ಅದಕ್ಕೆ ಕಾನೂನು ರೀತಿಯಾಗಿ ಅದನ್ನು ಯಾವ ರೀತಿ ನಿಲ್ಲಿಸಬೇಕು ಅದರ ಕಡೆಗೆ ಗಮನ ಕೊಡ್ಬೇಕು, ಕರೆಕ್ಟ್. ಅದೇ ರೀತಿ ಮತ್ತೊಂದು ವಿಷಯ ಯೋಚಿಸ್ಕೋಬೇಕು, ಏನಂದ್ರೆ ಇದರಲ್ಲಿ ಕೂಡ ಕೆಲವು ಮಾಫಿಯಾ ಇದೆ, ಕಾರ್ಪೊರೇಷನ್ ಅಂಡರ್ ಅಲ್ಲಿ ಇರುವಂತ ಕೆಲವು ಮಾಫಿಯಾ ಇದೆ ಅಂತ ಹೇಳಿ 100% ಹೇಳ್ತೇನೆ. ಯಾಕಂತ ಹೇಳಿದ್ರೆ ಈ ರೈಡ್ ಆಗುವಾಗ ಕೆಲವು ಅಂಗಡಿಗಳು ತಪ್ಪಿಸ್ಕೊಂಡಿದ್ವು, ಅಲ್ಲಿ ಗಾಡಿಗಳು ಬಂದಿರ್ಲಿಲ್ಲ. ಅವರಿಗೆ ಮೊದಲೇ ಇನ್ಫಾರ್ಮೇಶನ್ ಇತ್ತು, ಬಿಫೋರ್ ಇನ್ಫಾರ್ಮೇಶನ್ ಇತ್ತು. ಅದೇ ರೀತಿ ಕೆಪಿಟಿ ಇಂದ ನಾನು ಹೇಳುವ ಎಡಿ ತನಕ ಕೆಲವೊಂದಿದೆ. ಯಾರು ಕೆಲವೊಂದು ನಾನು ನೋಡಿದ ಒಂದು ಟೆಂಪದಲ್ಲಿ ಫ್ರೂಟ್ಸ್ ಮಾರಿಕೊಂಡು ಬರುವವರೆಲ್ಲ ಇದ್ದಾರೆ. ಒಬ್ರು ಆ ಜನ ಹೇಗಂದ್ರೆ ಅಂಗಡಿಗಿಂತ ರೇಟ್ ಜಾಸ್ತಿ ಇರ್ತದೆ, ಒಟ್ಟಾರೆ ಮಾಡ್ತಾರೆ. ಅಂತವರಿಗೆ ಏನಾಗಲ್ಲ. ಅಷ್ಟು ದಿವಸ ಬರ್ತಿದ್ದ ಜನ ಅವತ್ತಿಲ್ಲ, ಆಚೆ ಕಡೆ ಇಲ್ಲ.
ಅಂದ್ರೆ ಅಲ್ಲಿ ಏನಾಗ್ತದೆ ಅಂದ್ರೆ ಕೆಲವು ಅಂಗಡಿಯವರ ಜೊತೆಗೆ ಕೆಲವು ಅಧಿಕಾರಿಗಳ ಅಥವಾ ಕೆಲವು ಜನರ ನೇರ ಸಂಪರ್ಕ ಇರ್ತದೆ, ಅಲ್ಲಿ ಕಲೆಕ್ಷನ್ ಇರ್ತದೆ. ಕಾರ್ಪೊರೇಟರ್ಗೆ ಸಂಬಂಧಪಟ್ಟವರು ಯಾರಾದ್ರೆ ಇದ್ರೆ ಅವರ ಅಂಗಡಿ ಹಾಕಿದ್ರೆ ಬಿಫೋರ್ ಇನ್ಫಾರ್ಮೇಶನ್ ಹೋಗ್ತದೆ, ಹಾಕ್ಬೇಡಿ ಅಂತ ಎಷ್ಟೋ ಮಂದಿ ತಪ್ಪಿಸಿದ್ದಾರೆ. ಇವತ್ತು ನಾನು ಹೇಳ್ತಿರೋದು, ವ್ಯಾಪಾರ ನಿಯತ್ತಾಗಿ ಮಾಡ್ತಿರುವವರಿಗೆ ಬಿಡಿ, ಬೀದಿ ವ್ಯಾಪಾರವನ್ನು ಬಿಸ್ನೆಸ್ ಮಾಡಿ 10-15 ಲೈಸೆನ್ಸ್ ಗಳನ್ನು ತೆಗೆದುಕೊಂಡು ಯಾವನ್ನೋ ಒಬ್ಬನನ್ನು ಕುತ್ಕೊಳಿಸಿ, ಬೀದಿದು ಇದಲ್ಲ ನಿಮ್ಮದು ಎಂತ ಇದಲ್ಲ ಅದು ನೋಡ್ಬೇಕಲ್ಲ. ಅದಕ್ಕೆ ಲೈಸೆನ್ಸ್ ಪರ್ಮಿಷನ್, ಒಂದು ಲೈಸೆನ್ಸ್ ಅವ್ರಿಗೆ ಒಂದು ಐಡಿ ಇದು ಕೊಡಿ ಅಂತ ಹೇಳಿದ್ರೆ ಅದಕ್ಕೆ ಕೊಡುದಿಲ್ಲ. ಯಾಕೆ ಗೊತ್ತಾ? ಐಡಿ ಕೊಡುದಿಲ್ಲ ಯಾಕಂತ ಹೇಳಿದ್ರೆ ಐಡಿ ಕೊಟ್ಟರೆ ಇವರ ಬಂಡವಾಳ ಬಯಲಾಗ್ತದೆ. ಅಲ್ಲಿ ಒಂದೊಂದು ಅಂಗಡಿಯಿಂದ 1,000-2,000 ಸಿಗದಿದ್ರೆ ಅದ್ರಲ್ಲಿ ರಾಜಕಾರಣಿಗಳಿಗೆ ಹೋಗ್ತದಲ್ಲ. ರಾಜಕಾರಣಿಗಳು ಭಿಕ್ಷೆಯಲ್ಲಿ ಬದುಕ್ತಿಲ್ಲ ಅಂತ ಹೇಳಿ ಬದುಕದಿದ್ರೆ ಐಡಿ ಮಾಡ್ಲಿ, ಯಾಕೆ ಪ್ರಾಬ್ಲಮ್? ಒಬ್ಬ ಬಡವನಿಗೆ ಏನು ಪ್ರಾಬ್ಲಮ್ ಇಲ್ಲ, ಐಡಿ ಮಾಡ್ತಾನೆ, ಸ್ವಲ್ಪ ಹಣ ಕಟ್ಲಿಕ್ಕೆ ಕಟ್ತಾನೆ. ಇಲ್ಲಿ ನೋಡುವ ಕಾರ್ಪೊರೇಷನ್ ಅವರು ಹೇಳಿ ನೋಡುವ, ಒಂದೇ ₹1 ಮಾಮೂಲಿ ಬೀದಿ ಅಂಗಡಿಯವರಲ್ಲಿ ಯಾರು ತಗೊಂಡಿಲ್ಲ ಹೇಳಿ ನೋಡುವ. ಕೆಲವರು ವ್ಯಾಪಾರ ಮಾಡ್ತಾರೆ, ಅಥವಾ ಇವರ ಕಾರ್ಪೊರೇಷನ್ ಅಲ್ಲಿ ಯಾವ್ದಾದ್ರು ಒಂದು ಪ್ರೋಗ್ರಾಮ್ ಇದ್ದಾಗ ಬೀದಿ ಅಂಗಡಿಯವರಲ್ಲಿ ಚಂದ ವಸೂಲಿ ಮಾಡ್ಲಿಲ್ಲ ಹೇಳಿ, ಯಾವ್ದಾದ್ರು ಒಂದು ಪ್ರೋಗ್ರಾಮ್ ಆದಾಗ ಅದಕ್ಕೆ ಹಣ ಕೊಡಿ, ಇದಕ್ಕೆ ಡೊನೇಷನ್ ಕೊಡಿ, ಅದು ಸಹ ತಗೊಳ್ತಾರೆ, ತಗೊಳ್ಳೋದಿಲ್ಲ ಅಂತ ಹೇಳಿ. ಇದು ಏನಾಗಿದೆ ಅಂತ ಹೇಳಿದ್ರೆ, ಇವರಿಗೆ ಬೇಕಾದಾಗ ಇವರಿಗೆ ಇದು ಮಾಡಿದಾಗ ಇವರಿಗೆ ಬೇಕಾದಾಗ ಅಡ್ಜಸ್ಟ್ಮೆಂಟ್. ಈಗ ಉದ್ದೇಶ ಉಂಟು, ಏನ್ ಗೊತ್ತಾ? ಕೆಲವರು ಬಿಜೆಪಿ ಕಾರ್ಯಕರ್ತರಲ್ಲಿ ಹೇಳುದು, ಅವು ಗವರ್ಮೆಂಟ್ ಇದು ಉಸ್ತುವಾರಿ ಸಚಿವರು ಕಾಂಗ್ರೆಸ್ ಇದು ಇರುವುದು, ನಮಗೆ ಅಲ್ಲಿಂದ ಬಂದಿದೆ, ಮೇಲಿನ ಆರೋಗ್ಯ ಇಲಾಖೆಯಿಂದ ಬಂದಿದೆ ನಾಟಕಗಳು. ಯಾಕೆ ಹೇಳಿ ಮೇಲಿಂದ ಬಂದಿದೆ? ಆಗ ಮೋದಿಜಿ ಅವರು ರೋಡಲ್ಲಿ ಪಕೋಡ ಬಿಡಿ ಅಂತ ಹೇಳಿದಾಗ ವಾವ್ ಅದು ಬಿಸ್ನೆಸ್, ಯಾಕೆ ನಾಚಿಕೆ ಮಾಡ್ಬೇಕು, ನಾವು ಪಕೋಡ ಬಿಡುವ, ತಪ್ಪಲ್ಲ. ಪಕೋಡ ಬಿಡುದು ಕೂಡ ಬಿಸ್ನೆಸ್, ವ್ಯಾಪಾರ, ತಪ್ಪೇಳಲ್ಲ. ಯಾಕಂದ್ರೆ ದುಡಿತಾನೆ. ಕೆಲವು ಪೊರ್ಕಿ ರಾಜಕಾರಣಿ ತರ ಯಾರ್ಯಾರ್ದು ಕದ್ದು ತಿಂತಾ ಇಲ್ಲ, ಅಥವಾ ಮಾಮೂಲಿಯಲ್ಲಿ ಬದುಕ್ತಾ ಇಲ್ಲ, ದುಡಿದು ತಿಂತಾನೆ. ಮೋದಿಜಿ ಅವರು ಹೇಳಿದ್ರು ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡಿ ಅಂತ. ಆಗ ಹೇಳಿದ ಇದಕ್ಕೊಂದು ತುಂಬಾ ಸಪೋರ್ಟ್ ಮಾಡಿದ್ರು. ಇವತ್ತೇನ್ ಮಾಡ್ತಿದ್ದಾರೆ? ಆರೋಗ್ಯ ಹಾಳಾಯ್ತಾ? ಮೋದಿ ಹೇಳಿದ್ರೆ ಆರೋಗ್ಯ, ಜನರ ಇದು ಬಂದಾಗ ಇವರಿಗೆ ಸಮಸ್ಯೆ ಆದಾಗ ಅದು ಆರೋಗ್ಯ ಹೋಗ್ತದೆ, ಅದು ಹೋಗ್ತದೆ, ಇದು ಹೋಗ್ತದೆ. ಇವರ ನಾಟಕಗಳು ಎಷ್ಟು ನಾಟಕ ಆಡ್ತಾರೆ. ಇವರ ರಾಜಕೀಯವನ್ನು ನೋಡಿ ನೋಡಿ ನಮ್ಗೆ ಸಾಕಾಗಿದೆ. ನಮ್ಗೆ ಇಲ್ಲಿ ಕಾಂಗ್ರೆಸ್ ಬಿಜೆಪಿ ಅದು ಮುಖ್ಯ ಅಲ್ಲ. ನನ್ಗೆ ನಾವೆಂತ ಹೇಳ್ತಿದ್ದೇವೆ ಅಂತ ಹೇಳಿದ್ರೆ, ಓಕೆ ಲೈಸೆನ್ಸ್ ಇದು ತೆಗೆದು ಬಡೀರಿ, ಯಾರನ್ನು ಬಡೀರಿ, 5 ಇಟ್ಕೊಂಡು 1,500-2,000 ಲೂಡ್ತಿದ್ದಾನೆ. ಎಷ್ಟೋ ಮಂದಿ, ಅದು ಸಹ ಕರೆಕ್ಟ್, ಎಷ್ಟೋ ಮಂದಿ ಇಲ್ಲಿ ಅವರು ಚೈನೀಸ್ ಅವರನ್ನೆಲ್ಲ ಅದನ್ನು ನಿಲ್ಲಿಸಿ. ಯಾಕಾಗ್ತಿಲ್ಲ? ಅದನ್ನು ನಿಲ್ಲಿಸ್ಲಿಕ್ಕೆ ಆಗ್ತಿಲ್ಲ, ಅವರ ಹೈಪವರ್. ಕರೆಕ್ಟ್. 5 ಕೆಲವು ಕಡೆ ರೈಡ್ ಆಗುವಾಗ ಹೀಗೆ ಕೆಲವು ಅಂಗಡಿಗೆ ಬರ್ತಾರೆ, ಕೆಲವು ಅಂಗಡಿಯನ್ನು ಮುಟ್ಟುದಿಲ್ಲ, ಟಚ್ ಕೂಡ ಮಾಡುದಿಲ್ಲ. ಯಾಕೆ ಭಯ? ಎಲ್ಲರಿಗೂ ಒಂದೇ ಲೆಕ್ಕ ಕಾನೂನು ಆಗ್ಬೇಕಲ್ಲ. ಯಾಕಾಗ್ತಿಲ್ಲ? ಭಾರತದಲ್ಲಿ ಹೇಗಾಗಿದೆ ಅಂತೇಳಿ ಫುಡ್ ಅಂತೇಳಿ ಬೀದಿ ವ್ಯಾಪಾರದಲ್ಲಿ ಮಾಡುದಂತೇಳಿ ಅದು ಫುಡ್ ಒಳ್ಳೇದಿಲ್ಲ. ದೊಡ್ಡ ದೊಡ್ಡ ಶಾಪ್ಗಳಲ್ಲಿ ದೊಡ್ಡದು ಒಳ್ಳೊಳ್ಳೆ ಫುಡ್. ನಮ್ಮದು ಹಾಗೆ ಆಗಿದೆ, ಮೆಂಟಾಲಿಟಿ ಹಾಗೆ ಆಗಿದೆ. ರೋಡ್ ಸೈಡ್ ಅಲ್ಲಿ ಸಹ ಹೇಳ್ತಾರೆ, ನಾನು ಈಗ ಸಷ್ಟೇ ಅಶುದ್ಧವಾಗಿ ಕೆಲವರು ಮಾಡ್ತಾರೆ, ಎಣ್ಣೆ ಯಾವಾಗದ ಯೂಸ್ ಮಾಡ್ತಾರೆ, ಬೇಡದು ಮಾಡ್ತಾರೆ, ತೆಗೆದು ಒಳಗಾಕಿ. ನಾವು ಸಣ್ಣ ಪುಟ್ಟ ವಯಸ್ಸಿಂದ ನೋಡಿದ ಎಷ್ಟೋ ಅಂಗಡಿಗಳಿವೆ. ನಮ್ಮ ಏಡಿಯಲ್ಲಿ ಹೇಳ್ತೇನೆ, ಒಂದು ಅಂಗಡಿ ಎಷ್ಟೋ ಸಣ್ಣ ಪುಟ್ಟದಿಂದ ಒಬ್ರು ನಾನು ನೋಡಿದ ಪ್ರಕಾರ ಅವ್ರು ಪದ್ಮನ ಒಬ್ರು ಅವ್ರು ಸಣ್ಣ ಪುಟ್ಟದಿಂದ ವಯಸ್ಸಿನ ನೋಡ್ತಿದ್ರು, ಎಷ್ಟೋ ಮಂದಿ ತಿಂತಿದ್ದಾರೆ, ಯಾರಿಗೆ ಏನು ಪ್ರಾಬ್ಲಮ್ ಆಗ್ಲಿಲ್ಲ ಸ್ವಾಮಿ. ಅವರಿಂದ ಯಾರು ಅವರು ಕಷ್ಟಪಟ್ಟು ದುಡಿತಿದ್ದಾರೆ, ಮನೆಯನ್ನು ಅದರಲ್ಲಿ ಸಾಗಿಸ್ತಾ ಇದ್ದಾರೆ ಅಂತ ಎಷ್ಟೋ ಮಂದಿ ಇದ್ದಾರೆ. ನಮ್ಮಾಚೆ ಏರಿಯಲ್ಲಿ ಹೇಳಿದ್ದಾರೆ ಎಷ್ಟೋ ಮಂದಿ ಇದ್ದಾರೆ. ಎಷ್ಟೋ ಒಬ್ರು ಗಣೇಶ್ ಅಂತ ಒಬ್ರು ಇದ್ದಾರೆ, ಇವಾಗ ಅವರು ಕೂಡ ಇದು ನಡೆಸ್ತಾ ಇದ್ದಾರೆ, ಕ್ಲೀನ್ ಆಗಿ ನಡೆಸ್ತಾ ಇದ್ದಾರೆ, ಎಷ್ಟೋ ಮಂದಿ ಬರ್ತಾರೆ. ಅದು ಪ್ರಾಬ್ಲಮ್. ಇವರಿಗೆ ಮತ್ತೊಂದು ಪ್ರಾಬ್ಲಮ್ ಏನಾಗಿದೆ ಅಂತ ಹೇಳಿದ್ರೆ, ಕೆಲವು ಹೋಟೆಲ್ನವರು ಕೂಡ ಇದಕ್ಕೆ ಸಮಸ್ಯೆ ಮಾಡ್ತಿದ್ದಾರೆ. ಅಂದ್ರೆ ಹೋಟೆಲ್ನವರು ಕಾರ್ಪೊರೇಷನ್ ಅಲ್ಲಿ ನಾವು ಇಷ್ಟು ಹಣ ಕೊಟ್ಟು ಇದು ಮಾಡ್ತಾ ಇದ್ದೇವೆ, ಇವರು ಟ್ಯಾಕ್ಸ್ ಕಟ್ತಾ ಇಲ್ಲ, ನಮಗೆ ಜನ ಕಡಿಮೆ ಆಗ್ತಿದೆ. ಅದು ಕೂಡ ಕೆಲವೊಮ್ಮೆ ಸಮಸ್ಯೆ ಆಗ್ತದೆ. ಯಾಕಂತ ಹೇಳಿದ್ರೆ ಇನ್ನೊಂದು ಆಂಗಲ್ ಅಲ್ಲಿ ಅಲ್ಲಿ ಪ್ರಾಬ್ಲಮ್ ಆಗ್ತದೆ. ಅಂದ್ರೆ ಹೋಟೆಲ್ ನವ ಪಾಪ ಎಷ್ಟೋ ಕಟ್ಟಿ ಎಷ್ಟೋ ಇದು ಮಾಡುವಾಗ ಇವರದ್ದು ಇದಾಗುವಾಗ ಅದಕ್ಕೆ ಹೇಳ್ತಿರೋದು, ಅಂತ ಸಿಚುವೇಶನ್ ಗಳಲ್ಲಿ ಆ ಉಳಿದ ವ್ಯಾಪಾರಸ್ಥರಿಗೆ ತೊಂದರೆ ಆಗ್ತದೆ ಅಂತ ಹೇಳಿದ್ರೆ ಇಂಥವರಿಗೆ ಒಂದು ಬೇರೆ ನಿಗದಿತ ಜಾಗವನ್ನು ಬುಕ್ ಮಾಡಿ ಒಟ್ಟೆಗೆ ಹೊಡಿಬೇಡಿ. ಈಗ ಒಂದು ದೊಡ್ಡ ಹೋಟೆಲ್ ಉಂಟು, ಅದ್ರ ಹತ್ರ ತಂದು ಹಾಕ್ಲಿಕ್ಕೆ ಬಿಡ್ಬೇಡಿ. ಈಗ ದೊಡ್ಡ ಹೋಟೆಲ್ ಹತ್ರ ಮತ್ತೊಬ್ಬ ತಂದು ಹಾಕಿದ ಕೂಡಲೇ ಅವನಿಗೆ ಅದು ಬಿಡ್ಬೇಡಿ, ನಿಲ್ಲಿಸಿ. ನೀವು ತಂದು ಹಾಕಿ 2 ವರ್ಷ 3 ವರ್ಷ ವ್ಯಾಪಾರ ಮಾಡಿದ್ಮೇಲೆ ಹೊಡೆಯುವುದಲ್ಲ. ಅದೇ ನೋಡಿ, ದೊಡ್ಡ ಒಬ್ಬ ವ್ಯಾಪಾರ ಮೊದಲಿಂದ ಮಾಡ್ತಿದ್ರೆ ಅಲ್ಲಿ ಒಂದು ದೊಡ್ಡ ಬಿಲ್ಡಿಂಗ್ ಬಂದ್ರೆ ಇವ ಮೊದಲಿಂದ ವ್ಯಾಪಾರ ಮಾಡಿದಂತೇಳಿ ಅವನನ್ನು ಬಿಡುವವರಿಲ್ಲ. ಅವನನ್ನು ಆಚೆಯಿಂದ ಈಚೆಯಿಂದ ಆಚೆ ಓಡಿಸುವವರಿರುದು, ಬಿಡುವವರಿಲ್ಲ. ಅದು ಸಹ ನೋಡ್ಬೇಕಲ್ಲ. ಎಲ್ಲರಿಗೆ ಒಂದೇ ಲೆಕ್ಕ ಅಂತ ಹೇಳಿದ್ರೆ, ದೊಡ್ಡ ಹೋಟೆಲ್ ಮುಂದೆ ಸಣ್ಣವ ಹಾಕ್ಬಾರ್ದು ಅಂತ ಹೇಳಿದ್ರೆ ಸಣ್ಣವ ಇದ್ದಲ್ಲಿ ದೊಡ್ಡವ ಸಹ ಹಾಕ್ಬಾರ್ದಲ್ಲ. ಅದಕ್ಕೆ ಒಂದು ಕಾನೂನು ಮಾಡಿ ಯಾವ ರೀತಿ ಮಾಡ್ಬೇಕು ಅದನ್ನು ಮಾಡ್ಬೇಕು. ಮತ್ತೆ ಮಿಸ್ಯೂಸ್ ಮಾಡುವುದನ್ನು ನಿಲ್ಲಿಸಿ. ಯಾಕೆ ಈಗ ಕೆಲವರು ಮಿಕ್ಸ್ ಮಾಡಿ ಎಂತೆಂತ ಹಾಕಿ ಇದು ಮಾಡ್ತಾರೆ, ಅವರನ್ನು ಹಿಡೀರಿ, ಅದು ಪ್ರಾಬ್ಲಮ್ ಅಲ್ಲ. ನಾವು ಅದಕ್ಕೆ ವಿರೋಧ ಸಹ ಇಲ್ಲ. ಬಟ್ ವಿರೋಧ ಯಾವುದಕ್ಕೆ ಮಾಡ್ಬೇಕಂತ ಗೊತ್ತಿಲ್ಲ. ಜನರಿಗೆ ಪಾದಚಾರಿಗಳಿಗೆ ತೊಂದರೆ ಆಗ್ತಿದೆ, ನಂಗೆ ಪಾದಚಾರಿಗಳಿಗೆ ತೊಂದರೆ ಆಗುದಿದೆ. ಕೆಲವು ಬಿಲ್ಡಿಂಗ್ ಗಳಲ್ಲಿ ಪಾರ್ಕಿಂಗ್ ಇಲ್ಲ, ರೋಡ್ ಸೈಡ್ ನಿಲ್ಲಿಸುದು, ಇದರಷ್ಟು ದೊಡ್ಡ ತೊಂದರೆ ಅವಶ್ಯ ಅಲ್ಲ.
ಮತ್ತೆ ಇದು ಕೆಲವು ಕಡೆಗಳಲ್ಲಿ ಆಗ್ಬಹುದು, ಕೆಲವು ಕಡೆಗಳಲ್ಲಿ ಅಂಗಡಿಗಳನ್ನು ಇಟ್ಟಿದ್ದಾರೆ, ಇದಿಟ್ಟಿದ್ದಾರೆ. ಅವರು ಮಾತ್ರ ಜನಗಳು ಹೋಗುವಾಗ ನೋಡ್ತಾ ಇರ್ತಾರಪ್ಪ ಅಟ್ಲೀಸ್ಟ್ ಕರೆಕ್ಟ್, ಯಾವುದು ಜನಗಳಿಗೆ ಹೋಗ್ಲಿಕ್ಕೆ ತೊಂದರೆ ಆಗ್ತದೆಯಾ ಅಥವಾ ಎಂತ ಆಗ್ತದೆ ಅಬ್ಸರ್ವೇಷನ್ ಮಾಡ್ತಾ ಇರ್ತಾರೆ. ಬಿಲ್ಡಿಂಗ್ ನವರು ಮಾಡ್ತಾರಾ? ಬಿಲ್ಡಿಂಗ್ ನವರು ಮಾಡ್ತಾರಾ? ನಾವು ಇಲ್ಲಿ ನಡೆದುಕೊಂಡು ಹೋಗುವಾಗ ಇಲ್ಲಿ ಈ ಅಡಿಯಲ್ಲಿ ಇದೇ ಹೇಳ್ತೇನೆ, ಆ ಉದ್ದಕ್ಕೆ ಒಂದು ಸೈಡ್ ಅಲ್ಲಿ ಬಾರ್ಗಳುಂಟು, ಈಚೆ ಎಲ್ಲ ಗಾಡಿಗಳು ನಿಲ್ಲುದು, ರೋಡ್ ಸೈಡ್ ಗಾಡಿಗಳು ನಿಲ್ಲುದು, ಬಾರ್ ಅಲ್ಲಿ ಪಾರ್ಸೆಲ್ ತೆಗಿಲಿಕ್ಕೂ ರೋಡ್ ಸೈಡ್ ನಿಲ್ಲಿಸುದು, ರೋಡ್ ಸೈಡ್ ಎಲ್ಲ ನಮ್ಗೆ ಪಾದಚಾರಿಗಳಿಗೆ ಕಷ್ಟ ಆಗ್ತಿದೆ. ಇದು ಗೂಡಂಗಡಿ ಒಂದು ಮೂಲೆಯಲ್ಲಿ ಉಂಟು, ಕಣ್ಣಿಗೆ ಬಿತ್ತು. ಕಾರ್ಪೊರೇಷನ್ ಅವ್ರಿಗೆ ಇದು ಕಣ್ಣಿಗೆ ಬೀಳಲ್ವಾ? ಬನ್ರಿ ನಾವು ತೋರಿಸ್ತೇವೆ ಈ ಏರಿಯಲ್ಲಿ ಎಲ್ಲೆಲ್ಲಿ ಎಂತೆಂತ ಪ್ರಾಬ್ಲಮ್ ಆಗಿದೆ ನಾವು ತೋರಿಸ್ತೇವೆ. ಬಂದಾಗ ಊರಿನವರು ಸಪೋರ್ಟ್ ಮಾಡಿದ್ರು, ಊರಿನವರನ್ನು ಪೊಲೀಸವರು ಎತ್ಕೊಂಡು ಹೋದ್ರು. ಜನರಿಗೆ ಏನಾಗಿದೆ ಗೊತ್ತಾ, ಎತ್ಕೊಂಡು ಹೋಗುದು ಪೊಲೀಸ್ನವರು ಯಾಕಂತೇಳಿ ಜನಗಳಿಗೆ ಮಾತು ಬರದಾಗೆ ಮಾಡ್ಲಿಕ್ಕೆ, ಮಾತಾಡ್ಲಿಕ್ಕೆ ಜನರಿಗೆ ಭಯ ಆಗ್ತದೆ. ಒಮ್ಮೆ ಸ್ಟೇಷನ್ಗೆ ಹೋದ್ರೆ ಯಾವ್ದಾದ್ರು ಒಂದು ಕೇಸ್ ಹಾಕಿದ್ರೆ ಕೋರ್ಟಿಗೆ ಹೋಗ್ಬೇಕು, ಅದು ಇದು ಅಂತೇಳಿ ಭಯ ಆಗ್ತದೆ. ಜನರ ಭಯವನ್ನೇ ಬಂಡವಾಳ, ಮತ್ತೊಂದು ರಾಜಕೀಯ. ಇವರ ಆ ಗೌರ್ಮೆಂಟ್ ನವ ಹೇಳಿದ್ದು, ಇವರು ಈ ಗೌರ್ಮೆಂಟ್ ನವರು ಮಾಡಿದಂತ. ಇದರ ನಡುವೆ ಇವ ಮದ್ಯದ ವ್ಯಾಪಾರಿಗಳು ಸತ್ತೇ ಹೋದ್ರಿ ಇಲ್ಲಿ. ಕರೆಕ್ಟ್. ಎಸ್ ಸರ್, ಬರ್ತೇನೆ. ಬಹಳಷ್ಟು ಕರೆಗಳಿವೆ. ಹಲೋ ಸರ್, ನಮಸ್ತೆ. ತಮ್ಮ ಹೆಸರು ಎಲ್ಲಿಂದ ಸರ್? ಸರ್ ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಸರ್? ಸರ್ ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಸರ್? ಕೇಳ್ತಾ ಇದೆಯಾ? ಹಲೋ ಸರ್ ನಮಸ್ತೆ, ಕೇಳ್ತಾ ಇದೆಯಾ ಸರ್? ಹಲೋ, ಓಕೆ, ಕರೆ ಕಟ್ ಆಗಿದೆ. ಕರೆ ಮಾಡಿದಾಗ ಟಿವಿಯಲ್ಲಿ ಮ್ಯೂಟ್ ಮಾಡಿ ಕರೆ ಮಾಡಿ, ಇಲ್ಲದಿದ್ರೆ ಕರೆ ಕಟ್ ಆಗುತ್ತೆ. ಮತ್ತೊಂದು ಕರೆ ಕನೆಕ್ಟ್ ಮಾಡಿ. ಹಲೋ ಸರ್ ನಮಸ್ತೆ. ಓಕೆ, ಬಹಳಷ್ಟು ಜನರು ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ಸ್ಗಳನ್ನು ಕೂಡ ಹಾಕ್ತಾ ಇದ್ರಿ. ಜೊತೆಗೆ ಬಹಳಷ್ಟು ಜನರು ಈ ಒಂದು ನಿರ್ಧಾರದ ಬಗ್ಗೆ ಅವರ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕೆಲವು ಕಡೆ ಕ್ಲೀನ್ನೆಸ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ, ಕೆಲವರು ಹೇಳ್ತಾ ಇದ್ದಾರೆ ಕ್ಲೀನ್ನೆಸ್ ಇಲ್ಲ ಅಂದರೆ ಫೈನ್ ಹಾಕಲಿ ಅಥವಾ ಹೆವಿ ಫೈನ್ ಹಾಕಲಿ ಅಥವಾ ಈ ರೀತಿ ಮಾಡುವಂಥದ್ದು ತಪ್ಪು ಅನ್ನುವಂಥ ವಿಚಾರವನ್ನು ಹೇಳ್ತಾ ಇದ್ದಾರೆ. ಜೊತೆಗೆ ಬಹಳಷ್ಟು ಜನರು KCTC ಸ್ಟಿಲ್ ದೇರ್, ವೈ ದೇ ಡಿಂಟ್ ರಿಮೂವ್ ಅಂತ ಹೇಳ್ತಾ ಇದ್ದಾರೆ. ಸೊ ಬಹಳಷ್ಟು ಕಡೆಗಳಲ್ಲಿ ಅಂದರೆ ಕೆಲವು ಕಡೆಗಳಲ್ಲಿ ಅದೇ ರೀತಿ ಇರುತ್ತೆ. ನಾನು ಇಲ್ಲಿ ಕೇಳ್ತಾ ಇರುವಂಥದ್ದು, ಈಗಾಗಲೇ ಇಮ್ತಿಯಾಜ್ ಅವರು ಹೇಳಿದ್ರಿ ಸರ್, ಸಿದ್ದರಾಮಯ್ಯವರು ಬಂದರು, ಅವರೇ ಸ್ವತಃ ಒಂದು ಕಾರ್ಡನ್ನು ಕೊಟ್ಟಿದ್ದಾರೆ, ಅಂದರೆ ಅಧಿಕೃತವಾಗಿರುವಂಥ ಕಾರ್ಡ್. ಎಷ್ಟು ಜನರಿಗೆ ಕೊಟ್ಟಿದ್ದಾರೆ ಅವರು, ಸಿದ್ದರಾಮಯ್ಯವರು? ಇದು 667 ಜನರಿಗೆ ಅಪ್ರೂವಲ್ ಆದಂಥವರು, ಟೌನ್ ವೆನ್ನಿ ಕಮಿಟಿಯಲ್ಲಿ ಅಪ್ರೂವಲ್ ಆದಂಥವರಿಗೆ ಅದನ್ನು ಮುದ್ರಣ ಆಗಿದೆ. ಅದನ್ನು ಸಾಂಕೇತಿಕವಾಗಿ ಸಿದ್ದರಾಮಯ್ಯ ಅವರು ಕೊಟ್ಟಿದ್ದಾರೆ. ಆಮೇಲೆ ತುಂಬ ಸಮಯದ ನಂತರ ಮತ್ತೆ ನಾವು ಹೋರಾಟ ಮಾಡಿದ ಮೇಲೆ ಗುಂಡೂರಾವ್ ಅವರು ರಾಜ್ಯೋತ್ಸವ ನವೆಂಬರ್ 1ನೇ ತಾರೀಕು ಕೊಟ್ಟಿದ್ದಾರೆ. ಆಮೇಲೆ ಯಾರ ಕೈಯಲ್ಲಿ ಕೂಡ ID ಕಾರ್ಡ್ ಕೊಟ್ಟಿಲ್ಲ. ಓಕೆ, ಸರಿ, ಬರ್ತೇನೆ ಸರ್, ಬರ್ತೇನೆ. ಈಗ ಬರ್ತೇನೆ. ಬಿಫೋರ್ ಮತ್ತೊಂದು ಕರೆ ಇದೆ. ಹಲೋ ಸರ್ ನಮಸ್ತೆ. ಸರ್ ನಮಸ್ಕಾರ. ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿಂದ ಸರ್? ನಮಸ್ತೆ, ನಾನು ಅಶೋಕ್ ಅಂತ. ಅಶೋಕ್ ಅವರು, ಎಸ್ ಸರ್, ಎಲ್ಲಿಂದ ಸರ್? ಸರ್ ಮಾತಾಡಿ ಸರ್. ಏನಿಲ್ಲ, ಅದೇ ನಾನು ಒಂದು ವಾರದಿಂದ ಇದು ನೋಡ್ತಾ ಇದ್ದೆ. ಅದು ಒಂಥರ ತುಂಬಾ ನೋಡೋಕೆ ಕೆಲವೊಂದು ತುಂಬಾ ಇದಾಗ್ತದೆ, ಬೇಜಾರಾಗ್ತದೆ. ಓಕೆ, ಹೌದು ಸರ್. ಯಾಕಂದ್ರೆ ನೋಡಿ, ನಾವು ನೀವು ಎಲ್ಲರೂ ನೋಡಿ ಬೀದಿಯಲ್ಲೇ ನಾವು ಎಳೆನೀರು ಕುಡಿತಾ ಇದ್ದದ್ದು. ಹೌದಪ್ಪ. ಈಗ ಬೀದಿ ಅವರ ಗಾಡಿಯನ್ನೇ ಯಾಕೆ ಎಲ್ಲ ಇದು ಉಡಿ ಮಾಡಿದ್ರು ಅಂತ ಗೊತ್ತಿಲ್ಲ. ತುಂಬಾ ಅದೊಂದು ಬಾರಿ ಒಂದು ಇದು ಮಾಡಿದ್ರು. ಬೀದಿ ಬದಿ ವ್ಯಾಪಾರ ಹೆಸರು ಜನರ ಬದುಕು ಬೀದಿ ಪಾಲ ಆಗ್ಬಾರ್ದಲ್ಲ. ಹೌದು, ನಿಜ. ಅದು ತುಂಬಾ ಒಂದು ಎಲ್ರು ನೋಡ್ಕೊಳ್ಬೇಕು. ನೋಡಿ, ಪರ ವಿರೋಧ ಇರ್ತದೆ. ಆಗೋದು ಹೇಳ್ತಾ ಇದ್ರು, ಏನು ಮಾಫಿಯಾ ಇದೆ, ಕಲೆಕ್ಷನ್ ಇದೆ, ಅದನ್ನು ಅವರು ಇದು ಮಾಡಿ ಎಲ್ಲೆಲ್ಲ ಸಮಸ್ಯೆ ಇದೆ ಅದನ್ನು ಇದು ಮಾಡಬೇಕಲ್ಲದೆ ಎಲ್ರು ಅದನ್ನ ಒಂದೇ ರೀತಿಯಲ್ಲಿ ನೋಡ್ಲಿಕ್ಕೆ ಆಗುದಿಲ್ಲಲ್ಲ ಸರ್. ಬಾಳೆಹಣ್ಣು ಮಾರ್ತಾ ಇದ್ರು, ಏನೋ ಮಾಡ್ತಾ ಇದ್ರು, ಫ್ರೂಟ್ಸ್ ಮಾಡ್ತಾ ಇದ್ರು, ಎಲ್ರು ನೋಡಿ ಎಳ್ನೀರು ಮಾಡ್ತಾ ಇದ್ರು. ಆದ್ರೆ ಅದೇ ಹೇಳಿದ್ ನಾನು, ಎಲ್ಲರನ್ನ ಒಂದೇ ರೀತಿ ನೋಡ್ಲಿಕ್ಕೆ ಆಗುದಿಲ್ಲ. ತಮಗೂ ಕೂಡ ಈ ಒಂದು ನಿರ್ಧಾರ ಪಾಲಿಕೆಯಿಂದ ಬೇಸರ ತಂದಿದೆ ಅಂತ ಹೇಳ್ತೀರಿ? ಹೌದು ಸರ್, ಹೌದು. ತುಂಬಾ ಸರಿ ಅಲ್ಲ ನೋಡಿ. ಅದು ಮಳೆಗಾಲದಲ್ಲಿ ಬೀದಿ ಬದಿ ವ್ಯಾಪಾರ ಅವರು ಮನುಷ್ಯರೇ ಅಲ್ವಾ? ಹೌದಪ್ಪ. ಅವರ ಬದುಕು ಬೀದಿ ಪಾಲಾಗಿದ್ದಕ್ಕೆ ಯಾರು ಜವಾಬ್ದಾರಿ ಸರ್? ಕರೆಕ್ಟ್. ಅವರ ಆದಾಯ ಏನು, ಅವರುಗಳ ಕತೆ ಏನು ಅಂತ ಪ್ರಶ್ನೆ ಅಲ್ವಾ? ವ್ಯಾಪಾರಿಗಳು ಮನುಷ್ಯರೇ, ತಪ್ಪು ಅವರು ಇರ್ಬೋದು. ಸಂಬಂಧಪಟ್ಟವರು ನೋಟಿಸ್ ಕೊಟ್ಟು ಎಲ್ಲ ಮಾಡಿದ್ರೆ ಈಗಲೂ ಎಷ್ಟೋ ಅಂಗಡಿಗಳಿದಾವೆ ಅಲ್ವಾ? ಈಗಲೂ ಕೆಲವು ಅಂಗಡಿಗಳು ಇದೆ ಅಲ್ವಾ? ಹಲವಾರು ಅಂಗಡಿಗಳು ಈಗಲೂ ಇದಾವೆ, ಬೀದಿ ಗೂಡಂಗಡಿಗಳಿದಾಗ್ಲಿ ಯಾವುದೇ ಆಗ್ಲಿ. ಓಕೆ ಸರಿ, ಕೇಳೋಣ ಆ ಬಗ್ಗೆ ಕೇಳೋಣ. ಕೆಲವು ಅಂಗಡಿಗಳು ಯಾಕೆ ಉಳಿದಿದೆ ಇನ್ನು ಕೂಡ ಅನ್ನುವಂಥದ್ದು, ಏನ್ ಕತೆ ಅನ್ನುವಂಥದ್ದು. ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ತಮಗೆ ಅಸಮಾಧಾನ ಇದೆ ಅಂತ ಹೇಳ್ತೀರಿ. ಮತ್ತೊಂದು ಕರೆ ಇದೆ. ಹಲೋ ಸರ್ ನಮಸ್ತೆ. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಓಕೆ, ಕರೆ ಕಟ್ ಆಗಿದೆ. ಎಸ್ ಸರ್, ಈಗ ಕೆಲವು ಅಂಗಡಿಗಳು ಇದೆ ಅಂತ ಹೇಳ್ತಾರೆ. ಎಲ್ಲೆಲ್ಲ ಕಾರ್ಯಾಚರಣೆ ಆಗಿದೆ ಈಗ? ಲೇಡಿಲ್, ಕಂಕನಾಡಿ, ಬೇರೆ ಯಾವ ಭಾಗಗಳಲ್ಲಿ? ಸೆಂಟ್ರಲ್ ಮಾರ್ಕೆಟ್, ಸ್ಟೇಟ್ ಬ್ಯಾಂಕು, ರಾವ್ ಅಂಡ್ ಸರ್ಕಲ್, ಲೇಡಿ ಗೋಸನ್ ಆಸ್ಪತ್ರೆ ಸುತ್ತ, ಸೆಂಟ್ರಲ್ ಮಾರ್ಕೆಟು,
ಓಕೆ. ಕಂಕನಾಡಿ, ಫಲ್ನೀರು, ಮತ್ತು ಪಡೀಲು, ಪಂಪ್ವೆಲ್, ಈ ಕಡೆ ಏರ್ಪೋರ್ಟ್ ರಸ್ತೆಯಲ್ಲಿ KPTಯಿಂದ ಹಿಡಿದು ಪದವಿನಂಗಡಿ, ಕಾವೂರು, ಕೂಳೂರು, ಸುರತ್ಕಲ್ ಮುಕ್ಕದವರೆಗೆ ಕೂಡ ಕಾರ್ಯಾಚರಣೆ ಮಾಡಿದ್ದಾರೆ. ಓಕೆ, ಇದು 4 ದಿನಗಳಿಂದ ನಿರಂತರವಾಗಿ. ಇದು ಇವರು ಮಾಡಿದ್ದು ಇವರ ಏರಿಯಾದಲ್ಲಿ ಮಾತ್ರ ಅಲ್ಲ, NHA ಅವರ ಜಾಗದಲ್ಲಿ ಕೂಡ ಹೋಗಿ ಮಾಡಿದ್ದಾರೆ. ಓಕೆ, NHA ಅವರ ಜಾಗದಲ್ಲಿ ಕೂಡ ಮಾಡಿದ್ದಾರೆ. ನಿನ್ನೆ ಬೈಕಂಪಾಡಿಯಲ್ಲಿ, ಪಣಂಬೂರಲ್ಲಿ, ಸೂರತ್ಕಲ್ಲಲ್ಲಿ ಮಾಡಿರ್ತಕ್ಕಂಥದ್ದು ಕಾರ್ಪೊರೇಷನ್ ಜಾಗ ಅಲ್ಲ, ಅದು ಇವರು ಹೋಗಿ ಅಲ್ಲಿ ಮಾಡಿದ್ದಾರೆ. ಮಾಡಿದ್ದು ಮಾತ್ರ ಅಲ್ಲ, ಅಲ್ಲಿ ಅದನ್ನ ತೆರವು ಮಾಡಿ ಇವರು ಹೇಳ್ತಾರೆ ಅದೆಲ್ಲ ಕ್ಲೀನ್ ಮಾಡಿ ಅವರಿಗೆ ಝೋನ್ ಮಾಡಿ ಕೊಡೋದು ಅಲ್ಲಿ ಅಂತ, ಅವರಿಗೆ ID ಕಾರ್ಡ್ ಇದನ್ನು ಕೂರಿಸುವುದಂತ. ಹಾಗೆ ಹೇಳಿಬಿಟ್ಟು ತೆಗೆಸಿ ಅಲ್ಲಿ ಬೇಲಿ ಹಾಕಿ ಅಲ್ಲಿ ಗಿಡ ನಡ್ತಾ ಇದ್ದಾರೆ. ಈಗ ಇವರು ಪರಿಸರವನ್ನು ಬೆಳೆಸಲಿಕ್ಕೆ ಹೋಗ್ತಾ ಇದ್ದಾರೆ. ಪರಿಸರ ನೋಡಿ, ಇವರು ಬೀದಿ ವ್ಯಾಪಾರದ ಜಾಗದಲ್ಲಿ ಪರಿಸರ ಬೆಳೆಸಲಿಕ್ಕೆ ಹೋಗ್ತಾ ಇದ್ದಾರೆ. ರೋಡಲ್ಲಿ ಗುಂಡಿ ಬಿದ್ದಿದೆ, ಅಲ್ಲೂ ಕೂಡ ಗುಂಡಿಯಲ್ಲಿ ಮರ ಬೆಳೆಸಲಿಕ್ಕೆ ಹೇಳಬೇಕಿತ್ತು. ಗಿಡಗಳಿಗೆ ಆಕ್ಸಿಡೆಂಟ್ ಆಗುವಂತದ್ದು ಫುಟ್ಪಾತ್ ಅಲ್ಲಿ ನಾವು ಇದ್ರೆ ಆಕ್ಸಿಡೆಂಟ್ಗಳಾಗ್ತದೆ. ಇವರ ಗುಂಡಿಗಳಿಂದ ಬಿದ್ದು ಸತ್ತವರೆಷ್ಟು ಅಂತ ಇವು ಕಾರ್ಪೊರೇಷನ್ ಕಮಿಷನರ್ ಲೆಕ್ಕ ಉಂಟಾ? ಸತ್ತವರು, ಕೈಕಾಲು ಮುರ್ಕೊಂಡವರು ಮನೆಯಲ್ಲಿ ಇದ್ದಾರಲ್ಲ, ಅವರಿಗೆ ಯಾರು ಪರಿಹಾರ ಕೊಡ್ಲಿಕ್ಕೆ ಆಗಿದೆಯಾ? ಅಟ್ಲೀಸ್ಟ್ ಒಂದು ಕೇಸು ಈ ಗುಂಡಿಯಿಂದಾಗಿ ಬಿದ್ದವನು ಸತ್ತಿದ್ದಾನೆ ಕಾರಣಕ್ಕಾಗಿ ಯಾರ ಮೇಲೆ ದಾಖಲು ಆಗಿದೆಯಾ? ಇವತ್ತು ಇವರಿಗೆ ಮಾಡಲಿಕ್ಕೆ, ಇವ್ರು ನೋಡಿ TDR ಅಲ್ಲಿ ಅಕ್ರಮವಾಗಿ ಮಾಡಿದ್ದನ್ನು ಸಕ್ರಮ ಮಾಡಲಿಕ್ಕೆ ಭ್ರಷ್ಟಾಚಾರ ಮಾಡ್ತಾರೆ. ಇದೇ ಕಮಿಷನರ್ ಬಡವ ಬೀದಿ ವ್ಯಾಪಾರಿಗೆ ನೀವು ಕಾನೂನೇನು ಮಾಡೋದು ಬೇಡ, ಉದಾರವಾಗಿ ಕೊಡೋದು ಬೇಡ, ಅವನ ಕಾನೂನು ಪ್ರಕಾರವಾಗಿ ನ್ಯಾಯವಾಗಿ ಸಿಗುವಂತದನ್ನ ಕೊಡಿ ಅವನಿಗೆ. ಅವನಿಗೆ ಎಷ್ಟು ಜಾಗ ಕೊಡೋದು? 4 ಅಡಿ 6 ಅಡಿ ಜಾಗ, ಅಷ್ಟೇ ಜಾಗ ಕೊಡಿ. ನೀವು ಝೋನ್ ಮಾಡೋ ಕಾರಣಕ್ಕಾಗಿ ಅವನು ತಾರ್ಪಾಲ್ ಕಟ್ಟಿದ್ದಾನೆ, ದೊಡ್ಡ ದೊಡ್ಡ ಶೆಲ್ಟರ್ ಅನ್ನು ಹಾಕೊಂಡು ಇದ್ದಾನೆ. ನೀವು ನಿಯಮ ಮಾಡಿ ಅವನಿಗೆ 4 ಒಳಗೆ ವ್ಯಾಪಾರ ಮಾಡಬೇಕು ನಿಯಮವನ್ನ ಮಾಡಿ, ಝೋನ್ಗಳನ್ನ ಮಾಡಿ, ಅವನಲ್ಲೇ ಇರ್ತಾನೆ. ಈ ನಿಯಮದಲ್ಲಿ ಅಷ್ಟೇ ಇರೋದು, 4 ಮಾತ್ರ, ಅದಕ್ಕಿಂತ ಜಾಸ್ತಿ ಮಾಡ್ಲಿಕ್ಕೆ ಇಲ್ಲವ. ಅವನು ಝೋನ್, ಅವನು ಸರ್ವೆ ಮಾಡುವಾಗ ಏನು ವ್ಯಾಪಾರ ಮಾಡ್ತಾನೆ ಅದೇ ಮಾಡ್ಲಿಕ್ಕೆ ಇರುವುದು. ವ್ಯಾಪಾರ ಮಾಡುವಂತ ಅವನಿಗೆ ID ಕಾರ್ಡ್ ಕೊಡುವಾಗ ಅವನು ಕುಟುಂಬದ ವಿವರವನ್ನು ಕೊಡ್ತಾನೆ, ಅವನಲ್ಲದೆ ಅವನ ಕುಟುಂಬದವರಲ್ಲಿ ಇರಬೇಕು. ಆ ಕುಟುಂಬದಲ್ಲಿ ID ಕಾರ್ಡ್ ಆ ಫೋಟೋಸ್ ಇರ್ತದೆ. ಆ ಫೋಟೋದಲ್ಲಿ ಇಲ್ಲದಂತವನು 3ನೇವನಿದ್ರೆ ಅಲ್ಲಿ ಕೆಲಸಕ್ಕೆ ಇಟ್ಕೊಂಡಿದ್ದಾನೆ, ಇಲ್ಲದಿದ್ರೆ ಬಾಡಿ ಕೊಟ್ಟಿದ್ದಾನೆ ಅಂತ ಲೆಕ್ಕ. ಎಲ್ಲವೂ ಕೂಡ ಆ ನಿಯಮದಲ್ಲಿ ಸಿಗ್ತದೆ, ಆ ನಿಯಮದಲ್ಲಿ ಸಿಗ್ತದೆ. ನೀವು ಏನು ಹೊಸದಾಗಿ ನೀತಿಗಳನ್ನ ನಿಯಮಗಳನ್ನ ಮಾಡಬೇಕಾಗಿಲ್ಲ. ಈ ನಿಯಮಾವಳಿಯಲ್ಲಿ ಎಲ್ಲವೂ ಇದೆ. ನಿಮಗೆ ಈಗ ತಾವು ಹೇಳಿದಂತೆ ನಿಯಮಾವಳಿಗಳಲ್ಲಿ ಇದ್ದವರನ್ನು ಕೂಡ ತೆಗಿಸ್ತಾ ಇದ್ದಾರೆ ಅಂತ ಹೇಳ್ತಾ ಇರುವಂತದ್ದು. ಇದು ಅನ್ಯಾಯ, ಮಾತು ಕೇಳಲಿಕ್ಕೆ ರೆಡಿ ಇಲ್ಲ. ಆ ಒಬ್ರು ಮಹಿಳಾ ಅಧಿಕಾರಿ ಇದ್ದಾರೆ, ಎಷ್ಟು ದುರಾಂಕಾರಿ ಅಂತ ಹೇಳಿದ್ರೆ, ನಾವು ಹೇಳ್ತಾ ಇರೋದು ನಿಮ್ಮೊಂದು ಆದೇಶ ಪತ್ರವನ್ನು ತೋರಿಸಿ, ಮಹಾನಗರ ಪಾಲಿಕೆ ಕಮಿಷನರ್ ಕೊಟ್ಟಿರ್ತಕ್ಕಂಥ. ಇಮ್ತಿಯಾಜ್, ನಾನು ನಿಜವಾಗ್ಲೂ ಕೂಡ ನೋಡಿಲ್ಲ, ನಮ್ಗೆ ಈಗ ನೋಡಿದಷ್ಟೇ. ನಾನು ಕೂಡ ಅವ್ರು ಹೇಳಿದಾಗ ಇನ್ನು ಮುಂದಕ್ಕೆ ಕೂಡ ನಾವು ಕಾರ್ಯಾಚರಣೆ ಮಾಡ್ತೀವಿ, ನಾವು ಅದಕ್ಕೆ ಹೇಳ್ತೀವಿ, ಮಾಧ್ಯಮದ ಮೂಲಕ ನಾವು ಹೇಳ್ತೀವಿ, ನಾವು ಕೂಡ ಹೋರಾಟ ಮಾಡ್ತೀವಿ. ಮತ್ತೆ ನೀವು ನಮ್ಮ ದಾಳಿ ಮಾಡುವಂತದ್ದು ನೀವು ಮಾಡುವಾಗ ನಾವು ಬಂದು ನಿಂತಾಗ ನಮ್ಮನ್ನ ಬೆಳಿಗ್ಗೆ ಬಂದು ನಾವು ನಿಮ್ಮ ತಡೆ ಮಾಡಿದ್ರೆ ಬೆಳಿಗ್ಗೆಯಿಂದ 4 ದಿನದಿಂದ ನಮ್ಮನ್ನ ಅರೆಸ್ಟ್ ಮಾಡಿ ತಗೊಂಡೋಗಿ ಇಟ್ಟು ನೀವು ಮಾಡ್ತಾ ಇರೋದಲ್ಲ. ಮೇಯರ್ ಬಂದು ನಿಂತಿದ್ದಾರ ಮುಂದೆ, ಮೇಯರ್ ಬರ್ಲಿ, ರೈಡಿಗೆ ಮೇಯರ್ ಬರ್ಲಿ, ನಿಮ್ಮ ಫೋನಿನ ಕಾರ್ಯಕ್ರಮ ಬರ್ತಾರೆ, ನೀವು ಸಾರ್ವಜನಿಕರನ್ನು ನೇರವಾಗಿ ಎದುರಿಸಿ, ನೀವು ಆಗ ನಿಮ್ಗೆ ಗೊತ್ತಾಗ್ತದೆ ನಿಮ್ಗೆ ಬರ್ಲಿಕ್ಕೆ ಆಗ್ತದಾ. ಕಮಿಷನರ್ ಬಂದಿದ್ದಾರಾ? ಈ ಮಹಿಳಾ ಅಧಿಕಾರಿಯನ್ನ ಬಿಟ್ಟು ನಮ್ಮ ಮೇಲೆ ಬೆಳಿಗ್ಗೆ ಹೋದಾಗಲೇ ನಮ್ಮನ್ನ ಅರೆಸ್ಟ್ ಮಾಡಿ ಸ್ಟೇಷನ್ ಇಡು, ಸಂಜೆ ತನಕ ನಮ್ಮನ್ನು ಬಿಡುದಿಲ್ಲ. ಅಂದ್ರೆ ಇವ್ರು ಕಾರ್ಯಾಚರಣೆ ಮಾಡಬೇಕು, ಬಡವರೆಲ್ಲರನ್ನ ಮುಗಿಸ್ಬೇಕು ಅಂತ. ಸರಿ ಸರ್, ಬರ್ತೇನೆ. ಈಗ ಮೇಡಮ್ ಅವರು ಹೇಳಿದಾಗೆ ಅವರ ಮಾತುಗಳು ಇನ್ನು ಮುಂದೆ ಕೂಡ ಕಾರ್ಯಾಚರಣೆ ಮಾಡ್ತೀವಿ. ಒಂದು ಜೊತೆಗೆ ಅವರು ಹೇಳಿದ್ರು ಏರ್ಪೋರ್ಟ್ ರೋಡ್ ಅನ್ನ ಅಲ್ಲಿ ಕ್ಲೀನ್ ಆಗಿರಬೇಕು ಅನ್ನೋ ನಿಟ್ಟಿನಲ್ಲಿ ಮೇಡಮ್ ಅವರು ಆದಷ್ಟು ಬೇಗ ತಾವು ಏರ್ಪೋರ್ಟ್ ರೋಡಿಗೆ ಹೋಗ್ಲೇಬೇಕು, ಆ ರೋಡ್ ಅನ್ನು ಸರಿಪಡಿಸಲೇಬೇಕು. ಈ ಮಳೆಯಿಂದಾಗಿ ಯಾವ ರೀತಿ ಇದೆ ಏರ್ಪೋರ್ಟ್ ರೋಡ್, ನಾವು ಬಹಳಷ್ಟು ಕಷ್ಟಪಡ್ತಾ ಇದ್ದೀವಿ. ಸ್ವಚ್ಛ ಮಾಡಿ, ಖುಷಿ ಆಗ್ತದೆ. ನೀವು ಕ್ಲೀನ್ ಮಾಡ್ತೀರಿ, ನೀವು ಸ್ವಚ್ಛ ಮಾಡ್ತೀರಿ, ಕರೆಕ್ಟ್ ಆಗಿರುತ್ತೆ, ನಮಗೂ ಕೂಡ ಖುಷಿ. ಅದರಲ್ಲೂ ಕೂಡ ತಮ್ಮ ಒಂದು ಇಚ್ಛಾಶಕ್ತಿಯನ್ನು ತೋರಿಸಿರೋದು ನಮ್ಮ ಕಳಕಳಿಯ ವಿನಂತಿ. ಮಂಗಳೂರಿನಲ್ಲಿ ಬಹಳಷ್ಟು ಕಡೆಗಳಲ್ಲಿ ಈ ಹೊಂಡ ಗುಂಡಿಗಳೆಲ್ಲ ಬಿದ್ದು ಅಲ್ಲಿ ನೀರು ತುಂಬಿ ಅಲ್ಲಿ ಕೂಡ ಸೊಳ್ಳೆ ಉತ್ಪತ್ತಿ ಆಗುತ್ತೆ ಮೇಡಮ್. ಆ ಸೊಳ್ಳೆಗಳು ಉತ್ಪತ್ತಿಯಾಗಿ ಅದರಿಂದ ನಮ್ಗಳಿಗೆ ಚಿಕನ್ಗುನ್ಯಾ, ಡೆಂಗ್ಯೂ ಎಲ್ಲ ಬರುತ್ತೆ ಮೇಡಮ್. ಸೊ ಅದನ್ನು ಕೂಡ ತಾವುಗಳು ಕ್ಲೀನ್ ಮಾಡ್ತಾ ಇದ್ರೆ, ಅದನ್ನು ಕೂಡ ಸ್ವಚ್ಛ ಮಾಡ್ತಾ ಇದ್ರೆ ನಮ್ಗಳಿಗೆ ಖುಷಿ ಆಗುತ್ತೆ. ಆವಾಗ ನಿಮಗೆ ನಾವು ಕೈ ಮುಗಿತೀವಿ, 2 ಕೈಗಳನ್ನು ಜೋಡಿಸಿ. ನಮಗೆ ನಿಜವಾಗ್ಲೂ ಕೂಡ ತಮ್ಗಳಿಗೆ ಮಂಗಳೂರು ನಗರದ ಬಗ್ಗೆ, ಮಂಗಳೂರು ಜನರ ಬಗ್ಗೆ ಕಾಳಜಿ ಇದೆ. ಜೊತೆಗೆ ಇಲ್ಲಿ ನಮ್ಮ ಎಲ್ಲಿ ಕದ್ರಿ ಪಾರ್ಕ್ ಅಲ್ಲಿ ಇದೆಯಲ್ವಾ, ಸೊ ಅಲ್ಲಿ ಬಹಳಷ್ಟು ಅಂಗಡಿಗಳು ಓಪನ್ ಆಗಿಲ್ಲ, ಶಟರ್ ಹಾಕೊಂಡಿದೆ. ಆ ಅಂಗಡಿಗಳು ಯಾವಾಗ ಓಪನ್ ಮಾಡ್ತೀರಿ ಗೊತ್ತಿಲ್ಲ. ಅಲ್ಲಿ ಸ್ವಲ್ಪ ರೌಂಡನ್ನು ಹೊಡಿಬೇಕು ತಾವುಗಳು, ಉರ್ವಕ್ಕೆ ಹೋಗ್ಬೇಕು. ಉರ್ವ ಮಾರ್ಕೆಟ್ ಇದೆಯಲ್ವಾ, ಸೊ ಅಲ್ಲೂ ಕೂಡ ಮಾರ್ಕೆಟ್ಗಳು ಓಪನ್ ಆಗಿಲ್ಲ. ಅದರ ಕೆಳಗಡೆ ನೋಡಬೇಕು ನೀವು ತಾವುಗಳು ಹೋಗಿ, ಆ ಒಂದು ಕಟ್ಟಡದ ಕೆಳಗಡೆ ಯಾವ ರೀತಿಯಲ್ಲಿ ನೀರು ನಿಲ್ಲುತ್ತೆ, ಯಾವ ರೀತಿಯಲ್ಲಿ ಸೊಳ್ಳೆಗಳು ಉತ್ಪತ್ತಿ ಆಗುತ್ತೆ, ಯಾವ ರೀತಿಯಲ್ಲಿ ಚಿಕನ್ಗುನ್ಯಾ, ಡೆಂಗ್ಯೂ ಬರುತ್ತೆ ಅನ್ನುವಂಥದ್ದು, ಮಲೇರಿಯಾ ಬರುತ್ತೆ ಅನ್ನೋದು ತಾವುಗಳು ನೋಡಬೇಕಾಗುತ್ತೆ ಮೇಡಮ್. ಅವುಗಳಲ್ಲಿ ತಮಗೆ ಗೊತ್ತಾಗುತ್ತೆ. ಈ ಸ್ವಚ್ಛತೆಯ ಬಗ್ಗೆ ತಾವು ಹೇಳಿದ್ರಲ್ವಾ, ಸೊ ನಾವು ಬಹಳಷ್ಟು ಪಟ್ಟಿಗಳನ್ನು ಕೊಡ್ತೀವಿ. ಅದೇ ರೀತಿ ಇಲ್ಲಿ
ನಮ್ಮ ಕದ್ರಿಯಲ್ಲೂ ಕೂಡ ಮತ್ತೊಂದು ಆ ಕಡೆ ಹೋದ್ರೂ ಕೂಡ ಅಲ್ಲೂ ಕೂಡ ಇದೇ ರೀತಿಯಾಗಿರುವಂತಹ ಒಂದು ಮಾರುಕಟ್ಟೆ ಮಾಡಬೇಕು ಅಂತ ನಿಟ್ಟಿನಲ್ಲಿ ಮಾಡಿರುವಂಥದ್ದು ಇದೆ. ಅದು ಅದೇ ರೀತಿ ಇದೆ, ಇನ್ನೂ ಕೂಡ ಓಪನ್ ಆಗಿಲ್ಲ. ಇಂಥ ಬಹಳಷ್ಟು ಪ್ಲೇಸ್ಗಳಿವೆ. ನಾನು ಬರ್ತೀನಿ, ಬಹಳಷ್ಟು ಕರೆಗಳಿವೆ. ಹಲೋ ಸರ್, ನಮಸ್ತೆ. ಹಲೋ ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿಂದ ಸರ್? ರಾಜೇಶ್ ಕೋಡಿಕಲ್. ರಾಜೇಶ್ ಕೋಡಿಕಲ್ಲಿಂದ. ನಮಸ್ತೆ ರಾಜೇಶ್ ಅವರೇ, ಮಾತಾಡಿ ಸರ್, ಏನ್ ಹೇಳ್ತೀರಿ, ತಮ್ಮ ಅಭಿಪ್ರಾಯ? ಅಲ್ಲ ಸರ್, ಬರ್ಪುಣ ಪಾತಿರ್ಲೆ ಸರ್, ಪಾತಿರ್ಲೆ. ದೀಪ್ ಶೆಟ್ಟಿ ಅವರೇ ನಮಸ್ಕಾರ. ನಮಸ್ತೆ. ನಮಸ್ಕಾರ, ಇದ್ದಾರೆ. ನಮಸ್ತೆ. ಅತ್ತ ಮುರಾನಿ ಎಂಕ್ಲೆ ತೂದುವರೆ ಎಂಕ್ಲೆ ಎಲ್ಲ ಬೇಜಾರಂಡು ದಯ ಬಂದ ಬೀದಿ ವ್ಯಾಪಾರ ಸೇರಿ ಬಂದ ಒಂಜಿ ಪಾಪಲಾಕಲು ಒಂಜಿ ಇನ್ನು ಮಲ್ಪುನು ಬೇರೆ ಅನ್ಪುನು ಹೊರಾನೆ ಬರ್ತದ ಒಂಜಿ JCB ಕಂದದ ಪುಡಪುಲು ಮುಂಚಿನ ಬಂದ ಅಕ್ಲ ಎಂಚ ಅಥವಾ ಮಕ್ಕಳ ಶಾಪ ಟಾವುಟು ನಿಜವಾದ ಎಲ್ಲ ಲೆಕ್ಕ ಅಕ್ಲ ಶಾಪ ಮಾಡಿದ್ರು. ಓಕೆ, ಹೊರಾನೆ ಬರ್ತದ ಮಲ್ಪುನಾಗ. ಓಕೆ ಇರೇಗ್ಲ ಅಂಚನೆ ಬೇಜಾರು ಆತನ ಪನ್ಪರ ಈ ಒಂಜಿ ಕಾರ್ಯಾಚರಣೆ ಅತ್ತೆ ಈ ಒಂಜಿ ಪಾಲಿಕೆದ ನಿರ್ಧಾರ ಅದೇ ನಮ್ಮ ಮನ್ನಗುಡ್ಡೆ ಪೋನಾಗ ತೆತ್ತಿ ಪುರ ತಿಂದ್ರೆ ಪೋನಿತ್ತ ಎಟ್ಟೆ ಮಲ್ಪುರ ಶೋಕ್ ಮಲ್ಪುರ ಅದೇ ಬರ್ಪಿನಿ ಪೂರ ಮಲಮಲ ಕಾರ್ ದಾಖಲೆ ಮಲಮಲ ನಮ್ಮ ಪೋಸ್ಟ್ ದಾಖಲೆ ಬರ್ಪಿನಿ ಎಲ್ಲ ನಮ್ಮ ಎಲ್ಲೆಲ್ಲಿ ಹಾಕಲು ಪೂರ ಬರ್ಪೂಜೆ ಮಲಮಲ ಹಾಕಲೆ ಬರ್ತದೆ ಹಾಕಲು ಪಾರ್ಸೆಲ್ ಇರುತ್ತೆ ಪೂರ ಪೋಸ್ಟ್. ಓಕೆ ಓಕೆ ಸರ್, ಎಸ್ ಇರೇಗ್ಲ ಒಂಚೂರು ಬೇಜಾರು ಆತನ ಮನ್ಪಿನೀರು. ಓಕೆ ಸರಿ ಸರ್, ಸ್ವಲ್ಪ ಥ್ಯಾಂಕ್ ಯು, ಧನ್ಯವಾದ. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ. ಧ್ವನಿ ಕೇಳ್ತಾ ಇದೆಯಾ ಸರ್? ಓಕೆ, ಲೈನಲ್ಲಿ ಇದ್ದೀರಾ? ಓಕೆ, ಕರೆ ಕಟ್ ಆಗಿದೆ. ಓಕೆ ಸರ್, ಈಗ ನನಗೆ ಇಲ್ಲಿ ಬರುವಂಥದ್ದು ಎಲ್ಲ ಕಾರ್ಡ್ನಲ್ಲಿ ಇದ್ದವರನ್ನು ಕೂಡ ತೆಗಿತಾರಾ? ಡೌಟ್ ಇದೆ ನೋಡಿ. ಇಲ್ಲಿ ಮತ್ತೆ ಕಮೆಂಟ್ಸ್ಗಳು ಬಹಳಷ್ಟು. ನಿನ್ನೆ ನಾವು ಸ್ಟೇಟ್ ಬ್ಯಾಂಕ್ ಅಲ್ಲಿ ಮೊಹಮ್ಮದ್ ಮುಸ್ತಫಾ ಅಂತ ನಮ್ಮ ಅಧ್ಯಕ್ಷರು ಅವರಿಗೆ ಮುಖ್ಯಮಂತ್ರಿಯೇ ಕೊಟ್ಟಿದ್ರು. ಮುಖ್ಯಮಂತ್ರಿ ಕಾರ್ಡ್ ಅವರಿಗೆ ನಾವು ತೋರಿಸ್ತಾ ಇದ್ದೇವೆ. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅವರು ನೀನು ಕೂತು ವ್ಯಾಪಾರ ಮಾಡ್ಲಿಕ್ಕಿಲ್ಲ, ನಾವು ಕೊಟ್ಟರೆ ತಳ್ಳು ಗಾಡಿಗೆ ಅಂತ. ಅದರಲ್ಲಿ ನಾನು ನೀವು QR ಕೋಡ್ ಓಪನ್ ಮಾಡಿ, QR ಕೋಡ್ ಇದೆ ಅದರಲ್ಲಿ ಸರ್ವೆ ಮಾಡುವಾಗ ಅವನದು ಲೊಕೇಶನ್ ಬರ್ತದೆ, ಅವನು ವ್ಯಾಪಾರ ಮಾಡೋದು ವಸ್ತು ಯಾವುದಂತ ಬರ್ತದೆ, ಯಾವ ವಾರ್ಡು, ಯಾವ ಸ್ಟ್ರೀಟು, ಯಾರು, ಅವನ ಕುಟುಂಬ ಏನು, ಎಲ್ಲ ಜಾತಕ ಎಲ್ಲ ಬರುತ್ತೆ. ಓಪನ್ ಮಾಡ್ಲಿಕ್ಕೆ ನೋಡ್ಲಿಕ್ಕೆ ರೆಡಿ ಇಲ್ಲ ಅಮ್ಮ, ಅದನ್ನು ಕೇಳಲಿಕ್ಕೆ ರೆಡಿ ಇಲ್ಲ. ಅವರಿಗೆ ಕಾನೂನಿದೆ ಅಂತ ಗೊತ್ತಿಲ್ಲ, ಒಂದು ಯೋಜನೆ. ಈಗ ಸಿದ್ದರಾಮಯ್ಯನವರು ಈಗ ಮುಖ್ಯಮಂತ್ರಿ ಅವರು ಮಾನ್ಯ ಮುಖ್ಯಮಂತ್ರಿ ಎಷ್ಟು ಜನರಿಗೆ ಕೊಟ್ಟಿದ್ದಾರೆ ಅಂತ ಕಾರ್ಡ್ಗಳು? 5 ಜನರಿಗೆ ಕೊಟ್ಟಿದ್ರು. 5 ಜನರಿಗೆ ಒಬ್ರದ್ದು ಕತೆ ಹೇಳಿದ್ರಿ, ಇನ್ನು 4 ಜನರ ಕತೆ ಏನಾಯ್ತು? ಅಲ್ಲ, ಇನ್ನು 4 ಜನರನ್ನು ಇವರು ನಿನ್ನೆ ಸಿಗ್ಲಿಲ್ಲ. ನಾವು ನಿನ್ನೆ ಒಂದು ನಾವು ನಿನ್ನೆ ಸಾಂಕೇತಿಕ ಅವರನ್ನು ಕೂರಿಸಿ ವ್ಯಾಪಾರ ಮಾಡಿದ್ದು. ಮೊನ್ನೆ ನೋಡಿ, ಚಂದ್ರ ಎನ್ನುವಂತ ಗಂಡ ಹೆಂಡತಿ ಇಬ್ರು ಕೂಡ ಪೇಷಂಟ್. ಒಬ್ರು ಅವರು ಚಂದ್ರ ಅವರು ಕಿಡ್ನಿ ಪೇಷಂಟ್, ಅವ್ರ ಹೆಂಡತಿ ಅವರಿಗೆ ಕೂಡ ಆರೋಗ್ಯ ಸಮಸ್ಯೆ ಇದೆ. ಸಂಜೆ 4 ಗಂಟೆಯಿಂದ ಒಂದು 8-9 ಗಂಟೆ ತನಕ ಆ ಮನೆಯಿಂದ ಆಹಾರ ಮಾಡಿ ತಂದು ಮಾರಾಟ ಮಾಡಿ ಹೋಗಂತ. ಅವರು ಈ ರೈಡ್ ಬರ್ತದೆ ಅಂತ ಹೇಳಿ ಯಾವುದೋ ಒಂದು ಮೂಲೆಯಲ್ಲಿ ತಗೊಂಡು ಹೋಗಿ ಇಟ್ಟಿದ್ರು ಗಾಡಿ, ಮೂವಿಂಗ್ ಗಾಡಿ. ಅದನ್ನು ಹೋಗಿ ಹುಡುಕಿಕೊಂಡು ಹೋಗಿ ಹೊಡೆದಿದ್ದಾರೆ, ರಸ್ತೆ ಮೇಲಿದಂತದಲ್ಲ ನೋಡಿ. ಅವರು ಕಾಲು ಹಿಡ್ಕೊಂಡು ಕೂಗಿದ್ರು, ನೀವು ಗಾಡಿ ಹೊಡೆದ್ರೆ ನನಗೆ ಇನ್ನೊಂದು ಗಾಡಿ ಮಾಡಲಿಕ್ಕೆ ದುಡ್ಡಿಲ್ಲ, ನನ್ನ ಮಗಳ ಫೀಸ್ ಕಟ್ಟಲಿಕ್ಕೆ 2 ಲಕ್ಷಕ್ಕೆ ನಾವು ಸಾಲ ಮಾಡಿ, ಬಡ್ಡಿಯವರು ಸಾಲ ಮಾಡಿ ಸಂಕಷ್ಟದಲ್ಲಿದೆ, ದಯವಿಟ್ಟು ಬಿಟ್ಟುಬಿಡಿ ಅಮ್ಮ ಅಂತ ಕಾಲು ಹಿಡ್ಕೊಂಡು ಕೇಳಿದ್ರು ಕೂಡ ಈ ಅಮ್ಮ ಬಿಟ್ಟಿಲ್ಲ. ಅಂದ್ರೆ ನೋಡಿ, ಅವರು 28 ವರ್ಷದಿಂದ ಅಲ್ಲಿ ವ್ಯಾಪಾರ ಮಾಡ್ತಾ ಇರುವಂತವ್ರು. 28 ವರ್ಷದಿಂದ, 1-2 ವರ್ಷ ಅಲ್ಲ, 28 ವರ್ಷದಿಂದ ಜನರಿಗೆ ಒಳ್ಳೆ ಆಹಾರವನ್ನು ಕೊಡ್ತಾ ಇರುವಂತವ್ರು. ಅಂತವರಿಗೆ ಈ ಅವ್ರ ID ಕಾರ್ಡ್ ಇದ್ದಂತವ್ರು 28 ವರ್ಷದಿಂದ ಅವರಿಗೆ ID ಕಾರ್ಡ್ ಇದೆ. ID ಕಾರ್ಡ್ ನೋಡುವುದಿಲ್ಲ, ಅದು ನೀವು ಎಲ್ಲಿ ಪ್ರಿಂಟ್ ಮಾಡಿದ್ದು, ಯಾವ ಶಬ್ದ ಹೇಳಿದಾರಂತೆ ಒಬ್ಬ ಅಧಿಕಾರಿ ಹೇಳ್ತಾರೆ, ಯಾವ ಸುಲಾಮಾಗ ಕೊಟ್ಟಿದ್ದಾನೆ ಅಂತ ಕೇಳ್ತಾನೆ ID ಕಾರ್ಡು. ಕಾರ್ಪೊರೇಷನ್ ಅವರಿಗೆ ಗೊತ್ತಿಲ್ಲ ಇದು ಯಾರು ಕೊಟ್ಟಿದ್ದು ಏನು ಅಂತ, ಸಿಬ್ಬಂದಿಗಳಿಗೆ ಗೊತ್ತಿಲ್ಲ. ಈ ರೀತಿಯ ಒಂದು ಕಟುವಾದ ಭಾಷೆಯಲ್ಲಿ ಅವರದ್ದೇ ಅಧಿಕಾರಿಗಳಿಗೆ ಮಾತಾಡ್ತಾರೆ. ಇವರಿಗೆ ಗಂಧ ಗಾಳಿ ಗೊತ್ತಿಲ್ಲ, ಈ ಕಾನೂನಿನ ಬಗ್ಗೆ ಗಂಧ ಗಾಳಿ ಗೊತ್ತಿಲ್ಲ. ಅವರಿಗೆ ಇಷ್ಟೇ ಗೊತ್ತಿರೋದು, ಬೀದಿ ವ್ಯಾಪಾರ ತೆಗಿಲಿಕ್ಕೆ ಮೇಯರ್ ಹೇಳಿದ್ದಾರೆ, ದೂರು ಬಂದಿದೆ ಅಷ್ಟೇ. ದೂರುದಾರರಿಗೆ ಕೂಡ ಈ ನೋಡಿ, ಈ ಆಕ್ಟ್ ಅಲ್ಲಿ ಮೇಲ್ಮನೆ ಪ್ರಾಧಿಕಾರ ಅಂತ ಇದೆ. ಸಾರ್ವಜನಿಕರ ಕುಂದುಕೊರತೆ, ಬೀದಿ ವ್ಯಾಪಾರಿಗಳ ಕುಂದುಕೊರತೆ ದೂರು ಕೊಡ್ಲಿಕ್ಕೆ ಒಂದು ಮೇಲ್ಮನೆ ಪ್ರಾಧಿಕಾರ ಇದೆ. ಅದಕ್ಕೆ ನಿವೃತ್ತ ಜಡ್ಜ್ ನೇಮಕ, ಆ ಪ್ರಕ್ರಿಯೆಯನ್ನೇ ಮಾಡ್ಲಿಕ್ಕೆ ಹೋಗ್ಲಿ. ಈಗ ಉಳಿದ 4 ಜನರು ಇದ್ದಾರೆ, ಅವರು ಎಲ್ಲಿ ವ್ಯಾಪಾರ ಮಾಡ್ತಾರೆ ಸರ್? ಇದಾರೆ, ಇಲ್ಲೇ ಮಂಗಳೂರಲ್ಲಿ ವ್ಯಾಪಾರ ಮಾಡ್ತಾ ಇದ್ದಾರೆ. ಇವರು ಎಲ್ಲಿ, ಅವರ ವ್ಯಾಪ್ತಿ ಯಾವುದು? ಇದೆ ನಮ್ಮ ಸ್ಟೇಟ್ ಬ್ಯಾಂಕು, ಹಂಪನಕಟ್ಟೆ ಈ ಕಡೆ ಮಾಡ್ತಾ ಇದ್ದಾರೆ. ಅವರನ್ನು ಕೂಡ ಎತ್ತಂಗಡಿ ಮಾಡಿದಾರ? ಎತ್ತಂಗಡಿ ಅಂದ್ರೆ ನೋಡಿ, ರೈಡ್ ಮಾಡಿ ಬರುವಾಗ ಅವನು ಸಾಮಾನು ತರೋದು, ಸಾಲ ಮಾಡಿ ಸರಕನ್ನು ತರ್ತಾನೆ, ಬೆಳಿಗ್ಗೆ ಸಾಲ ಮಾಡಿ ಸಂಜೆ ಕೊಟ್ಟು ಹೋಗ್ಬೇಕು. ಇಲ್ಲದಿದ್ರೆ ಅವನು ಬಡ್ಡಿಯಿಂದ ಹಣ ತಂದಂತ ಮಾಲ್ ಇರ್ತದೆ. ಈ ಬಡ್ಡಿ ಹಣ ಕಟ್ಟಿ ಇವರು ತಗೊಂಡು ಹೋದ್ರೆ ನಷ್ಟ ಆಗ್ತದೆ. ಬರ್ಲಿಲ್ಲ ಅವರು ಕೆಲವರು
ಓಕೆ ಭಯದಿಂದ ಬರಲಿಲ್ಲ. ಓಕೆ ವ್ಯಾಪಾರ ಮಾಡ್ಲಿಕ್ಕೆ ಕಾನೂನಿದ್ರು ಈ ಅಮ್ಮ ಯಾವುದನ್ನ ನೋಡ್ಲಿಕ್ಕೆ ತಯಾರಿಲ್ಲದಂತ ದುರಹಂಕಾರ ಮಾಡ್ತಾ ಇದ್ದಾರಲ್ಲ, ಆ ಕಾರಣಕ್ಕಾಗಿ ಬರ್ಲಿಲ್ಲ. ನೀವು ಹಾಗಾದ್ರೆ ಮುಖ್ಯಮಂತ್ರಿ ಕೊಟ್ಟ ಕಾರ್ಡಿಗೂ ಕೂಡ ಬೆಲೆ ಇಲ್ಲ ಅಂತ ಆಯ್ತು, ಮುಖ್ಯಮಂತ್ರಿಗಳಿಗೂ ಕೂಡ ಬೆಲೆ ಇಲ್ಲ ಅಂತ ಆಯ್ತು, ಅವರ ಈ ಒಂದು ಕಾನೂನು ಕೂಡ ಯಾವುದು ಕೂಡ ಬೆಲೆ ಇಲ್ಲ ಅಂತ ಆಯ್ತು. ಇವೆಲ್ಲ ವಿಚಾರಗಳ ನಡುವೆ ಅಂದ್ರೆ ಒಟ್ಟಿನಲ್ಲಿ ಸ್ವಚ್ಛ ಮಾಡ್ತಾರೆ, ಒಟ್ಟಿನಲ್ಲಿ ಕ್ಲೀನ್ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ ಮಂಗಳೂರನ್ನ. ಏನಿವೆ ಎಷ್ಟು ಸ್ವಚ್ಛ ಆಗುತ್ತೆ, ಎಷ್ಟು ಶುಭ್ರವಾಗುತ್ತೆ ನೋಡಬೇಕು. ಮತ್ತಷ್ಟು ಕರೆಗಳಿವೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರುಲಿಂದ ಸರ್? ನಮ್ಮ ಶ್ರೀನಿವಾಸ್ ಬಂಟ್ವಾಳ. ಎಸ್ ಸರ್, ನಮಸ್ತೆ. ಮಾತಾಡಿ ಸರ್, ಏನ್ ಹೇಳ್ತೀರಿ, ತಮ್ಮ ಅಭಿಪ್ರಾಯ? ಬೀಜ ವ್ಯಾಪಾರಕ್ಕೆ ಇತಿಹಾಸ ಇದೆ. ಅದು ಮುಂಚೆಯಿಂದ ಸಂತೆ ಆಗಿ ಅಲ್ಲಿ ಡೆವಲಪ್ ಆಗಿ ಸಿಟಿ ಆದದ್ದು. ಅದು ಅವರಿಗೆ ಮತ್ತೆ ಸಿಟಿ ಅವರಿಗೆ ಕೂತ್ಕೊಳ್ಳಿಕ್ಕೆ ಜಾಗ ಕೊಡುದಿಲ್ಲ. ತಪ್ಪು ಅಂತ ಹೇಳುದು ನಾನು. ಇದು ಸಂತೆ ಇದ್ದದ್ದು ಹೌದು, ಅದರಲ್ಲಿ ಪಂಚಾಯತಿ ನಡೆಯುತ್ತಿತ್ತು. ಪಂಚಾಯತಿ ಆಫೀಸ್ ಅದರ ಕಳೆಜನಲ್ಲಿ ನಡೆಯುತ್ತಿತ್ತು. ಈಗ ಬೀಜ ವ್ಯಾಪಾರಕ್ಕೆ ಬೀಜ ವ್ಯಾಪಾರ ಆಗಿದೆ, ಮತ್ತೆ ಸಂತೆಗೂ ಕೊಡ್ಲಿಲ್ಲ ಎಲ್ಲಿ ಕೂಡ ಅವಕಾಶ. ಎಸ್ ಸರ್. ಈಗ ಈ ಒಂದು ಏನು ಪಾಲಿಕೆಯ ನಿರ್ಧಾರ ತಪ್ಪು ಅಂತ ಹೇಳ್ತೀರಿ ತಾವು? ತಪ್ಪು ಹೇಳ್ತೇನೆ. ತಪ್ಪು ಹೇಳಿದ್ರೆ ಅವ್ರಿಗೆ ಸರಿಯಾದ ಒಂದು ಕೊಡ್ಬೇಕು. ಅವರು ಸಣ್ಣ ಪುಟ್ಟ ಕೆಲಸ ಮಾಡಿ ಅವರ ಹೆಂಡತಿ ಮಕ್ಕಳನ್ನು ಸಾಕುದು, ಅದನ್ನ ನಂಬ್ಕೊಂಡು ಆ ಮಕ್ಕಳು ಇದ್ದಾರೆ ಅಲ್ವಾ? ನಿಜ ನಿಜ. ಅವ್ರು ಏನ್ ಕಣ್ಣೀರು ಹಾಕುದು, ಅವ್ರಿಗೆ ಊಟಕ್ಕೆ ಇಲ್ಲದಿದ್ರೆ ಅವ್ರು ಆ ಮಕ್ಕಳು ಕೇಳ್ತಾರ? ಇವರು ಮಕ್ಕಳು ಎಂತ ಮಾಡುದು, ಅವ್ರಿಗೆ ಆಸೆ ಎಲ್ಲ ಇದೆ. ಸರಿ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಧನ್ಯವಾದಗಳು ಸರ್. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಸರ್. ನಮಸ್ತೆ ಮೇಡಮ್, ತಮ್ಮ ಹೆಸರುಲಿಂದ ಮೇಡಮ್? ತಮ್ಮ ಹೆಸರುಲಿಂದ ಮೇಡಮ್? ಸ್ವಾತಿ ಅಂತ, ಸುರತ್ಕಲಿಂದ ಸ್ವಾತಿ ಅವರು. ಎಸ್ ಮೇಡಮ್, ಮಾತಾಡಿ, ಏನ್ ಹೇಳ್ತೀರಿ, ತಮ್ಮ ಅಭಿಪ್ರಾಯ? ನನ್ನ ಅಭಿಪ್ರಾಯ ಏನಂತ ಹೇಳಿದ್ರೆ ಸರ್, ಇವಾಗ ಅದು ಅಂಗಡಿಯಲ್ಲಿ ತೆಗೆದಿದ್ದು ತಪ್ಪೇ ಸರ್. ಇನ್ನೊಂದೇನಂತ ಹೇಳಿದ್ರೆ, ಅವರೆಲ್ಲ ಅತಿ ಬಡವರಾಗಿದ್ದರಿಂದ ಅವರಲ್ಲಿ ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡ್ತಾ ಇದ್ದಾರೆ. ಈಗ ಅವರ ಇದಕ್ಕೆ ಏನು ಮಕ್ಕಳ ಎಜುಕೇಶನ್ ಇರ್ಬೋದು ಅಥವಾ ಇನ್ನಿತರ ಖರ್ಚು ವೆಚ್ಚಗಳಿಗೆ ತುಂಬಾ ಸಡನ್ ಆಗಿ ಈ ರೀತಿ ಆದ್ರೆ ಅವ್ರಿಗೆ ಆಘಾತ ಆಗಿರತ್ತೆ ಒಂದು ಕಡೆಯಲ್ಲಿ. ಇನ್ನೊಂದ್ ಕಡೆಯಿಂದ ಅವತ್ತು ಸ್ಕೂಲಿದ್ದು ಫೀಸ್ ಎಲ್ಲ ಪೇ ಮಾಡೋದಿರ್ಬೋದು ಅಥವಾ ಮನೆ ಖರ್ಚು ಅದೆಲ್ಲ ಯಾರು ಕೊಡ್ತಾರೆ ಅಲ್ವಾ ಸರ್? ಕರೆಕ್ಟ್. ಇಲ್ಲ, ಸತ್ಯ. ಇನ್ನೂ ಒಂದೇನಂತ ಹೇಳಿದೆ ಸರ್, ಈ ಕಾರ್ಪೊರೇಷನ್ ವಿಷಯದಲ್ಲಿ ಮಾತನಾಡೋದಿದ್ರೆ ಕೆಲವೊಂದು ಡಾಕ್ಯುಮೆಂಟೇಶನ್ ಅಲ್ಲಿ ತುಂಬಾನೇ ಅವ್ಯವಹಾರ ಆಗಿದೆ ಸರ್. ಯಾಕೆಂದ್ರೆ ನಮ್ಮ ವಿಷಯದಲ್ಲಿ ಸ್ವಲ್ಪ ಅವ್ಯವಹಾರ ಆಗಿದೆ ಸರ್. ಅದ್ರ ಬಗ್ಗೆ ಎಲ್ಲ ಗಮನ ಕೊಡ್ಬೇಕಲ್ಲ ಇವರು. ಕರೆಕ್ಟ್ ನಿಜ. ಕರೆಕ್ಟ್, ಇದು ವಿಷಯ ಡೈವರ್ಟ್ ಆಗಿರ್ಬೋದು, ಬಟ್ ಏನಂತ ಹೇಳಿದ್ರೆ ಡಾಕ್ಯುಮೆಂಟೇಶನ್ ಅಲ್ಲಿ ಎಷ್ಟೋ ಅವ್ಯವಹಾರಗಳು ಆಗ್ತಾ ಇದೆ ಸರ್. ಸೊ ಅದನ್ನೆಲ್ಲ ಯಾಕೆ, ಅದ್ರ ಬಗ್ಗೆ ಯಾಕೆ ಗಮನ ಕೊಡುದಿಲ್ಲ ಇವರೆಲ್ಲ? ಕರೆಕ್ಟ್ ಅಲ್ವಾ ಸರ್? ಕರೆಕ್ಟ್ ಮೇಡಮ್. ಸೊ ಅದನ್ನೆಲ್ಲ ಒಂದು ಸರಿಪಡಿಸುವ ಬದಲಿಗೆ ಪಾಪ ಬಡವರ ಹೊಟ್ಟೆ ಪಾಡಿಗೆ ಹೊಡೆಯುದಂದ್ರೆ ಸರಿಯಲ್ಲ ಅಲ್ವಾ ಸರ್ ಇದೆಲ್ಲ? ನಿಜ ಸತ್ಯ. ಸೊ ಇದಕ್ಕೆ ನಾನು ಹೇಳೋದು, ಯಾರೆಲ್ಲ ಪ್ರಾಮಾಣಿಕರಿದ್ದಾರೆ ಎಲ್ಲರೂ ಕೂಡ ಅವ್ರಿಗೆ ಯಾರ್ದೆಲ್ಲ ಅಂಗಡಿ ಹೋಗಿದೆ ಅವರಿಗೆಲ್ಲ ಸಪೋರ್ಟ್ ಮಾಡಿ ಎಲ್ಲರೂ ಅವರಿಗೆ ಹೆಲ್ಪ್ ಮಾಡಬೇಕು ಅಂತ ನಾನು ಹೇಳುತ್ತೇನೆ. ಓಕೆ ಎಸ್ ಮೇಡಮ್, ಎಸ್, ಥ್ಯಾಂಕ್ ಯು. ಇದು ಸ್ವಾತಿ ಅವರ ಮಾತುಗಳು. ಎಸ್, ನಿಜವಾಗ್ಲೂ ಕೂಡ. ಯಾಕಂದ್ರೆ ಈ ಸಂದರ್ಭ ದಿಢೀರಾಗಿ ಈ ರೀತಿ ಕಾರ್ಯಾಚರಣೆ ಮಾಡಿದ್ರೆ ಅದನ್ನೇ ನಂಬಿ ಬದುಕು ಕಟ್ಟಿಕೊಂಡಿರುವಂತಹ ಜನರ ಕಥೆ ಏನು, ಅವರ ಮಕ್ಕಳು, ಆ ಮಕ್ಕಳ ವಿದ್ಯಾಭ್ಯಾಸ, ಇದೆಲ್ಲ ಕಥೆ ಏನು ಅಂತ ಪ್ರಶ್ನೆ ಇದನ್ನೇ ಕೇಳ್ತಾ ಇರುವಂಥದ್ದು. ಯಾಕಂದ್ರೆ ಇಂಥ ಏಕಾಏಕಿಯಾಗಿ ಈ ನಿರ್ಧಾರ ಜೊತೆಗೆ ಇಲ್ಲಿ ನಾವು ಗಮನಿಸಬೇಕು, ನಮ್ಮ ಏನು ಶಾಸಕರಿದ್ದಾರೆ ನೋಡಿ, ಶಾಸಕರು ಕೂಡ ನೋಡಬೇಕಾಗುತ್ತೆ. ಯಾಕಂದರೆ ಸ್ಟ್ರೀಟ್ ಫುಡ್ ಫೆಸ್ಟಿವಲ್ ಮಾಡ್ತಾರೆ. ಸೊ ಆ ಸಂದರ್ಭ ಇದ್ದಾಗ ಅದೇ ಇಂತಹ ವ್ಯಾಪಾರಿಗಳು ಕೂಡ ಅಲ್ಲೂ ಕೂಡ ಬಂದಿದ್ದಾರೆ. ಸೊ ಈಗ ಇವರುಗಳನ್ನು ಎತ್ತಂಗಡಿ ಮಾಡಿದಾಗ ಇನ್ನು ಕತೆ ಏನು ಅನ್ನೋದು ಗೊತ್ತಿಲ್ಲ ನಮ್ಗಳಿಗೆ. ಸೊ ಏನಂತ ಕತೆ ಗೊತ್ತಿಲ್ಲ, ಒಟ್ಟಿನಲ್ಲಿ ಕನ್ಫ್ಯೂಷನ್ಸ್ ಹೇಳ್ತೀವಲ್ಲ. ಸೊ ಈ ರೀತಿಯಲ್ಲಿ ಸೊ ಎನಿವೇ ಅವ್ರಗಳ ಕೊಡುಗೆ ಇದೆ ಮಂಗಳೂರಿಗೆ ಅನ್ನುವಂಥದ್ದು ನಾವು ಯಾವತ್ತೂ ಕೂಡ ಮರಿಬಾರ್ದು ಕೆಲವು ವಿಚಾರಗಳಲ್ಲಿ. ಸೊ ಹಾಗಿದ್ರೆ ID ಕಾರ್ಡ್ ತೋರಿಸಿಯೂ ಕೂಡ ಅಂದರೆ ಅನಧಿಕೃತ ಯಾರಿದ್ದಾರೆ ನೋಡಿ, ಎಸ್ ತೆಗಿಸಿ, ನೋ ಡೌಟ್. ಯಾಕಂದರೆ ಇದೆ, ಭಾಳಷ್ಟು ಜನರು ಹೋಟೆಲ್ ರೆಸ್ಟೋರೆಂಟ್ನವರು ಅದಕ್ಕೆ ಒಂದು ಬಾಡಿಗೆ ಕಟ್ತಾರೆ, ಟ್ಯಾಕ್ಸ್ ಕಟ್ತಾರೆ, ಎಲ್ಲವೂ ಕೂಡ ಇದೆ. ಇವರು ಫ್ರೀಯಾಗಿ ಬಂದು ವ್ಯಾಪಾರವನ್ನು ಮಾಡ್ತಾರೆ ಅಂತ ಬಂದಾಗ ಹೊಟ್ಟೆ ಉರಿಯುತ್ತೆ ಭಾಳಷ್ಟು ಜನರಿಗೆ, ನೋ ಡೌಟ್, ಒಪ್ಕೊಳ್ತೀವಿ. ಹಾಗಿದ್ದಾಗ ಅನಧಿಕೃತವಾಗಿ ಯಾರಿದ್ದಾರೆ, ಸೊ ಅವ್ರಗಳ ಮೇಲೆ ಕ್ರಮವನ್ನು ತೆಗೆದುಕೊಳ್ಳಿ, ಅವರಿಗೆ 100% ಆಗಿ ಎತ್ತಂಗಡಿ ಮಾಡಿ, ಅದು ಫೈನ್ಗಳನ್ನು ಹಾಕಿ ಅದು ಮಾಡಿ. ಕಾರ್ಡ್ಗಳಿದೆ ಬಹಳಷ್ಟು ವರ್ಷಗಳಿಂದ, ಈಗಾಗಲೇ ಹೇಳಿದಾಗ 28 ವರ್ಷಗಳಿಂದ ಕೆಲಸವನ್ನು ಮಾಡ್ತಾರೆ ಅಂತ ಬಂದಾಗ ಅವ್ರುಗಳನ್ನ ಈ ರೀತಿ ಮಾಡ್ತೀರಿ ಅಂತ ಬಂದಾಗ ಅವ್ರುಗಳು ಇದನ್ನೇ ನಂಬಿ ಬದುಕೋರು. ಅದು ಇದನ್ನು ಬಿಟ್ಟರೆ ಬೇರೆ ಉದ್ಯೋಗಗಳಿಲ್ಲ. ನಿನ್ನೆ ಮೊನ್ನೆ 2 ತಿಂಗಳು 3 ತಿಂಗಳಿಂದ ಬಂದವರಲ್ಲ, 20 ವರ್ಷಗಳಿಂದ ಅವರು ಇದ್ದಾರೆ ಅಂತ ಬಂದಾಗ ಇದನ್ನೇ ನಂಬಿ ಅವರು ಬದುಕು ಕಟ್ಟಿಕೊಂಡಿರುವಂಥವ್ರು. ಸೊ ಹಾಗಿದ್ದ ಅವ್ರುಗಳನ್ನ ಇದೇ ರೀತಿ ಮಾಡ್ತೀರಿ ಅಂತ ಬಂದಾಗ ಮಂಗಳೂರಿಗೆ ಕೊನೆಯದಾಗಿ ಮನುಷ್ಯತ್ವ ಇಲ್ಲದಂತಹ ಮಂಗಳೂರಿನ ಜನ, ಮಂಗಳೂರಿನ ನಗರ ಪಾಲಿಕೆ ಅನ್ನುವಂಥ ಬಿರುದು ಬರ್ಬೋದು. ಸೊ ಆ ಒಂದು ವಿಚಾರದಲ್ಲಿ ಗಮನಿಸಿ, ಬಹಳಷ್ಟು ತಪ್ಪು ಆ ಒಂದು ನಿರ್ಧಾರ. ಯಾಕಂದರೆ 10 ವರ್ಷದಿಂದ ಇರ್ತಾರೆ ಅಂತ ಬಂದಾಗ, 5 ವರ್ಷದಿಂದ ಇರ್ತಾರೆ ಬಂದಾಗ ಅವರಿಗೊಂದು ಸೆಟ್ ಆಗಿರುತ್ತೆ, ಅದೇ ಒಂದು ಬಿಸ್ನೆಸ್, ಅದೇ ಒಂದು ಜೀವನ.
ಸೊ ಹಾಗಿದ್ದಾಗ ಅಲ್ಲಿ ಹೊಡಿತೀರಿ ಅಂತ ಬಂದಾಗ ಬಹಳಷ್ಟು ಕಷ್ಟ ಇದೆ. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿಂದ ಸರ್? ಸರ್ ನಮ್ಮ ಹೆಸರು ಶಂಕರ್ ಅಂತ. ಶಂಕರ್ ಅವರು ಎಲ್ಲಿಂದ ಸರ್? ನಾವು ಬಲ್ಲಾಳ್ ಬಾಗಿಂದ ಮಾತಾಡ್ತೀವಿ. ಬಳ್ಳಾಲ್ ಬಾಗಿಂದ. ಎಸ್ ಸರ್, ಮಾತಾಡಿ ಸರ್. ಸರ್ ನಾವು 4 ದಿವಸದಿಂದ ಇಲ್ಲಿ ನಡೀತಾ ಇರ್ತಕ್ಕಂಥ ಘಟನೆಗಳನ್ನ ಸೂಕ್ಷ್ಮ ಗಮನಿಸ್ತಾ ಇದ್ದೇವೆ ಸರ್. ಎಸ್ ಸರ್. ಮೊದಲಿಗೆ ಅವರು ಏನಿದ್ದಾರೆ ಮುಖ್ಯಸ್ಥರಿದ್ದಲ್ಲ, ಬೀದಿ ಬದಿ ವ್ಯಾಪಾರಿ ಮುಖ್ಯಸ್ಥರು ಇಮ್ತಿಯಾಜ್ ಇದ್ದಾರಲ್ಲ, ಅವರಿಗೆ ನಾನು ಒಂದು ಧನ್ಯವಾದ ಸಲ್ಲಿಸ್ತೇನೆ ಸರ್ ಮೊದಲಿಗೆ. ಯಾಕೆಂದ್ರೆ ಅವರು 4 ದಿನದ ಹೋರಾಟ ಪತ್ರಿಕೆಯಲ್ಲಿ, ಟಿವಿಯಲ್ಲಿ ನಾನು ಗಮನಿಸ್ತಾ ಇದ್ದೇನೆ. ಅವರ ಹೋರಾಟ ಬಹಳ ಶ್ಲಾಘನೀಯ ಸರ್. ಮತ್ತೆ ಎರಡನೇದಾಗಿ ದಕ್ಷಿಣ ಕನ್ನಡ ಜಿಲ್ಲೆ ಅಂದ್ರೆ ಅದೊಂದು ಬುದ್ಧಿವಂತರ ಜಿಲ್ಲೆ, ವಿದ್ಯಾವಂತರ ಜಿಲ್ಲೆ, ಸುಸಂಸ್ಕೃತರ ಜಿಲ್ಲೆ ಅಂತ ಹೊರಗಿನವರು ಅನ್ಕೊಂಡಿದ್ದಾರೆ ಸರ್ ನಮ್ಮ ಜಿಲ್ಲೆ ಬಗ್ಗೆ. ನಡೀತಾ ಇರೋ ಘಟನೆಗಳಿದೆ ಸರ್, ಇದು ಆ ಹೆಸರಿಗೆ ಕಂಪ್ಲೀಟ್ ಮಸಿ ಬಳಿಯುವಂತ ಕೆಲಸ ಸರ್. ಯಾಕೆಂದ್ರೆ ಅಧಿಕಾರಿಗಳನ್ನ ವಿದ್ಯಾವಂತರು ಅಂತ ಹೇಳಿ ಅಧಿಕಾರಿ ಸ್ಥಾನ ಕೂರ್ಸೋದವ್ರು. ಇವರು ಕಾನೂನಲ್ಲಿ ಬಂದಿದ್ದು ಏನೇನ್ ಬಂದಿದೆ, ಅವ್ರಿಗೆ ಪಾಪ ಕೆಲವರು ID ಕಾರ್ಡ್ ಗಳನ್ನ ತೋರಿಸ್ತಾ ಇದ್ದಾರೆ, ಇದೆಲ್ಲ ಸರ್ಕಾರ ಕೊಟ್ಟಿದೆ ಸರ್ ನಮಗೆ. ಅದನ್ನ ಇಸ್ಕೊಂಡು ನೋಡುವಾಗ ಸಾಮಾನ್ಯ ಜನರು ನೋಡುವಾಗಲೇ ಗೊತ್ತಾಗ್ತದೆ, ಇವ್ರಿಗೇನೋ ಒಂದು ಇದೆ ಬಂದಿದೆ. ಅದು ಯಾವುದನ್ನು ಪರಿಗಣಿಸದೆ ಎಲ್ಲರನ್ನು ಒಂದೇ ತಕ್ಕಡಿಯಲ್ಲಿ ತೂಗಿ, ಸರಿ ಇದ್ದವರು ಸರಿ ಇಲ್ಲದವರು ಎಲ್ಲರನ್ನು ಒಂದೇ ಲೆಕ್ಕ ತೂಗ್ತಾ ಇರುತ್ತೆ. ಇದು ಬಹಳ ಅನ್ಯಾಯ ಇದೆ, ತುಂಬಾ ದುರಂತ ಇದೆ. ಮತ್ತೆ ಅಷ್ಟು ಜನರ ನೋಡಿ, ಒಂದು ಬದುಕನ್ನ ಹಾಳು ಮಾಡೋದು 1 ನಿಮಿಷ, ಆ ಬದುಕನ್ನ ಕಟ್ಟಿಕೊಳ್ಳಿಕ್ಕೆ 6 ತಿಂಗಳು 1 ವರ್ಷ ಬೇಕು. ಸತ್ಯ. ಈಗ ಒಬ್ಬ ವಿದ್ಯಾರ್ಥಿ 1 ವರ್ಷ ಪೂರ್ತಿ ಕಲಿತಾನ ಶಾಲೆಯಲ್ಲಿ, ಅವನಿಗೆ ಪರೀಕ್ಷೆ ಬರೆದು 3 ಗಂಟೆ ಅವಧಿಯಲ್ಲಿ ಅವನು ತೀರ್ತು. ಹಾಗೆ ಇವರು ಒಂದು 5 ನಿಮಿಷದಲ್ಲಿ JCBಯಲ್ಲಿ ಉಡಿ ಮಾಡಿ ಬಿಡ್ತಾರೆ. ಆ ಗಾಡಿಯನ್ನ ಪಾಪ ಅವ ಕಟ್ಕೊಳ್ಳಿಕ್ಕೆ ವರ್ಷಾನ್ಗಟ್ಲೆ ತಗೊಳ್ಬೇಕು ಸರ್ ಅಲ್ವಾ? ಇದು ತುಂಬಾ ಅಮಾನವೀಯ ಕೆಲಸ ಸರ್ ಮಾಡ್ತಾ ಇರೋದು ನಗರ ಪಾಲಿಕೆ. ಓಕೆ, ಇದು ತಪ್ಪು ಅಂತ ಹೇಳ್ತೀವಿ. ಅಮಾನವೀಯ ಕೆಲಸ. ಇದೇ ಪರ ಹೋರಾಡ್ತಾ ಇರೋದ್ರಿಂದ ಹೋರಾಟಗಾರರಿಗೆ ನಾನು ಕೃತಜ್ಞತೆ ಸಲ್ಲಿಸ್ತೇನೆ. ಅದು ಇಮ್ತಿಯಾಜ್ ಅಂತ ಹೋರಾಟಗಾರರು ನಿಜವಾಗಿ ಮಂಗಳೂರು ಕರೆದ ಹೆಮ್ಮೆ ಅಂತ ಹೇಳ್ತಾರೆ ಅವರು ಇಮ್ತಿಯಾಜ್ ಅವರು. ಓಕೆ ಓಕೆ, ಎಸ್ ಸರ್, ಎಸ್ ಸರ್, ಥ್ಯಾಂಕ್ ಯು, ಧನ್ಯವಾದಗಳು. ಎಸ್ ಸರ್, ಮತ್ತೊಂದು ಕರೆ ಇದೆ ಕೊನೆಯದಾಗಿ. ಹಲೋ ಸರ್, ನಮಸ್ತೆ. ಬಹಳಷ್ಟು ಕರೆಗಳು ಬರ್ತಾ ಇದೆ, ಆದರೆ ಕ್ಷಮಿಸಿ, ದಯಮಾಡಿ ಇನ್ನು ಮುಂದಕ್ಕೆ ಕರೆಗಳನ್ನು ತೆಗೆದುಕೊಳ್ತಾ ಇಲ್ಲ, ಯಾಕಂದರೆ ಸಮಯದ ಅಭಾವ ತುಂಬಾ ಇದೆ, ಬಹಳಷ್ಟು ಕರೆಗಳು ಬರ್ತಾ ಇದೆ. ಸೊ ಹಾಗಿದ್ದಾಗ ಕೊನೆಯದಾಗಿ ಒಂದು ಕರೆ. ಓಕೆ, ಕಟ್ ಆಗಿದೆ. ಓಕೆ, ಕರೆ ಮಾಡಿದಾಗ ಟಿವಿಯಲ್ಲಿ ಮ್ಯೂಟ್ ಮಾಡಿ ಅನ್ನುವಂಥದ್ದು ಆ ಒಂದು ವಿಚಾರ ಕೇಳುವಂಥದ್ದು. ಟಿವಿಯಲ್ಲಿ ಮ್ಯೂಟ್ ಮಾಡಿಲ್ಲ ಅಂತ ಹೇಳಿದ್ರೆ ನಾವು ಕರೆ ಕಟ್ ಮಾಡ್ತೀವಿ. ಸೊ ಆ ಒಂದು ವಿಚಾರಕ್ಕೆ ಕ್ಷಮೆ ಇರಲಿ. ಜೊತೆಗೆ ನಾನು ಕೊನೆಯದಾಗಿ ಈ ಒಂದು ವಿಚಾರದ ಬಗ್ಗೆ ಇಬ್ಬರಲ್ಲೂ ಕೂಡ ರಿಯಾಕ್ಷನ್ಗಳನ್ನು ತೆಗೆದುಕೊಳ್ಬೇಕು. ಜೊತೆಗೆ ಬಹಳಷ್ಟು ಜನರು ಕರೆಯನ್ನು ಮಾಡ್ತಾ ಇದ್ರಿ, ಈಗಲೂ ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸಿರುವಂಥ ಕಮೆಂಟ್ಸ್ಗಳು ಬಹಳಷ್ಟಿದೆ. ಇವೆಲ್ಲರ ಜೊತೆಗೆ ಬಹಳಷ್ಟು ಜನರು ರಾಧಿಕಾ ಅವರು ಹಾಕಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ, ಅಲ್ಲಿ ಫುಟ್ಪಾತಲ್ಲಿ ಓಡಾಡಲಿಕ್ಕೆ ಕಷ್ಟ ಆಗುತ್ತೆ, ನಿಜವಾಗಿ ರೋಡ್ ಸೈಡಲ್ಲಿ ಬಿಡಬಾರ್ದು, ಎಲ್ಲ ಗಲೀಜು ಮಾಡ್ತಾರೆ, ಬಟ್ ಅವರಿಗೆ ಪರ್ಮಿಷನ್ ಕೊಡದೇ ಇದ್ದಿದ್ರೆ ಅವರು ಬೇರೆ ಏನಾದರೂ ನೋಡ್ತಿದ್ರು ಅನ್ನುವಂಥ ವಿಚಾರವನ್ನು ಹೇಳ್ತಾ ಇದ್ದಾರೆ. ಸೊ ಈಗ ಭಾಳಷ್ಟು ಜನರು ಕಮೆಂಟ್ಸ್ಗಳನ್ನು ಹಾಕ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾಗಳಲ್ಲಿ. ಜೊತೆಗೆ ಇವತ್ತು ಕೂಡ ಪ್ರತಿಭಟನೆ ಆಯಿತು ಸ್ಟೇಟ್ ಬ್ಯಾಂಕ್ನಲ್ಲಿ ಕೂಡ. ಸೊ ಆ ಬಗ್ಗೆಯೂ ಕೂಡ ದೃಶ್ಯಗಳನ್ನು ನಾವು ಪ್ಲೇ ಮಾಡ್ತೀವಿ ಕೊನೆಯದಾಗಿ. ಬಿಫೋರ್ ದ್ಯಾಟ್ ನಾನು ಲಾಸ್ಟ್ ರಿಯಾಕ್ಷನ್. ಎಸ್, ಈ ಸಂದರ್ಭ ಇಮ್ತಿಯಾಜ್ ಅವರು ತಮ್ಮ ಹೋರಾಟ ಎಲ್ಲಿ ತನಕ, ಜೊತೆಗೆ ಏನಾಗುತ್ತೆ ಅನ್ನೋಂಥ ಪ್ರಶ್ನೆಗಳ ನಡುವೆ ಕಾರ್ಡ್ ಇದೆ, ಎಲ್ಲವೂ ಇದೆ, ಆದರೂ ಕೂಡ ನೋ ಚಾನ್ಸ್ ಅಂತ ಬಂದಾಗ. ಎಸ್ ಸರ್. ನೋಡಿ, ಕಾನೂನು ಬಾಹಿರವಾಗಿ ಕಾರ್ಯಾಚರಣೆ ಮಾಡಿ ಬಡವರ ಹೊಟ್ಟೆಗೆ ಹೊಡೆತಕ್ಕಂಥ ಕೆಲಸ ಮಾಡಿದವರಿಗೆ ಖಂಡಿತವಾಗಿ ಬಡವರ ಕಣ್ಣೀರು ಈ ಭೂಮಿ ಮೇಲೆ ಬಿದ್ದರೆ ಅದು ಖಂಡಿತವಾಗಿ ಅವರಿಗೆ ಶಾಪ ಆಗ್ತದೆ ಒಂದು ಕಡೆ. ಇನ್ನೊಂದು ಕಡೆಯಲ್ಲಿ ಕಾನೂನನ್ನು ಮುರಿದಂಥ ಅಧಿಕಾರಿಗಳ ವಿರುದ್ಧ ಕೂಡ ಅವರು ಕೂಡ ಜೈಲಿಗೆ ಹೋಗಬೇಕು. ಕಾನೂನನ್ನು ಮಾಡುವಂಥದ್ದು, ಕಾನೂನು ಶ್ರೀಮಂತರಿಗೊಂದು ಬಡವರಿಗೊಂದು ಅಂತ ಇಲ್ಲ, ಕಾನೂನು ಎಲ್ಲರಿಗೂ ಒಂದೇ ಕಾನೂನು. ಬಡವರು ತಪ್ಪು ಮಾಡಿದ್ರು ಅದೇ ಕಾನೂನು, ಶ್ರೀಮಂತರು ಮಾಡಿದ್ರು ಅದೇ ಕಾನೂನು. ಆದರೆ ಇಲ್ಲಿ ಕಾನೂನುಗಳು ಜಾರಿಯಾಗುವಂಥದ್ದು, ಕಾನೂನುಗಳು ಕಠಿಣ ಆಗುವಂಥದ್ದು ಬಡವರಿಗೆ ಮಾತ್ರ. ನೋಡಿ, ಇವರು ಬಡವರ ಮೇಲೆ ದಾಳಿ ಮಾಡುವಾಗ ಈ ಮಂಗಳೂರಿನಲ್ಲಿ ಎಷ್ಟು ಅಕ್ರಮ ಕಟ್ಟಡಗಳಿವೆ, ದೊಡ್ಡ ದೊಡ್ಡ ಕಟ್ಟಡಗಳು, ಫುಟ್ಪಾತನ್ನು ಆಕ್ರಮಿಸಿಕೊಂಡಿರ್ತಕ್ಕಂಥ ಎಷ್ಟು ಕಟ್ಟಡಗಳಿವೆ. ಅದು ಯಾವುದಾದ್ರ ಮೇಲೆ ಈ ಬುಲ್ಡೋಸರ್ ಶ್ರೀಮಂತನ ಕಟ್ಟಡವನ್ನು ಮೇಲೆ ಹೊಡೆಯುವಂಥ ಧೈರ್ಯ ಇದೆಯಾ? ಎಷ್ಟು ಕಟ್ಟಡಗಳು ಇನ್ನೂ ಕೂಡ ಗಟ್ಟಿಯಾಗಿದೆ ಫುಟ್ಪಾತಿನ ಮೇಲೆ. ಯಾಕೆ ಅದು ಗಟ್ಟಿಯಾಗಿದೆ ಅಂತ ಹೇಳಿದ್ರೆ ಅದರ ಅಡಿಯಲ್ಲಿ ಸಿಮೆಂಟು, ನಮ್ಮ ಹೊಯ್ಗೆ, ಇದು ಜಲ್ಲಿ ಇರುವುದಲ್ಲ, ಅದರ ಕೆಳಗಡೆ ಇರುವಂಥದ್ದು ರಾಜಕಾರಣಿಗಳು, ಅಧಿಕಾರಿಗಳು, MLAಗಳು, MP ಗಳು ಅದರ ಅಡಿಯಲ್ಲಿ ಇರುವಂಥದ್ದು. ಹಾಗಾಗಿ ಬಹಳ ಗಟ್ಟಿ ಇದೆ. ಈ ಬೀದಿ ವ್ಯಾಪಾರಿಗಳ ಅಡಿಯಲ್ಲಿ ಅವರ ಕಾಲುಗಳು ಮಾತ್ರ ಇರುವಂಥದ್ದು. ಹಾಗಾಗಿ ಅವರ ಬೇಗ ಬುಡ ಸಮೇತ ಕಿತ್ತಾಗಲಿಕ್ಕೆ ಸುಲಭ ಇದೆ. ಇಲ್ಲಿ ಬಡವರ ಮೇಲೆ ಈ ರೀತಿಯಾಗಿ ದೊಡ್ಡ ರೀತಿಯ ದೌರ್ಜನ್ಯ ಮಾಡ್ತಾ ಇರುವಂಥದ್ದು ಬಹುಶಃ ಈಗ ಒಬ್ಬರು ಕರೆ ಮಾಡಿದಂತ ಹೇಳಿದ್ರು, ಇದು ಕರ್ನಾಟಕದ ಜನ ನೋಡ್ತಾ ಇದ್ದಾರೆ. ಆದರೆ ಕರ್ನಾಟಕದ ಜನ ನೋಡ್ತಾ ಇದ್ದಾರೆ, ಪಾಲಿಕೆಯಲ್ಲಿ ಇರ್ತಕ್ಕಂಥ 60 ಸದಸ್ಯರು ಮೌನವಾಗಿದ್ದಾರೆ. ಯಾವುದೇ ಒಬ್ಬ ಕಾರ್ಪೊರೇಟರ್ ಕೂಡ ಈ ಬಗ್ಗೆ ತುಟಿ ಬಿಚ್ತಾ ಇಲ್ಲ. ಯಾಕೆ ಬಿಚ್ತಾ ಇಲ್ಲ ಅಂತ ಗೊತ್ತಿಲ್ಲ. ಇವರು ಒಟ್ಟಿಗೆ ಸೇರಿ ಮಾಡ್ಕೊಳ್ತಾ ಇರುವುದಾ? ಕಾಂಗ್ರೆಸ್ನವರು BJPಯವರು ಜೊತೆಯಾಗಿ ಮಾಡ್ತಾ ಇದ್ದೀರಾ ನೀವು?
ನಿಮ್ಮ ಕ್ಷೇತ್ರದಲ್ಲಿ ನಾವು ಬಂದ್ರೆ ಕಾರ್ಪೊರೇಟ್ಗಳನ್ನ ಬೆನ್ನಟ್ಕೊಂಡು ನಿಮ್ಮ ಕ್ಷೇತ್ರಕ್ಕೆ ಬಂದ್ರೆ ನಿಮಗೆ ಬೇಕಾದವರ ಎಷ್ಟೆಷ್ಟು ಅಂಗಡಿಗಳಿವೆ ಅದರ ಮುಂದೆ ಬಂದು ನಾವು ಪ್ರತಿಭಟನೆ ಮಾಡಿದ್ರೆ ನೀವು ಏನ್ ಮಾಡ್ತೀರಾ? ನಾವು ಇವತ್ತು ಹೋರಾಟದ ಸ್ಟ್ರಾಟಜಿಗಳನ್ನ ಮಾಡ್ತಾ ಇದ್ದೇವೆ. ನಿನ್ನೆ ನೀವು ಬಿಟ್ಟು ಹೋದಲ್ಲಿ ಇವತ್ತು ನಾವು ನಿಂತು ತೆಗೆಸಿದ್ದೇವೆ. ನಿಮ್ಮ ಕ್ಷೇತ್ರಕ್ಕೆ ಬರ್ತೇವೆ ಸುಧೀರ್ ಶೆಟ್ಟಿ ಅವರೇ, ನಿಮ್ಮ ಮಾಧ್ಯಮದ ಮೂಲಕ ಹೇಳ್ತಾ ಇದ್ದೇವೆ, ನಿಮ್ಮ ಕ್ಷೇತ್ರದಲ್ಲಿ ನೀವು ಪ್ರತಿನಿಧಿಸುವ ಕ್ಷೇತ್ರ ಒಂದು, ನಿಮ್ಮ ಊರು ಇನ್ನೊಂದು. ನೀವು ಎರಡೂ ಕಡೆ ಎಷ್ಟು ಬೀದಿ ವ್ಯಾಪಾರಿಗಳನ್ನ ಅನಧಿಕೃತವಾಗಿ ಪರ್ಮನೆಂಟ್ ಸ್ಟ್ರಕ್ಚರ್ ಹಾಕೊಂಡು ಹಾಕಿದ್ದೀರಾ ಅದರ ಮುಂದೆ ನಾವು ಬರ್ತೀವಿ. ನಿಮ್ಮ ಮೇಯರ್ ಅವರ ಕ್ಷೇತ್ರದಲ್ಲಿ ಇರುವಂತಹ ಅನಧಿಕೃತ ಕಟ್ಟಡದ ಮುಂದೆ ನಾವು ಬರ್ತೀವಿ. ನಮ್ಮ ಹೋರಾಟವನ್ನು ನೀವು ಲಘುವಾಗಿ ತಗೊಳ್ಬೇಡಿ. ನಾವು 2011ರಲ್ಲಿ ಇದೇ ಟೈಗರ್ ಕಾರ್ಯಾಚರಣೆ ಹಿಂದೆ 11ರಲ್ಲಿ ಆದಂತಹ ಕಾರ್ಯಾಚರಣೆಯಲ್ಲಿ ಹಳೆಯ ಲಾರಿಗೆ ಹುಲಿಯ ಬಣ್ಣವನ್ನು ಹಚ್ಚಿಕೊಂಡು ಬಂದಿತ್ತು. ಅದು ಈಗ ಹಳೆಯ ಲಾರಿ ಬದಲು ಬುಲ್ಡೋಸರ್ ಬಂದಿದೆ. ಮುಂದೆ ಏನು ಬರ್ತದೆ ಗೊತ್ತಿಲ್ಲ ಬಡವರ ಮೇಲೆ. ಇದು ನೋಡಿ, ನಾವು ನಿಮ್ಮನ್ನ 2011ರಿಂದ ನಾವು ನೋಡ್ತಾ ಇದೀವಿ. 11ರಲ್ಲಿ ಕಾನೂನು ಇರಲಿಲ್ಲ, 24ರಲ್ಲಿ ಕಾನೂನು ದೇಶದಲ್ಲಿ ಜಾರಿಯಲ್ಲಿದೆ. ನಮಗೆ ಹೋರಾಟಕ್ಕೆ ಇನ್ನೊಂದು ಶಕ್ತಿ, ಅದು ಕಾನೂನು ಬಂದಿರತಕ್ಕಂಥದ್ದು ನಮ್ಮ ಹೋರಾಟಕ್ಕೆ ಇನ್ನೊಂದು ಶಕ್ತಿ. ನಾವು ಯಾರಿಗೂ ಸಾರ್ವಜನಿಕರಿಗೆ ತೊಂದರೆ ಮಾಡಬೇಕು, ಫುಟ್ಪಾತಲ್ಲಿ ನಿಲ್ಲಬೇಕು ಅಥವಾ ಪಾರ್ಕಿಂಗ್ ಏರಿಯಾದಲ್ಲಿ ನಾವು ನಿಲ್ಲಬೇಕು ಅನ್ನುವಂಥದ್ದು ಯಾರಿಗೂ ಮನಸ್ಸಿಲ್ಲ. ನೀವು ನಮಗೆ ಒಂದು ವ್ಯವಸ್ಥೆ ಮಾಡಿಕೊಡಿ, ನೀವು ನಮಗೆ ವೆಂಡಿಂಗ್ ಝೋನ್ ಅನ್ನು ಮಾಡಿಕೊಡಿ, ಅಲ್ಲಿ ಎಲ್ಲರೂ ಹೋಗ್ತಾರೆ. ಮಂಗಳೂರಿನಲ್ಲಿ ವೆಂಡಿಂಗ್ ಝೋನ್ ಅಲ್ಲಲ್ಲಿ ಮಾಡಬೇಕಾಗಿಲ್ಲ. ಒಂದೇ ಕಡೆ ವೆಂಡಿಂಗ್ ಝೋನ್ ಇದ್ರೆ ಜನ ಅಲ್ಲಿಗೆ ಬರ್ತಾರೆ, ಅಲ್ಲೇ ಬಂದು ವ್ಯಾಪಾರ ಮಾಡಿಕೊಂಡು ಹೋಗ್ತಾರೆ. ವೆಂಡಿಂಗ್ ಝೋನ್ ಅನ್ನ ಮಾಡಿ ಯಾರಲ್ಲಿ ಐಡಿ ಕಾರ್ಡ್ ಇದೆ ಅವರಿಗೆ ವ್ಯಾಪಾರ ಮಾಡಲಿಕ್ಕೆ ಬಿಡಿ. ಮೊನ್ನೆ ನಾವು ಹೋರಾಟ ಮಾಡಿದಾಗ ರಾತ್ರಿ 8 ಗಂಟೆವರೆಗೂ, ಕಮಿಷನರ್ ಬೆಳಿಗ್ಗೆ 10 ಗಂಟೆ ಹೋಗಿದ್ದೇವೆ. ಸೋಮವಾರ ರೈಡ್ ಸ್ಟಾರ್ಟ್ ಮಾಡಿದ್ರಿ. ರೈಡ್ ಸ್ಟಾರ್ಟ್ ಮೇಲೆ ಆಪರೇಷನ್ ಸ್ಟಾರ್ಟ್ ಆಗಿ ಮರುದಿವಸ ಬೆಳಿಗ್ಗೆ 10 ಗಂಟೆ ಹೋದ್ರೆ ಕಮಿಷನರ್ ರಾತ್ರಿ 8 ಗಂಟೆ ಬರಬೇಕಾದ್ರೆ ಎದುರುಗಡೆಯಲ್ಲಿ DCP ಹಿಂದೆ ACP ಅಡಿ ಇಟ್ಕೊಂಡು ಅವರ ಕಚೇರಿಗೆ ಬರಬೇಕಂತ ಪರಿಸ್ಥಿತಿ ಬಂದಿದೆ. ನಮ್ಮ ಹೋರಾಟವನ್ನು ನೀವು ಲಘುವಾಗಿ ಪರಿಗಣಿಸಬೇಡಿ. ಜನ ಬಹಳ ತಾಳ್ಮೆಯಿಂದ ಹೋರಾಟ ಮಾಡ್ತಾ ಇದ್ದಾರೆ. ಪೊಲೀಸರು ಬಂಧನ ಮಾಡಿದಾಗ ಯಾವುದಕ್ಕೂ ಕೂಡ ಇವತ್ತು ಪ್ರತಿರೋಧ ಮಾಡದೆ ನಾವು ಅರೆಸ್ಟ್ ಆಗ್ತಾ ಇದ್ದೀವಿ. ಲಘುವಾಗಿ ಪರಿಗಣಿಸಬೇಡಿ. ನಾನು ಸುಧೀರ್ ಶೆಟ್ಟಿ ಅವರಿಗೆ ನಿಮ್ಮ ಮಾಧ್ಯಮದ ಮೂಲಕ ನೆನಪು ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ಪುರಂದರ ದಾಸ್ ಎನ್ನುವಂತ ಮೇಯರ್ ಇದ್ದಾಗ ಇದೇ ರೀತಿ ದಾಳಿ ಮಾಡಿದ್ರು. ಮತ್ತೆ ಚುನಾವಣೆಯಲ್ಲಿ ಅವರು ಗೆಲ್ಲಿಕ್ಕೂ ಆಗಲಿಲ್ಲ, ನಿಲ್ಲಕ್ಕೆ ಆಗಲಿಲ್ಲ. ಇವತ್ತು ಅವರು ಅಡ್ರೆಸ್ ಇಲ್ಲ. ಪ್ರವೀಣ್ ಅವರು 11ರಲ್ಲಿ ದಾಳಿ ಮಾಡಿದ್ರು ನಮ್ಮ ಮೇಲೆ. ಈಗ ಅವರು ಎಲ್ಲಿದ್ದಾರೆ? ಪೊಲಿಟಿಕ್ಸ್ನ ಡಿಕ್ಷನರಿಯಲ್ಲಿ ಇಲ್ಲ ಮಂಗಳೂರಿನಲ್ಲಿ. ಅವ್ರ ಅಡ್ರೆಸ್ ಇಲ್ಲ. ಸುಧೀರ್ ಶೆಟ್ಟಿ ಅವರೇ, ನೀವು ನಮಗೆ ಆತ್ಮೀಯರು, ಬಹಳ ನಿಮ್ಮ ವೈಯಕ್ತಿಕವಾಗಿ ನಿಮ್ಮ ಮೇಲೆ ಗೌರವ ಇದೆ. ನೀವು ಯಾರ ಒತ್ತಡಕ್ಕೆ ಮಣಿದು ಈ ತರ ಮಾಡ್ತಾ ಇದ್ದೀರಿ ಗೊತ್ತಿಲ್ಲ. ನೀವು ಸಹ ಸ್ವಲ್ಪ ಆಲೋಚನೆ ಮಾಡಿ. ಬಡವರ ಬಗ್ಗೆ, ಬಡವರ ಕಣ್ಣೀರು, ಬಡವರ ಶಾಪ ಒಳ್ಳೆಯದಲ್ಲ. 11ರಲ್ಲಿ ನೀವು ಮಾಡಿರ್ತಕ್ಕಂಥ ಅನಾಹುತ, ಪ್ರವೀಣ್ ಅವರು 4ನೇ ಅವಧಿಯಲ್ಲಿ ಮೇಯರ್ ಆಗಿದ್ರು. 5ನೇ ಅವಧಿಯಲ್ಲಿ ಇದೇ BJP ಅವರಿಗೆ ಬಡವರ ಶಾಪ ಹೇಗೆ ತಟ್ಟಿದೆ ಅಂತ ಹೇಳಿದ್ರೆ 5ನೇ ಅವಧಿಗೆ ಮೇಯರ್ ಗುಲ್ಜಾರ್ ಖಾನ್ ಆದ್ರು. ಕಾಂಗ್ರೆಸ್ ಆಯ್ತು, ವಿರೋಧ ಪಕ್ಷದಲ್ಲಿದ್ದ ಕಾಂಗ್ರೆಸ್ ಅವರು ಮೇಯರ್ ಆದ್ರು. ಯೋಗೀಶ್ ಭಟ್ರು ಮೌನವಾಗಿದ್ರು, ಮಾತಾಡ್ತಿರ್ಲಿಲ್ಲ. 11ರಲ್ಲಿ ದಾಳಿ ಆದಾಗ ಅವರು ಎಲ್ಲಿದ್ದಾರೆ? ಈಗ ಪಾಲೆಮಾರು ಮಂತ್ರಿ ಆಗಿದ್ರು, ಮಾತಾಡಿರ್ಲಿಲ್ಲ. ಈಗ ಎಲ್ಲಿದ್ದಾರೆ? ಇವತ್ತು ಬಡವರ ಶಾಪ ಯಾರಿಗೂ ಒಳ್ಳೆಯದಲ್ಲ. ಮೌನವಾಗಿ ದೂರದಲ್ಲಿ ಕೂತಿದ್ದವನಿಗೆ ಕೂಡ ತಡ್ತದೆ, ಅಧಿಕಾರದಲ್ಲಿದ್ದವನಿಗೆ ಇದು ಸಿಗ್ತದೆ. ಇದು ತುಳುನಾಡು. ಇದು ತುಳುನಾಡಿನ ಮಣ್ಣಿಗೆ ಅದರದಾದಂಥ ಒಂದು ಅನ್ಯಾಯ, ಅಧರ್ಮಕ್ಕೆ, ಅಸತ್ಯಕ್ಕೆ ಕೊಡುವಂಥ ಒಂದು ಶಕ್ತಿ ಇದೆ. ಈ ತುಳುನಾಡಿನ ಮಣ್ಣಿನಲ್ಲಿ ನೀವು ಅನ್ಯಾಯ ಮಾಡಬೇಡಿ. ಇದು ದೇವರುಗಳಂತ ನಾಡು. ಇದರಲ್ಲಿ ಜನರ ನಂಬಿಕೆ, ದಯಾ ದಾಕ್ಷಿಣ್ಯಕ್ಕೆ, ಭಯ ಭಕ್ತಿಗೆ ಬಹಳ ಗೌರವ ಇರ್ತಕ್ಕಂಥ ಈ ಮಣ್ಣಿನಲ್ಲಿ ಅನ್ಯಾಯಕ್ಕೆ ಮಾಡ್ತಕ್ಕಂಥವರಿಗೆ ಇಲ್ಲಿ ನೆಲೆ ಇಲ್ಲ. ಹಾಗಾಗಿ ಇಲ್ಲಿ ಯಾರಿಗೂ ಅನ್ಯಾಯ ಮಾಡದ ರೀತಿಯಲ್ಲಿ ಎಲ್ಲರಿಗೂ ನ್ಯಾಯ ಕೊಡಿಸುವಂತ ಕೆಲಸ ಮಾಡುವವನಿಗೆ ಮಾತ್ರ ಇಲ್ಲಿ ಬದುಕಬಹುದು. ಅವನು ಉಳಿತಾನೆ, ಇಲ್ಲಿ ಇಲ್ಲದವನು ನಾಶ ಆಗ್ತಾನೆ. ಇದು ನಿಮ್ಮ ರಾಜಕೀಯ ಅವಸಾನಕ್ಕೆ ಬೀದಿ ವ್ಯಾಪಾರಿಗಳ ಮೇಲೆ ಕೈ ಮಾಡಬೇಡಿ. ದಯವಿಟ್ಟು ಈ ಮಾಧ್ಯಮದ ಮೂಲಕ ನಾನು ಕೈ ಮುಗಿದು ಕೇಳುವುದು, 4-5 ದಿವಸದಿಂದ ನಮ್ಮ ಬೀದಿ ಬದಿ ವ್ಯಾಪಾರಿಗಳು ಬಹಳ ಕಷ್ಟದಲ್ಲಿದ್ದಾರೆ, ನೊಂದಿದ್ದಾರೆ, ಬೆಂದಿದ್ದಾರೆ, ಅನ್ನಕ್ಕೆ ಕಷ್ಟಪಡ್ತಾ ಇದ್ದಾರೆ. ಅಂಥವರ ಪರವಾಗಿ ನಿಮ್ಮ ಮನಸ್ಸುಗಳು ಮಿಡಿಬೇಕು. ಬಹಳ ಸಂತೋಷ ಅಂತ ಹೇಳಿದ್ರೆ ಇವತ್ತು ನಿಮ್ಮ ಮಾಧ್ಯಮದವರು ನಮ್ಮ ಬೆಂಬಲವಾಗಿ ನಿಂತಿದೆ. ಬಹಳ ನೋವಾಗ್ತಾ ಇದೆ. ಹಾಗಾಗಿ ಇದು ಈ ರೀತಿ ಮಾಡತಕ್ಕಂಥ ಅನ್ಯಾಯ ನಿಲ್ಲಿಸಬೇಕು. ಸುಧೀರ್ ಶೆಟ್ಟಿ, ಮಂಗಳೂರಿಗೆ ಬನ್ನಿ. ನೀವು ದೂರದಲ್ಲಿ ನಿಂತು ಚಂದ ನೋಡಬೇಡಿ, ಮಂಗಳೂರಿಗೆ ಬನ್ನಿ, ನಮ್ಮನ್ನು ಕರೆಸಿ ಮಾತಾಡಿ. ನೀವು ನಿಮ್ಮನ್ನು ನಾವು ನಿಮಗೆ ಗೌರವ ಕೊಟ್ಟು ಯಾವ ಮೇಯರನ್ನು ಕರೀಲಿಲ್ಲ. ನಮ್ಮ ಬೀದಿ ಬದಿ ವ್ಯಾಪಾರಸ್ಥರು ಸಹಕಾರ ಸಂಘ ಉದ್ಘಾಟನೆ ನಿಮ್ಮ ಮೂಲಕ ಮಾಡಿದ್ದೇವೆ. ನೀವೊಬ್ಬರು ಜನಪದರು ಅಂತ ಹೇಳಿ ಬೀದಿ ಬದಿ ವ್ಯಾಪಾರಸ್ಥರ ಸಹಕಾರ ಸಂಘ ಮಾಡಿದ್ದೇವೆ ನಾವು. ಕರ್ನಾಟಕ ರಾಜ್ಯದಲ್ಲಿ ಒಂದೇ ಇರ್ತಕ್ಕಂಥದ್ದು, ಇಡೀ ದೇಶದಲ್ಲಿ 2ನೇ ಸೊಸೈಟಿ ನಮ್ದು, ಇಡೀ ದೇಶದಲ್ಲಿ ಆ ರೀತಿ ಬೆಳೆಸಿದ್ದೇವೆ ನಾವು. ಬೀದಿ ಬದಿ ವ್ಯಾಪಾರಸ್ಥರ
ಕೋಆಪರೇಟಿವ್ ಸೊಸೈಟಿ ನಾವು ಮಾಡಿದ್ದೇವೆ. Okay. ಅದರ ಮೂಲಕ ನಾವು ಅದನ್ನ ಉದ್ಘಾಟನೆ ಮಾಡಿದ್ಯಾರು? ಮೇಯರ್ ಬಂದು ಮಾಡಿಸಿದ್ದೇವೆ ನಾವು. ಇದೇ ಸುಧೀರ್ ಶೆಟ್ಟಿಯನ್ನು ಕರೆಸಿ ಮಾಡಿಸಿದ್ದೇವೆ. ಈಗ ಇವರು ನಮ್ಮ ಜೊತೆಯಲ್ಲಿ ಆತ್ಮೀಯರಾಗಿರ್ತಕ್ಕಂಥವ್ರೆ ಈ ರೀತಿ ಅನ್ಯಾಯ ಮಾಡ್ತಕ್ಕಂಥದ್ದು ಎಷ್ಟು ಸರಿ. ಓಕೆ ಸರಿ, ಇದು ಸದ್ಯದ ಕತೆ. ಎನಿವೆ, ಬಹಳಷ್ಟು ದೌರ್ಜನ್ಯ ಆಗ್ತಾ ಇದೆ, ಸಮಸ್ಯೆ ಆಗ್ತಾ ಇದೆ. ಹಾಗಿದ್ದಾಗ ಗೌರವಾಧ್ಯಕ್ಷರು BK ಇಮ್ತಿಯಾಜ್ ಅವರ ಮಾತುಗಳು. ಎಸ್, ಸುಧೀರ್ ಶೆಟ್ಟಿ ಕಣ್ಣೂರು ಅವರು ಬಹಳಷ್ಟು ಕಷ್ಟ ನಷ್ಟಗಳನ್ನು ನೋಡಿದ್ದೀರಿ, ಜೊತೆಗೆ ಬಡವರ ಬಗ್ಗೆ ಗೊತ್ತಿದೆ, ಅಥವಾ ಈ ಒಂದು ವಿಚಾರ ಬೀದಿ ಬದಿ ವ್ಯಾಪಾರಸ್ಥರ ಸಂಘದ ವಿಚಾರದ ಬಗ್ಗೆ ನಮಗೆ ಗೊತ್ತಿದೆ ಅಂತ ಬಂದಾಗ ಇಂಥ ಘಟನೆಗಳು ಆಗ್ತಾ ಇದೆ. ಇಷ್ಟು ದೊಡ್ಡ ಮೇಜರ್ ಅಪ್ಡೇಟ್ಸ್ ಇದೆ. ಎಲ್ಲೋಗೋ ಹೋಗಿದ್ದೀರಿ ಅಂತ ಬಂದಾಗ ಮಂಗಳೂರಲ್ಲಿ ಇದ್ದು ಏನು ಸಮಸ್ಯೆಗಳು ಏನಾಗ್ತಾ ಇದೆ ಪಾಪ ಮೇಡಮ್ ಅವರು ಹೇಳ್ತಾ ಇದ್ದಾರೆ, ಕಾಡಿದ್ರು ಕೂಡ ನಾವುಗಳು ಬಿಡಲ್ಲ ಅನ್ನುವಂಥದ್ದು. ಒಟ್ಟಿನಲ್ಲಿ ಏರ್ಪೋರ್ಟ್ ರೋಡನ್ನು ಕ್ಲೀನ್ ಮಾಡ್ತಾ ಇದ್ದಾರೆ. ಸೊ ಇಂಥ ಬೆಳವಣಿಗೆಗಳು ಮಾಡ್ತಾರೆ ಅಂತ ಬಂದಾಗ ಸುಧೀರ್ ಶೆಟ್ಟಿ ಕಣ್ಣೂರು ಮೇಯರ್ ಆಗಿ ಅವರು ಕೂಡ ಸ್ವಲ್ಪ ನೋಡಬೇಕಿತ್ತು ಎಲ್ಲವನ್ನು ಕೂಡ. ಸೊ ಹಾಗಿದ್ದಾಗ ತಮಗೆ ಗೊತ್ತಿದೆ. ಬೇರೆ ಅಧಿಕಾರಿಗಳ ಬಗ್ಗೆ ನಾನು ಮಾತಾಡಲ್ಲ. ಮಂಗಳೂರು ಮಹಾನಗರ ಪಾಲಿಕೆ ಬಹಳಷ್ಟು ಆಯುಕ್ತರು ಬರ್ತಾರೆ, ಬಹಳಷ್ಟು ಅಧಿಕಾರಿಗಳು ಬರ್ತಾರೆ. ಆ ಅಧಿಕಾರಿಗಳ ಬಗ್ಗೆ ನಾನು ಮಾತಾಡಲ್ಲ, ಯಾಕಂದರೆ ಅವ್ರು ಬರ್ತಾರೆ, ಟ್ರಾನ್ಸ್ಫರ್ ಆಗಿ ಹೋಗ್ತಾರೆ. ಅವ್ರುಗಳಿಗೆ ನಮ್ಮ ಮಂಗಳೂರು ಏನು, ಈ ಕುಡ್ಲ ಅಂದರೆ ಏನು, ಅಥವಾ ಈ ತುಳುನಾಡು ಅಂದರೆ ಹೇಳಿದ್ರು, ಇಲ್ಲಿನ ಕಲ್ಚರ್ ಅಂದರೆ ಏನು, ಇಲ್ಲಿನ ಭಾವನಾತ್ಮಕ ಸಂಬಂಧ ಏನು, ಎಮೋಷನಲ್ ಬಾಂಡಿಂಗ್ ಏನು, ಯಾವುದು ಗೊತ್ತಿಲ್ಲ ಅವರಿಗೆ. ತಲೆ ಬುಡ ಗೊತ್ತಿರಲ್ಲ ಅವ್ರುಗಳಿಗೆ. ಬರ್ತಾರೆ, ಏನೋ ಮಾಡ್ತಾರೆ, ಗೊತ್ತಲ್ವ, ಭಾಳಷ್ಟು ಭ್ರಷ್ಟಾಚಾರ ಆರೋಪಗಳು ಇರುತ್ತೆ. ಸೊ ಬರ್ತಾರೆ, ಗಂಟು ಮೂಟೆ ಕಟ್ತಾರೆ, ಒಳ್ಳೆ ಗಂಟು ಕಟ್ತಾರೆ, ತದನಂತರ ಮೂಟೆ ಕಟ್ಕೊಂಡು ಹೋಗ್ತಾರೆ. ಸೊ ಅವ್ರುಗಳಿಗೆ ಏನು ಬಿದ್ದೋಗಲ್ಲ ಸರ್. ಕೊನೆಯದಾಗಿ ಇರಬೇಕಾಗಿರುವಂಥದ್ದು ಸುಧೀರ್ ಶೆಟ್ಟಿ ಕಣ್ಣೂರು, ತಾವು, ಪ್ರೇಮಾನಂದ ಶೆಟ್ಟರು, ಅಥವಾ ಇನ್ನಿತರ ಈ ಹಿಂದೆ ಇದ್ದಂತಹ ಮೇಯರ್ಗಳು, ಮಾಜಿ ಮೇಯರ್ಗಳು, ಸೊ ಶಶಿಧರ್ ಹೆಗ್ಡೆ, ಇಂತಹ ಮೇಯರ್ಗಳು, ಅಂದರೆ ಈ ಹಿಂದೆ ಇದ್ದವರು, ಅಥವಾ ನಾವುಗಳು, ನೀವುಗಳು, ಮಂಗಳೂರು ನಮಗೆ ಇರುವಂಥದ್ದು. ಸೊ ಹಾಗಿದ್ದಾಗ ನಮ್ಮ ಜನರು ಇವ್ರುಗಳು ಬೀದಿ ಬದಿ ವ್ಯಾಪಾರಸ್ಥರು. ಸೊ ಅವರುಗಳ ಬದುಕಿಗೆ ಪರ್ಯಾಯ ವ್ಯವಸ್ಥೆ ಆದರೂ ಮಾಡ್ಬೋದು, ಅಥವಾ ಏನಾಗ್ತಾ ಇದೆ ಸಮಸ್ಯೆಗಳು ಅದನ್ನಾದರೂ ಕೇಳ್ಬೋದು. ಅಲ್ಟಿಮೇಟ್ಲಿ ಇರುವಂಥದ್ದು ನಾವುಗಳು, ಭಾಳಷ್ಟು ಮಾತಾಡುವಂತಹ ಮೇಡಮ್ಗಳು ಅಥವಾ ಬೇರೆ ಅಧಿಕಾರಿಗಳು ಇರಲ್ಲ. ಸೊ ಹಾಗಿದ್ದಾಗ ತಮ್ಗಳಿಗೆ ಸಂಬಂಧಪಟ್ಟಿರುವಂಥ ವಿಚಾರ, ತಮ್ಗಳ ಮೇಲೆ ಒಳ್ಳೆಯ ಭಾವನೆಗಳು ಇದೆ ಅಂತ ಬಂದಾಗ ಆ ಭಾವನೆಗಳನ್ನು ಉಳಿಸ್ಕೊಳ್ಳಿ, ಒಳ್ಳೆಯ ನಂಬಿಕೆಯನ್ನು ಉಳಿಸ್ಕೊಳ್ಳಿ. ನಮ್ಮ ನಂಬಿಕೆಗೆ ಅರ್ಹರಾಗಿರಿ, ನಂಬಿಕೆಗೆ ವಿರುದ್ಧ ದಿಕ್ಕಿನಲ್ಲಿ ಯಾವತ್ತೂ ಕೂಡ ಹೋಗಬೇಡಿ ಅಂತ ನಮ್ಮ ಕಳಕಳಿ ವಿನಂತಿ. ಲಾಸ್ಟ್ ರಿಯಾಕ್ಷನ್ ದೀಪು ಶೆಟ್ಟಿಗರ್ ಅವರು. ಎಸ್ ಸರ್, ಏನು ಹೇಳ್ತೀರಾ? ಎಸ್ ಸರ್, ನಾನು ಕೂಡ ಹೇಳುವುದಷ್ಟೇ. ಏನಂದ್ರೆ ಮುಖ್ಯವಾಗಿ ಎಷ್ಟೋ ಮಂದಿ ಬಡವರು ಇವತ್ತು ಬೀದಿಗೆ ಬಿದ್ದಿದ್ದಾರೆ. ಯಾಕಂತ ಹೇಳಿದ್ರೆ ಅವರ ಮನೆ ಈ ಬೀದಿಯಲ್ಲಿ ನಡುವ ವ್ಯಾಪಾರದಿಂದಲೇ ನಡೀತಾ ಇತ್ತು. ಗೋಲ್ಮಾಲ್ ಮಾಡುವವರು ಯಾವತ್ತು ಕೂಡ ಇದಕ್ಕೆ ಅಂಜಲ್ಲ. ಯಾಕಂತೇಳಿ ಅವನು ನಾಳೆ ಮತ್ತೊಂದು ರೀತಿಯಲ್ಲಿ ಥಿಂಕ್ ಮಾಡ್ತಾನೆ, ಕ್ರಿಮಿನಲ್ ಆಗಿ ಮತ್ತೊಂದು ಕಡೆ ಗೋಲ್ಮಾಲೆ ಮಾಡ್ತಾನೆ, ಜನರಿಗೆ ಕಲಬೆರಕೆ ಬೆಳೆಸುವ ನಾಳೆ ಮತ್ತೊಂದು ಐಡಿಯಾ ಮಾಡ್ತಾನೆ, ಇನ್ನೇನೋ ಮಾಡ್ತಾನೆ. ಆದ್ರೆ ಇವತ್ತು ಎಷ್ಟೋ ಫ್ಯಾಮಿಲಿಗಳು ಇದರಿಂದ ನಡೀತಾ ಇತ್ತು, ಎಷ್ಟೋ ಮಕ್ಕಳ ವಿದ್ಯಾಭ್ಯಾಸ, ಊಟ, ಅದು ಇದು ಇದರಲ್ಲಿ ನಡೀತಿತ್ತು. ಬಟ್ ಇದನ್ನೆಲ್ಲ ನಿಲ್ಲಿಸಿದ್ದು ನಿಜವಾಗಿ ಶಾಪವೇ ಆಗ್ತದೆ. ಇದರ ಬಗ್ಗೆ ಯಾವ ರೀತಿ ಕ್ರಮ ಮಾಡಬೇಕು, ಯಾವ ರೀತಿ ಕಾನೂನು ರೀತಿಯಾಗಿ ಕ್ರಮ ಮಾಡಿಕೊಂಡು ಆರೋಗ್ಯದ ಕಡೆಗೆ ಗಮನ ಕೊಟ್ಟುಕೊಂಡು ಯಾವ ರೀತಿ ಹೋಗ್ಬೇಕು ಅದ್ರ ಬಗ್ಗೆ ಚಿಂತೆ ಮಾಡಬೇಕು. ಯಾಕಂದ್ರೆ ಭಾರತದಲ್ಲಿ ಹಾಕುವಂತ ಬಟ್ಟೆಗೆ ಗ್ಯಾರಂಟಿ ಇದೆ, ತಿನ್ನುವ ಫುಡ್ಗೆ ಗ್ಯಾರಂಟಿ ಇಲ್ಲ. ಅದ್ರ ಬಗ್ಗೆ ಒಳ್ಳೆಯ ಒಂದು ಐಡಿಯಾ ಮಾಡಿ ಆ ಐಡಿಯಾಲಜಿ ಪ್ರಕಾರ ಹೋಗ್ಬೇಕು. ಮತ್ತೆ ಒಂದು ಹೇಳುದು ಕಾರ್ಪೊರೇಷನ್ ಅಲ್ಲಿ ಇರುವಂತ ನಮ್ಮ ಮೇಯರ್ ಅವರಿಗೆ ಒಂದು ಹೇಳುದು, ಕಾರ್ಪೊರೇಷನ್ ಅಲ್ಲಿ ಎಷ್ಟೋ ಮಂದಿ ರಿಟೈರ್ಡ್ ಆದವರು ಮತ್ತೆ ಅಧಿಕಾರದಲ್ಲಿ ಮುಂದುವರಿತಾ ಇದ್ದಾರೆ. ಪಾಪ ಅವರಿಗೆ ತುಂಬಾ ಆಸಕ್ತಿ ಅಂತ ಕಾಣ್ತದೆ, ಯಾವುದ್ರ ಆಸಕ್ತಿ ಅಂತ ಗೊತ್ತಿಲ್ಲ. ರಿಟೈರ್ಡ್ ಆದವರು ಬಾರಿ ಗೌರವದಿಂದ ಮತ್ತೆ ಕೆಲಸಕ್ಕೆ ಬರ್ತಿದ್ದಾರಂತೆ. ಹಾಗೆ ಬರುವವರು ಬರ್ಲಿ, ಫ್ರೀಯಾಗಿ ಸರ್ವಿಸ್ ಮಾಡ್ಲಿ, ನೋಡುವ ಹೇಳಿ ಮೇಯರ್ ಅವರು. ಮತ್ತೆ ಕಂಪ್ಲೇಂಟ್ ಜನರು ಕಾಲ್ ಮಾಡಿ ಕೊಟ್ಟಾಗ ಇಷ್ಟು ನಿಮಗೆ ಆಸಕ್ತಿಯಿಂದ ಹೋಗ್ತಿರಲ್ಲ. ಕಾರ್ಪೊರೇಷನ್ ಅಲ್ಲಿ ನಡೆಯುವಂತ ಭ್ರಷ್ಟಾಚಾರದ ಬಗ್ಗೆ ಜನಗಳು ಏನು ಹೇಳಿದಾಗಿದೆ, ಏನ್ ಆಕ್ಷನ್ ತೆಗೆದುಕೊಂಡ್ರಿ ಅಂತ ಕಾರ್ಪೊರೇಷನ್ಗೆ ನಾನು ಹೋಗಿದ್ದೇನೆ. ನಾವು ಹೋದ ಕೆಲವು ಡಾಕ್ಯುಮೆಂಟ್ ಅನ್ನು ಹಾಕಿದ ಕೂಡಲೇ ಅದರದ್ದು ಆ ಫೈಲ್ ನಂಬರ್ ಕಳಿಸಿ, ಈ ಫೈಲ್ ನಂಬರ್ ಕಳಿಸಿ, ಅದು ಕಳಿಸಿ, ಇದು ಕಳಿಸಿ. ಇದ್ರಲ್ಲಿ ಆಗುದಿಲ್ವಾ? ಇದ್ರಲ್ಲಿ ಅದೆಲ್ಲ ನೋಡ್ಲಿಕ್ಕಿಲ್ಲ, ಸೀದಾ ಬರುದು ಕೊಂಡೋಗುದು. ಅದ್ರಲ್ಲಿ ನಾವು ಸಹ ಕೆಲವು ಜನರಿಗೆ ಸಮಸ್ಯೆ ಆದದ್ದು, ಜನರ ಆರೋಗ್ಯ ಸಮಸ್ಯೆ ಆಗುವ ಬಗ್ಗೆ ಕಂಪ್ಲೇಂಟ್ ಕೊಟ್ಟಾಗ ಅದಕ್ಕೆ ರಿಯಾಕ್ಷನ್ಸ್ ಬರುದಿಲ್ಲ. ಲೆಟರ್ಸ್ ಹಾಕಿದ್ದೇನೆ, ಈಗ ನೋಡ್ತೇನೆ, ಮುಂದೆ ಅದನ್ನು ಮಾತಾಡ್ಲಿಕ್ಕೆ ಕೂಡ ಇದೆ. RTI ಅಲ್ಲಿ ಹಾಕಿ ಕೆಲವು ವಿಷಯಗಳನ್ನು ಇವರದ್ದು ತೆಗೆದಿದ್ದೇನೆ, ಅಷ್ಟು ಮಾತಾಡ್ತೇನೆ. ಯಾಕಂದ್ರೆ ಇವ್ರು ಏನಂತ ಹೇಳಿದ್ರೆ, ಇವರ ಒಳಗೆ ನಡೆಯುವುದನ್ನು ಇವರಿಗೆ ಸರಿ ಮಾಡುವಂತ ಯೋಗ್ಯತೆ ಇಲ್ಲ. ಜನರಿಗೆ ಸಮಸ್ಯೆ ಅಂತ ಆಗುದಿದೆ. ಯಾರು ನಾವು ಕಷ್ಟಪಟ್ಟು ದುಡಿತಿದ್ದೇವಾ, ಜನರಿಗೆ ಒಂದು ಮನೆ ನಡೆಸ್ತಾ ಇದ್ದೇವೆ, ಇವರಿಗೆ ಸಮಸ್ಯೆ. ಇವರ ಒಳಗೆ ಕೆಲವು ಕಚಡಗಳು ದುಡ್ಡು ಮಾಡುದು ಇವರಿಗೆ ಕಾಣಲ್ಲ. ಯಾರು ದುಡ್ಡಿದ್ದವನಿಗೆ ಪರ್ಮಿಷನ್ ಕೊಡುದು, ಬಿಲ್ಡಿಂಗ್ ಗೆ ಪರ್ಮಿಷನ್ ಕೊಡುದು, ಎಷ್ಟೋ ರಟ್ಟಿಸಿದ್ರು. ಇಲ್ಲೇ ಹೇಳ್ತೇನೆ, ಇದ್ರ ಆಚೆ ಸಿಟಿ ಸೆಂಟರ್ ಆಚೆ ಒಂದು ಬಿಲ್ಡಿಂಗ್ ಇದೆ, ಅಲ್ಲಿ ಒಂದು ಕೆಳಗಡೆ ಒಬ್ಬ ವ್ಯಾಪಾರಸ್ಥ ಇದು ಕೊಟ್ಟಿದ್ದಾನೆ, ಬಾಡಿಗೆಗೆ ಒಂದು ಕೊಟ್ಟಿದ್ದಾನೆ. ಅಲ್ಲಿ ವ್ಯಾಪಾರ ಈಗ ಸಹ ನಡೀತದೆ. ಮಿಡ್ಲಲ್ಲಿ ಒಮ್ಮೆ ಬಂದ್ರು, ತೆಗ್ದ್ರು, ಹೋದ್ರು. ಯಾವ್ದೋ ಐ ಇನ್ಫ್ಲುಯೆನ್ಸ್ ಅಂತ ಒಬ್ಬರದು, ಐ ಇನ್ಫ್ಲುಯೆನ್ಸ್ ಅಂತ ಮರು ದಿವಸ ಮತ್ತೆ ಬಂದ, ಹಾಕಿದ. ಇವತ್ತು ಸಹ ಇದೆ ಆ ಬಿಲ್ಡಿಂಗ್ ನನ್ನ ಸೈಜಲ್ಲಿ ಸುತ್ತಮುತ್ತದಲ್ಲಿ ಇಲ್ಲಿ ನಡೆದುಕೊಂಡು ಹೋಗಿ, ಮೇಯರ್ ಅವರ ಇಲ್ಲಿ ಮಂಗಳೂರು ಸಿಟಿ ಸೆಂಟರ್ ಇಂದ ಆಚೆ ಸೈಡ್ ಬಾಟಾ ಶೋರೂಮ್ ತನಕ ನಡೆದುಕೊಂಡು ಹೋಗಿ, ಅಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಕಾಣ್ತದೆ. ತೆಗಿರಿ. ಯಾಕಂತೇಳಿ ಯಾವ ರಾಜಕಾರಣಿ ಕಾಲ್ ಮಾಡಿ ನಿಲ್ಲಿಸಿದಾನಂತ ನನ್ಗೆ ಗೊತ್ತುಂಟು. ತೆಗಿರಿ ನೋಡುವ. ತೆಗಿಲಿಕ್ಕೆ ಆಗುದಿಲ್ಲ, ದಮ್ಮಿಲ್ಲ, ಗರ್ಸಿಲ್ಲ ಇವರದು. ಎಲ್ಲಿ ಅಂತ ಹೇಳಿದ್ರೆ ಈ ಪಾಪದ ಬಡವರವರ ಮೇಲೆ ಇವರದು ಪ್ರಯೋಗಗಳು ನೋಡುವ. ಎಯ್ಯಡಿಗೆ ಬನ್ನಿ, ನೀವು ಎಯ್ಯಡಿಗೆ ಬಂದಿದ್ರಲ್ಲ JCB ಇಟ್ಕೊಂಡು, ನಿಮ್ಮ JCB ಇಟ್ಕೊಂಡು ಎಯ್ಯಡಿಯ ರೋಡ್ ಸೈಡ್ ಬನ್ನಿ, ಪಾರ್ಕಿಂಗ್ ಅಲ್ಲಿ ನಿಲ್ಲಿಸಿದ ಗಾಡಿಗಳನ್ನು ತೆಗಿಸಿ, ಆಗ ಮೆಚ್ತೇವೆ.
ಇದು ಯಾವ್ದಾವುದೋ ಪಾಪದ ಬಡವನ ಮೇಲೆ ಪ್ರಹಾರ ಮಾಡಿಕೊಂಡು ಯಾರು ರಾಜರಾಗ್ಬೇಕಿಲ್ಲ, ನಾಳೆ ಬೀದಿ ಬದಿಯಲ್ಲಿ ಬಿಸಾಡಿ ಆಗ್ತಾರೆ ಜನರು ಯೋಚಿಸ್ಕೋಬೇಕು. ಈಗ ಸ್ವಲ್ಪ ಸಮಯದ ನಾಟಕ ಸ್ಟಾರ್ಟ್ ಆಗ್ತದೆ, ಇಲೆಕ್ಷನ್ ಬಂತಲ್ಲ, ಈಗ ಬರ್ತಾರೆ ಹೂ ಅಂತೇಳಿ ಮಾಸ್ಕ್ ಹಾಕ್ಲಿಕ್ಕೆ ಬಂದೇ ಬರ್ತಾರೆ. ಆದ್ರೆ ತಲೆಯಲ್ಲಿ ಇರ್ಬೇಕು ಇವ್ರು ಎಂತವರಂತ, ಇವರ ಯೋಗ್ಯತೆ ಅಂತ ನಮ್ಮ ತಲೆಯಲ್ಲಿ ಈಗ ಇರ್ಬೇಕು. ಯಾಕಂತೇಳಿ ಅವರು ಬಂದ ಆಯ್ತು ಅಣ್ಣ ಗಿನ್ನ ಜೈ, ಅವರ ಯೋಗ್ಯತೆ ಏನಂತ ನೋಡ್ಕೊಳ್ಬೇಕು. ಜನರ ಪರವಾಗಿ ಜನರ ನೋವಿಗೆ ಸ್ಪಂದಿಸುವಂತ ರಾಜಕಾರಣಿಗಳಾಗಿ, ಜನರ ಇದಕ್ಕೆ ಸ್ಪಂದಿಸುವಂತದ್ದು ಇದಾಗಿ, ವ್ಯಾಪಾರಸ್ಥರ ಭಿಕ್ಷೆ ಬೇಡುವ ಭಿಕ್ಷಕರಾಗಬೇಡಿ, ಬಿಲ್ಡರ್ಸ್ ಗಳ ಭಿಕ್ಷೆ ಬೇಡುವ ಭಿಕ್ಷಕರಾಗಬೇಡಿ, ಸಾಮಾನ್ಯ ಜನರ ನೋವಿಗೆ ಸ್ಪಂದಿಸುವಂತ ರಾಜಕಾರಣಿಗಳಾಗಿ ದೇವರು ಮೆಚ್ಚುತ್ತಾರೆ ನಿಮ್ಮನ್ನು. ಇಲ್ಲದಿದ್ರೆ ಬೀದಿಗೆ ಬೀಳುವುದಂತ ಖಚಿತ ನೀವು. ಓಕೆ ಎಸ್ ಸರ್, ಇದು ದೀಪು ಶೆಟ್ಟಿಗರ್ ಅವರ ಮಾತುಗಳು. ಕೊನೆಯದಾಗಿ ಒಂದು ವಿಡಿಯೋ ಬಂದಿದೆ, ಆ ವಿಡಿಯೋವನ್ನು ಒಂದು ನಿಮಗೆ ಹಾಕಿದ್ದೇನೆ, ಅದನ್ನೊಂದು ಪ್ಲೇ ಮಾಡಿ. ಓಕೆ, ಒಂದು ವಿಡಿಯೋವನ್ನು, ಯಾಕಂದರೆ ಜಸ್ಟ್ ಈಗ ಬರುವಾಗ ನನಗೆ ಈ ಕಾರ್ಯಕ್ರಮ ಆಗ್ತಾ ಇದೆ, ಭಾಳಷ್ಟು ಜನರು ಬ್ಯಾಕ್ ಟು ಬ್ಯಾಕ್ ಕಾಲ್ ಮಾಡ್ತಾನೆ ಇದ್ದೀರಿ, ತಮ್ಮ ಕರೆಗಳನ್ನು ತೆಗೆದುಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಆ ಒಂದು ವಿಚಾರಕ್ಕೆ ಕ್ಷಮೆ ಇರಲಿ, ಐ ಆಮ್ ವೆರಿ ಸಾರಿ ಫಾರ್ ದಟ್. ಆ ಒಂದು ವಿಚಾರಕ್ಕೆ ಇನ್ನು ತಮ್ಮ ಕರೆಗಳನ್ನು ತೆಗೆದುಕೊಳ್ಳಿಕ್ಕೆ ಆಗ್ತಾ ಇಲ್ಲ, ಸಮಯದ ಅಭಾವ ತುಂಬಾ ಇದೆ. ಹಾಗಿದ್ದಾಗ ಭಾಳಷ್ಟು ಕಮೆಂಟ್ಸ್ಗಳನ್ನು ಕೂಡ ಹಾಕ್ತಾ ಇದ್ದೀರಿ, ಸೋಷಿಯಲ್ ಮೀಡಿಯಾದಲ್ಲಿ ಭಾಳಷ್ಟು ಜನ ಕಾರ್ಯಕ್ರಮ ನೋಡ್ತಾ ಇದ್ದೀರಿ. ಒಂದು ವಿಡಿಯೋ ಬಂದಿದೆ, ಬಹುಶಃ ಗೊತ್ತಿಲ್ಲ ಯಾವಾಗದ್ದು ವಿಡಿಯೋ ಗೊತ್ತಿಲ್ಲ, ಬಟ್ ಇಫ್ ದೇರ್ ಇಸ್ ಈಗ ಅಂತ ಆದರೆ ಅದರ ಬಗ್ಗೆಯೂ ಕೂಡ ಪಾಲಿಕೆ ಕ್ರಮ ಕೈಗೊಳ್ಳಬೇಕಾಗುತ್ತೆ. ವಿಷುವಲನ್ನು ಹಾಕಿ. ಓಕೆ, ಬಿಫೋರ್ ದಟ್ ಈ ಒಂದು ಎಲ್ಲ ವಿಚಾರದ ಬಗ್ಗೆ ನಾವು ಮಾತಾಡಿದಾಗ ಭಾಳಷ್ಟು ವಿಚಾರಗಳನ್ನು ಚರ್ಚೆ ಮಾಡಿದ್ವಿ. ಎನಿವೆ, ಇನ್ನು ಮುಂದಕ್ಕೂ ಕೂಡ ಆಗುತ್ತೆ ಸರ್. ಹಾಗಾದ್ರೆ ನಾಳೆ ಕೂಡ ಇದೆಯಾ ಕಾರ್ಯಾಚರಣೆ? ಎಲ್ಲ ಮುಗೀತಾ ಅಥವಾ ಬೇರೆ ಕಡೆ ಇದೆಯಾ ಅಂತೆಯಾ, ಬಾಕಿ ಇದೆಯಾ? ಅವರು ಹೇಳಿದಾರಲ್ಲ, ನಿಮ್ಮ ಮಾಧ್ಯಮದಲ್ಲಿ ನೋಡಿದ್ದೇನೆ, ಇನ್ನು ಮುಂದುವರಿತದೆ ಅಂತ. ನಮ್ಮ ಹೋರಾಟವೂ ಕೂಡ ಮುಂದುವರಿತದೆ. ಓಕೆ, ನಮ್ಮಲ್ಲಿ ನಮ್ಮ ಜನರಿಗೆ ಹೋರಾಟ ಬಿಟ್ಟು ಬೇರೆ ಅಸ್ತ್ರ ಇಲ್ಲ. ಓಕೆ, ನೋಡಿ, ಇವತ್ತು ಮಾಡಿರ್ತಕ್ಕಂಥ ಸಮಸ್ಯೆಯಿಂದಾಗಿ ಬಡ ಬೀದಿ ವ್ಯಾಪಾರಿಗಳಿಗೆ ಊಟಕ್ಕೆ ಇಲ್ಲದೆ ಪರದಾಡ್ತಾ ಇದ್ದಾರೆ. ನಿಮಗೆ ಸಂಬಳ ಬರ್ತದೆ, ಸರಿ, ಬೇಕಾದಷ್ಟು ಬರ್ತದೆ ನಿಮಗೆ. ಇವತ್ತು ಅದನ್ನು ನಿಲ್ಲಿಸಿ, ಟೈಗರ್ ಕಾರ್ಯಾಚರಣೆ ನಿಲ್ಲಿಸುವಂತ ಒಂದು ಘೋಷಣೆ ಮಾಡಿ. ಮೊನ್ನೆ ಕಮಿಷನರ್ ಬಂದು ಹೇಳಿದ್ರು, ಮಂಗಳವಾರ ದಿವಸ ರಾತ್ರಿ 8 ಗಂಟೆಗೆ ನಿಲ್ಲಿಸಿದ್ದೇನೆ ಅಂತ. ವಿಡಿಯೋ ಇದೆ ನನ್ನ ಹತ್ರ, ಟೈಗರ್ ಕಾರ್ಯಾಚರಣೆ ನಿಲ್ಲಿಸ್ತೇನೆ ಅಂತ. ಮರು ದಿವಸ ಮಾಡ್ತಾ ಇದ್ದಾರೆ. ಎಷ್ಟು ಅಯೋಗ್ಯರಿದ್ದಾರೆ ಇವರು, ಈ ಮಣ್ಣಲ್ಲಿ ನಿಂತು ಸುಳ್ಳು ಹೇಳ್ತಾರಲ್ಲ. ಓಕೆ ಎಸ್ ಸರ್, ಬರ್ತೇನೆ. ಯಾಕಂದ್ರೆ ಇದು ಸಮಸ್ಯೆಗಳು ಏನಂತ ಹೇಳಿದ್ರೆ, ಟೈಗರ್ ಕಾರ್ಯಾಚರಣೆ ಯಾಕಾಗುತ್ತೆ ಅಂತ ಬಂದಾಗ ಮೇಯರ್ ಫೋನಿನ ಕಾರ್ಯಕ್ರಮದಲ್ಲಿ ಹೇಳ್ತಾರೆ, ಅಂದ್ರೆ ಟ್ರಾಫಿಕ್ ಜಾಮ್ ಆಗುತ್ತೆ, ಟ್ರಾಫಿಕ್ ನಡೆದುಕೊಂಡು ಹೋಗ್ಲಿಕ್ಕೆ ಕಷ್ಟ ಆಗುತ್ತೆ ನಮ್ಗಳಿಗೆ ಫುಟ್ಪಾತ್ ಅಲ್ಲಿ, ಆ ರೀತಿ ಕಷ್ಟ ಆಗಿದೆ. ಹಾಗಿದ್ದಾಗ ನಾವುಗಳು ಟೈಗರ್ ಕಾರ್ಯಾಚರಣೆ ಮಾಡ್ತೀನಿ ಅನ್ನೋದು ಮೇಯರ್ ಅವರು ಹೇಳಿರುವಂಥದ್ದು. ಸೊ ಹಾಗಿದ್ದಾಗ ಈ ಒಂದು ದೃಶ್ಯಾವಳಿ ಬರ್ತಾ ಇದೆ, ಜಸ್ಟ್ ನನಗೆ ಬಂದಿರುವಂಥ ವಾಟ್ಸಪ್ ಅಲ್ಲಿ, ಪ್ಲೇ ಮಾಡಿ ಒಂದ್ಸಲ. ಎಸ್, ಇದು ಬಹುಶಃ ಇಲ್ಲಿ ಹಂಪನಕಟ್ಟೆಯ ರಸ್ತೆ, ಬಹುಶಃ ಹಂಪನಕಟ್ಟೆಯ ರಸ್ತೆಯಲ್ಲಿ ನೋಡಿ ಗಾಡಿಯನ್ನು ಯಾವ ರೀತಿ ಪಾರ್ಕ್ ಮಾಡಿದ್ದಾರೆ ಅನ್ನೋಂಥದ್ದು. ದೊಡ್ಡ ದೊಡ್ಡ ಗಾಡಿಗಳು, ದೊಡ್ಡ ದೊಡ್ಡ ಗಾಡಿಗಳು ಲೈನಲ್ಲಿ ನಿಲ್ಲುತ್ತೆ. ಇದು ಪಾರ್ಕಿಂಗ್ ಏರಿಯಾ ಆಗಿದೆ. ವಿಷಯ ಏನಂತ ಹೇಳಿದ್ರೆ, ಅಲ್ಲಿ ಬಸ್ ಸ್ಟ್ಯಾಂಡ್, ಅಲ್ಲಿ ಬಸ್ ನಿಲ್ಬೇಕು. ಆ್ಯಕ್ಚುಲಿ ಅಲ್ಲಿ ಬಸ್ ನಿಲ್ಬೇಕಾಗುತ್ತೆ, ಆದರೆ ಬಸ್ಸಿನ ಬದಲು ಅಲ್ಲಿ ಏನು ನಿಲ್ತಾ ಇದೆ ಅನ್ನೋಂಥದ್ದು ಅವುಗಳು ನೋಡಿ, ಬಸ್ ನಿಲ್ಲಕ್ಕೆ ಜಾಗವೇ ಇಲ್ಲ. ಸೊ ಅಂತಹ ಪರಿಸ್ಥಿತಿ ಇದೆ. ಅಂದರೆ ಇದು ಮಿಲಾಗ್ರಿಸ್ ಬಸ್ಸುಗಳು ಪ್ರಯಾಣಿಕರನ್ನು ನಿಲ್ಲಿಸುವಂಥ ನಿಲ್ದಾಣದಲ್ಲಿ ಐಷಾರಾಮಿ ಕಾರುಗಳು ನಿಲ್ಲಿಸಿ ಸಾರ್ವಜನಿಕರಿಗೆ ತೊಂದರೆ ಕೊಡ್ತಾ ಇದ್ದಾರೆ. ಇದರಿಂದ ಇನ್ನಿತರ ವಾಹನಗಳಿಗೂ ಕೂಡ ತುಂಬ ತೊಂದರೆ ಆಗ್ತಾ ಇದೆ. ಈ ವಾಹನದ ಮಾಲೀಕರು ದಯಮಾಡಿ ಸಂಬಂಧಪಟ್ಟ ಅಧಿಕಾರಿಗಳು ಈ ವಾಹನದ ಮಾಲಕರ ವಿರುದ್ಧ ಕ್ರಮ ಕೈಗೊಳ್ಳಬೇಕಾಗಿ ವಿನಂತಿ ಅಂತ ಹೇಳಿ ಒಬ್ಬ ಪ್ರಜ್ಞಾವಂತ ನಾಗರಿಕರು ನಮಗೆ ಈಗ ಮೆಸೇಜ್ ಅನ್ನ ಹಾಕಿದ್ರು ಸೋಷಿಯಲ್ ಮೀಡಿಯಾದಲ್ಲಿ. ಸರ್, ಇದು ಖಾಲಿ ವಾಹನದವನ ಮೇಲೆ ಕೇಸ್ ಹಾಕಿದ್ರೆ ಸಾಲದಿಲ್ಲ. ಆ ಬಿಲ್ಡಿಂಗ್ ಪಾರ್ಕಿಂಗ್ ಏರಿಯಾದಲ್ಲಿ ಅವನು ಅದನ್ನು ಮಾರಾಟ ಮಾಡಿದ್ದಾನೆ ಬಿಲ್ಡರ್. ಅವನ ಮೇಲೆ ಮೊದಲು ಕೇಸ್ ಹಾಕ್ಲಿ. ಅಲ್ಲಿಗೆ ಬಂದ ಗ್ರಾಹಕರಿಗೆ ನಿಲ್ಲಿಕ್ಕೆ ಜಾಗ ಇಲ್ಲ, ನಿಲ್ಲಿಸ್ತಾನೆ. ಎಷ್ಟು ಬಿಲ್ಡಿಂಗ್ ಗಳಿಗೆ ಅಪ್ರೂವಲ್ ಸ್ಕೆಚ್ ಅಲ್ಲಿ ಪಾರ್ಕಿಂಗ್ ಏರಿಯಾ ತೋರಿಸ್ತಾರೆ, ಬಟ್ ಅಲ್ಲಿ ಪಾರ್ಕಿಂಗ್ ಮಾಡ್ಲಿಕ್ಕೆ ಯಾರಿಗೂ ಜಾಗ ಇಲ್ಲ. ಬಿಲ್ಡರ್ ಗಳ ಮೇಲೆ ಕೇಸ್ ಹಾಕ್ಲಿ. ಇವರು ಧೈರ್ಯ ಉಂಟು ಇವರಿಗೆ, ಕಾರ್ಪೊರೇಷನ್ ಅವರಿಗೆ? ಕರೆಕ್ಟ್ ಇಲ್ಲ. ಏನು ಜನರಿಗೆ ಎಷ್ಟು ಆಕ್ರೋಶ ಇದೆ ಅಂತ ಬಂದಾಗ, ಈ ಕಾರ್ಯಕ್ರಮ ಆಗ್ತಾ ಇದೆ, ಅಟ್ ದ ಸೇಮ್ ಟೈಮ್ ಇಂಥ ಒಂದು ವಿಡಿಯೋಗಳನ್ನ ಅವರು ಹಾಕ್ತಾರೆ ಅಂತ ಬಂದಾಗ ಜನರು ಎಲ್ಲ ಅಬ್ಸರ್ವ್ ಮಾಡ್ತಾರೆ. ಜನರಿಗೆ ಎಲ್ಲ ಕಾಣ್ತಾ ಇದೆ, ಎಲ್ಲ ಅಬ್ಸರ್ವ್ ಮಾಡ್ತಾರೆ. ಯಾವುದು ಸತ್ಯ, ಯಾವುದು ಸುಳ್ಳು, ತಮ್ಮದು ಎಲ್ಲ ಏನು ನಾಟಕ ಇದೆ ಅದೆಲ್ಲವೂ ಕೂಡ ನೋಡ್ತಾರೆ. ಆ್ಯಂಡ್ ಮೇಡಮ್ ಅವರು ಮಾತಾಡಿದ್ರಿ, ಮೇಡಮ್ ಇದು ಈ ಪ್ಲೇಸ್ಗಳು ಕೂಡ ತಾವುಗಳು ನಾಳೆ ಹೋಗಬೇಕು. ಈ ಪ್ಲೇಸಲ್ಲಿ ತಾವು ನಾಳೆ ಕೂಡ ಇದೇ ರೀತಿ ವಾಹನಗಳಿದ್ರೆ ಒಂದು ಕಡೆಯಲ್ಲಿ ಮಾತಾಡೋಣ, ಆ ಬಗ್ಗೆ ಕೂಡ ಚರ್ಚೆ ಮಾಡೋಣ. ಇದೇ ಪ್ಲೇಸಿಗೆ ತಾವು ಹೋಗಬೇಕು, ಅದು ಪಾರ್ಕಿಂಗ್ ಪ್ಲೇಸಾ, ಆ ಬಿಲ್ಡಿಂಗ್ನವರಿಗೆ ಸಂಬಂಧಪಟ್ಟಿರುವಂಥದ್ದು, ಅಥವಾ ಅಲ್ಲಿ ಅನಧಿಕೃತವಾಗಿ ಇಟ್ಟಿದ್ದಾರಾ, ಅಥವಾ ಬಸ್ಗಳು ಎಲ್ಲಿ ನಿಲ್ಲಿಸಬೇಕು ಅನ್ನೋಂಥ ಪ್ರಶ್ನೆಯಲ್ಲಿ ವಿದ್ಯಾರ್ಥಿಗಳು ಕಾಯ್ತಾ ಇದ್ದಾರೆ. ಬಸ್ ನಿಲ್ಬೇಕು ಆ ಒಂದು ಬಸ್ ಸ್ಟ್ಯಾಂಡ್ ಅಲ್ಲಿ, ಆದ್ರೆ ಅಲ್ಲಿ ಮಕ್ಕಳು ಕಾಯ್ತಾ ಇದ್ದಾರೆ ಬಸ್ಸಿಗೆ. ಬಸ್ ನಿಲ್ಲಿಕ್ಕೆ ಜಾಗ ಇಲ್ಲ, ಬಸ್ಸನ್ನ ರೋಡಲ್ಲಿ ನಿಲ್ಲಿಸ್ತಾರೆ. ಬಸ್ಸನ್ನು ರೋಡಲ್ಲಿ ನಿಲ್ಲಿಸಿದಾಗ ಅಲ್ಲಿ ಬಂದು ಬಸ್ಸನ್ನ ಹತ್ತಬೇಕು ಆ ಪಾಪ ಮಕ್ಕಳು, ಕಾಲೇಜ್ಗೆ ಹೋಗುವಂಥ, ಶಾಲೆಗೆ ಹೋಗುವಂಥ ಮಕ್ಕಳು ಆ ಬಸ್ಸನ್ನು ರೋಡಲ್ಲಿ ಬಂದು ಹತ್ತಬೇಕು. ನೋಡಿ ಅಲ್ಲಿ ಮೇಡಮ್ ಅವರು ಹತ್ತಾ ಇದ್ದಾರೆ. ಅಂದರೆ ರೋಡಲ್ಲಿ ಬಂದು ಬಸ್ಸನ್ನು ಹತ್ತಬೇಕು. ಅಂಥ ಪರಿಸ್ಥಿತಿ ನಿರ್ಮಾಣ ಮಾಡಿದ್ರಿ ನಮ್ಮ ಸ್ಮಾರ್ಟ್ ಮಂಗಳೂರಿಗೆ. ಇದು ನಮ್ಮ ಮೇಯರ್ ಅವರಿಗೆ ಕಂಡು ಬರಲಿಲ್ವಾ? ನೋಡಿ, ಅದು
ಹೆಣ್ಮಗಳು ಒಬ್ಳು ಅಲ್ಲಿ ಹತ್ತಾ ಇದ್ದಾರೆ ಬಸ್ಸನ್ನು ಪರ್ಫೆಕ್ಟ್ ರೋಡ್ನ ಮಧ್ಯೆ ಪರ್ಫೆಕ್ಟ್ ರೋಡಲ್ಲಿ ನಿಲ್ಲಿಸ್ತಾರೆ. ಆ ಕಡೆಯಿಂದ ಬಹಳಷ್ಟು ವಾಹನಗಳು ಬರುತ್ತೆ, 2 ವೀಲರ್ 4 ವೀಲರ್, ಅವ್ರುಗಳಿಗೆ ಇದು ಸಮಸ್ಯೆ ಆಗಲ್ವಾ? ಆವಾಗ ಟ್ರಾಫಿಕ್ ಜಾಮ್ ಉಂಟಾಗಲ್ವಾ? ಇದು ಯಾವ ನ್ಯಾಯ ಅನ್ನುವಂಥ ಪ್ರಶ್ನೆ. ಇದನ್ನು ಸ್ವಲ್ಪ ನೋಡಲೇಬೇಕಾಗುತ್ತೆ. ನೋಡಿಲ್ಲ ಅಂತ ಬಂದಾಗ ಮಂಗಳೂರನ್ನು ಕ್ಲೀನ್ ಮಂಗಳೂರು ಮಾಡಲಿಕ್ಕೆ ಹೊರಟಂತಹ ಏನೋ ಭಯಂಕರ ಅಧಿಕಾರಿಗಳಿಂದ ನೋಡಿ, ಇದನ್ನು ಸ್ವಲ್ಪ ಗಮನಿಸಿ. ಜನರು ನೋಡ್ತಾ ಇದ್ದಾರೆ ತಮ್ಮ ಅವ್ಯವಸ್ಥೆಯನ್ನು. ಸೊ ಮಕ್ಕಳು ರೋಡಲ್ಲಿ ಬಂದು ಬಸ್ಸನ್ನು ಹತ್ತಬೇಕು. ಇದೆಲ್ಲ ಬಸ್ ಸ್ಟ್ಯಾಂಡ್ ಬದಲಿಗೆ ಅಲ್ಲಿ ಕಾರ್ಗಳನ್ನು ಇಟ್ಟಿದ್ದಾರೆ, ವೈಷಾರಾಮಿ ಕಾರ್ಗಳು. ಸೊ ಕೇಳುವವರಿಲ್ಲ, ಹೇಳುವವರಿಲ್ಲ, ಪ್ರಶ್ನೆ ಮಾಡೋದು ತಾಕತ್ತಿಗೆ ಯಾರೋ ಒಬ್ರಿಗೆ ಕೂಡ ಇಲ್ಲ. ಸೊ ಇದು ಸದ್ಯದ ಪರಿಸ್ಥಿತಿ ಮಂಗಳೂರು. ಜನರು ನೋಡ್ತಾ ಇದ್ದಾರೆ, ಬಹಳಷ್ಟು ಜನರ ಬದುಕನ್ನು ಬೀದಿಗೆ ತಂದಿದ್ದೀರಿ. ಆ್ಯಂಡ್ ಎಸ್, ಕೊನೆಯದಾಗಿ ನಾನು ಇವತ್ತಿನ ಕಾರ್ಯಕ್ರಮದಲ್ಲಿ ಬಂದ ಅತಿಥಿಗಳಿಗೆ ಧನ್ಯವಾದಗಳನ್ನು ಹೇಳ್ತೀನಿ. ಕೊನೆಯದಾಗಿ ಇವತ್ತು ಕೂಡ ಪ್ರೊಟೆಸ್ಟ್ ಆಯಿತು ಸ್ಟೇಟ್ ಬ್ಯಾಂಕ್ನಲ್ಲಿ. ಅದರ ಬಗ್ಗೆ ಕೂಡ ಇನ್ನು ಮುಂದಕ್ಕೆ ಡೀಟೇಲ್ಸನ್ನು, ವಿಜುವಲ್ಸನ್ನು ಪ್ಲೇ ಮಾಡ್ತೀವಿ. ತದನಂತರ ಕಾರ್ಯಕ್ರಮ ನಾವು ಎಂಡ್ ಮಾಡ್ತೀವಿ. ಆ್ಯಂಡ್ ಥ್ಯಾಂಕ್ ಯು. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ BK ಇಮ್ತಿಯಾಜ್ ಅವರು, ಬಹುಶಃ ಈ ಒಂದು ಕಾರ್ಮಿಕರಿಗೆ ಒಂದು ಲೆವೆಲಲ್ಲಿ ಬಲ ಕೊಟ್ಟಿದ್ದೀರಿ ಈ ಒಂದು ಹೋರಾಟದಲ್ಲಿ. ನಾನು ಅದಕ್ಕೆ ಅಭಿನಂದನೆಗಳನ್ನು ಹೇಳ್ತೀನಿ. ಯಾರು ಇಲ್ಲ ಅಂತ ಬಂದಾಗ ಬಲ ಕೊಟ್ಟಿದ್ದೀರಿ. ಥ್ಯಾಂಕ್ ಯು BK ಇಮ್ತಿಯಾಜ್ ಅವರು. ಅದೇ ರೀತಿ ದೀಪು ಶೆಟ್ಟಿಗರ್ ಅವರು, ಎಸ್ ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗಿದ್ದೀರಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ವೀಕ್ಷಕರೇ, ಇದು ಇವತ್ತಿನ ವಿಶೇಷ. ಕೊನೆಯದಾಗಿ ಇವತ್ತಿನ ಹೋರಾಟ, ಆ ಹೋರಾಟದ ಬಗ್ಗೆ ಕೂಡ ದೃಶ್ಯಾವಳಿ ಬರ್ತಾ ಇದೆ, ನೋಡ್ಕೊ ಬನ್ನಿ. ಬೀದಿ ಬದಿ ವ್ಯಾಪಾರಿಗಳನ್ನ ಬೀದಿಗೆ ತಂದ ಟೈಗರ್ ಆಪರೇಷನ್. ಜೆಸಿಬಿಯಿಂದ ಅಂಗಡಿ ಪುಡಿ ದೃಶ್ಯ ಕಂಡು ಸಾರ್ವಜನಿಕರಿಗೆ ಶಾಕ್. ನಿರಂತರ 4 ದಿನಗಳಿಂದ ಬೀದಿ ವ್ಯಾಪಾರಿಗಳ ಮೇಲೆ ಟೈಗರ್ ದರ್ಪ. ಮಂಗಳೂರಿನ ಮಹಾನಗರ ಪಾಲಿಕೆ ಬೀದಿ ಬದಿ ವ್ಯಾಪಾರಿಗಳ ಮೇಲೆ ನಡೆಸ್ತಾ ಇರೋ ಟೈಗರ್ ಆಪರೇಷನ್ ವಿರೋಧಿಸಿ ಪ್ರತಿಭಟನೆಯನ್ನ ನಡೆಸಲಾಗಿದೆ. ಕಳೆದ 4 ದಿನಗಳಿಂದ ಪಾಲಿಕೆಯಿಂದ ನಿರಂತರವಾಗಿ ಬೀದಿ ವ್ಯಾಪಾರಿಗಳ ತೆರವು ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ. ಜೆಸಿಬಿ ಬಳಸಿ ನಡೆಸ್ತಾ ಇರುವ ಕಾರ್ಯಾಚರಣೆಯಲ್ಲಿ ಈಗಾಗಲೇ ಹಲವು ಗಾಡಿಗಳನ್ನು ಧ್ವಂಸ ಮಾಡಲಾಗಿದೆ. ಹೀಗಾಗಿ ಇಂದು ಸ್ಟೇಟ್ ಬ್ಯಾಂಕ್ನಲ್ಲಿ ಬೀದಿ ಬದಿ ವ್ಯಾಪಾರಿಗಳು ಪ್ರತಿಭಟನೆ ನಡೆಸಿದ್ದಾರೆ. ಸ್ಟೇಟ್ ಬ್ಯಾಂಕ್ ಬಳಿಯ ಫುಟ್ಪಾತ್ನಲ್ಲಿ ಇಂದು ಪಾಲಿಕೆ ಕಾರ್ಯಾಚರಣೆ ನಡೆಸಿದ್ದು, ಇದರ ವಿರುದ್ಧ ಬೀದಿ ಬದಿ ವ್ಯಾಪಾರಿಗಳು ಪ್ರತಿಭಟಿಸಿದ್ದಾರೆ. ನಿರಂತರ 4 ದಿನಗಳಿಂದ ಬೀದಿ ವ್ಯಾಪಾರಿಗಳ ಮೇಲೆ ಟೈಗರ್ ದರ್ಪ. ಸ್ಟೇಟ್ ಬ್ಯಾಂಕ್ ಬಳಿಯಲ್ಲಿ ಅನಧಿಕೃತ ಅಂಗಡಿಗಳಿದ್ದು ಅದನ್ನ ತೆರವು ಮಾಡುವಂತೆ ಪ್ರತಿಭಟನಾಕಾರರು ಒತ್ತಾಯಿಸಿದ್ದಾರೆ. ಈ ವೇಳೆ ಪ್ರತಿಭಟನಾಕಾರರನ್ನ ಪೊಲೀಸರು ಬಂಧಿಸಿದ್ದಾರೆ. ಪೊಲೀಸರು ಬಂಧಿಸಿದ್ರೂ ಪಾಲಿಕೆಯ ವಿರುದ್ಧದ ಬೀದಿ ಬದಿ ವ್ಯಾಪಾರಿಗಳ ಹೋರಾಟ ಮುಂದುವರಿಯಲಿದೆ ಅಂತ ಹೋರಾಟಗಾರರು ಎಚ್ಚರಿಸಿದ್ದಾರೆ. ಪ್ರತಿಭಟನೆಯ ನಡುವೆಯೂ ಕಾರ್ಯಾಚರಣೆ ಮುಂದುವರಿಸಿದ ಪಾಲಿಕೆಯಿಂದ ಸ್ಟೇಟ್ ಬ್ಯಾಂಕ್ ಬಳಿಯ ಫುಟ್ಪಾತ್ ತೆರವು ಮಾಡಲಾಗಿದೆ.
ಕಾಂಗ್ರೆಸ್ ನೀತಿಗೆ ಧಿಕ್ಕಾರ. ನೋಡಿ, ಮಂಗಳೂರಿನಲ್ಲಿ ಮತ್ತೆ ಮಹಾನಗರ ಪಾಲಿಕೆಯವರು ಟೈಗರ್ ಕಾರ್ಯಾಚರಣೆ ಹೆಸರಿನಲ್ಲಿ ಬೀದಿ ಬದಿ ವ್ಯಾಪಾರಿಗಳ ಬದುಕನ್ನ ಹಾಳು ಮಾಡ್ತಾ ಇದ್ದಾರೆ. ಅವರ ವಸ್ತುಗಳನ್ನ ಸೀಸ್ ಮಾಡುವುದು ಮಾತ್ರ ಅಲ್ಲ, ವಸ್ತುಗಳನ್ನು ನಾಶ ಮಾಡ್ತಾ ಇದ್ದಾರೆ, ಡ್ಯಾಮೇಜ್ ಮಾಡ್ತಾ ಇದ್ದಾರೆ. ಇದು ಅವರ ಹೊಟ್ಟೆಗೆ ಹೊಡಿತಕ್ಕಂಥ ಕೆಲಸ. ನಿಜವಾಗಿಯೂ ಮಹಾನಗರ ಪಾಲಿಕೆ ಮಾಡ್ತಾ ಇರುವಂತದ್ದು ಒಂದು ಅನಾಗರಿಕವಾಗಿರ್ತಕ್ಕಂಥ ರೀತಿಯ ಒಂದು ಕ್ರಮ. ಇದು ಅಮಾನುಷವಾದಂತಹ ಒಂದು ಕ್ರಮ. ಇದನ್ನು ನಾವು ಖಂಡಿಸ್ತೇವೆ ಮಾತ್ರ ಅಲ್ಲ, ಈ ರೀತಿಯ ದೌರ್ಜನ್ಯ ಮಾಡತಕ್ಕಂಥ ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೆ ಮತ್ತು ಮಾನ್ಯ ಮೇಯರ್ ಅವರಿಗೆ ನಾವು ಹೇಳುವಂತದ್ದು, ಇದು ಈ ಕಾರ್ಯಾಚರಣೆ ಮಾಡತಕ್ಕಂಥದ್ದು ಕಾನೂನು ಬಾಹಿರ. ಈ ಕಾನೂನು ಬಾಹಿರ ಕಾರ್ಯಾಚರಣೆ ಕೂಡಲೇ ನಿಲ್ಲಿಸಿ. ಜನರಿಗೆ ಐಡಿ ಕಾರ್ಡ್ ಅನ್ನ ಪ್ರಿಂಟ್ ಮಾಡಿ ಇಟ್ಟಿದ್ದೀರಲ್ಲ ನೀವು, ನಿಮ್ಮ ಮಂತ್ರಿಗಳ ಸರ್ಕಾರದ ಮಂತ್ರಿಗಳಿಂದ ರಾಜ್ಯೋತ್ಸವದ ಕಾರ್ಯಕ್ರಮದಲ್ಲಿ ವಿತರಣೆ ಮಾಡಿದ್ರಲ್ಲ, ಆ 667 ಮಂದಿ ಅವರ ಬದುಕನ್ನು ನೀವು ಹಾಳು ಮಾಡ್ತಾ ಇದ್ದೀರಲ್ಲ. ಬೀದಿ ಬದಿ ವ್ಯಾಪಾರಿಗಳ ಮೇಲೆ ಇವತ್ತು ನಡೀತಕ್ಕಂತಹ ದೌರ್ಜನ್ಯ ಇದು ರಾಜಕೀಯ ತೀರ್ಮಾನದ ಮೇಲೆ ಆಗಿರ್ತಕ್ಕಂಥದ್ದು. ಅಧಿಕಾರಿಗಳಲ್ಲಿ ಯಾರಲ್ಲಿ ಕೂಡ ಒಂದು ಆದೇಶದ ಪತ್ರ ಇಲ್ಲ, ಯಾರ ಅಧಿಕಾರಿಗಳಲ್ಲಿ ಕೂಡ ಒಂದು ಸಣ್ಣ ಒಂದು ಆರ್ಡರ್ ಕಾಪಿಗಳಿಲ್ಲ. ಇವತ್ತು ಮಾಡತಕ್ಕಂತ ಈ ರೀತಿಯ ದೌರ್ಜನ್ಯ ಇದು ಅನಾಗರಿಕವಾಗಿರ್ತಕ್ಕಂಥದ್ದು. ಇದನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಸ್ಪಷ್ಟವಾಗಿ ನಾವು ಹೇಳ್ತಾ ಇದ್ದೇವೆ, ನಾವು ನಮ್ಮ ಹೋರಾಟವನ್ನು ತೀವ್ರಗೊಳಿಸ್ತೀವಿ. ನಮಗೆ ಅನುಭವ ಇದೆ. 2011ರಲ್ಲಿ ಇದೇ ಬಿಜೆಪಿ ಆಡಳಿತ ಇದ್ದಂತಹ ಸಂದರ್ಭದಲ್ಲಿ ಟೈಗರ್ ಕಾರ್ಯಾಚರಣೆ ನಮ್ಮ ಮೇಲೆ ಮಾಡಿದಿರಿ.